ಲಕ್ಷ್ಯ ಇಟ್ಟು ನಾವು ನೋಡಬೇಕು ಎಂಬುದು ಇಲ್ಲಿರುವಂತಹ ಪಾಠ. ಪ್ರತಿಯೊಂದು ಅಧ್ಯಾಯವನ್ನು ಹೆಸರಿಸಿದ್ದು ಹಾಗೆ. ಈಗ ಇದನ್ನು ಹೇಗೆ ಹೆಸರಿಸ್ತಾನೆ ಅಂದ್ರೆ ರಾಜವಿದ್ಯಾ ರಾಜಗುಹ್ಯ. ರಾಜ ಅಂದ್ರೆ ಅತ್ಯಂತ ಶ್ರೇಷ್ಠ ಎಂಬ ಅರ್ಥದಲ್ಲಿ. ಈಗ ಯಾರು ಜಗತ್ತಿನ ರಾಜ ಎಂದು ಅವನೇ. ನನ್ನ ರಾಜ ಯಾರು? ಆ ಯಾವುದೋ ಒಂದು ನಾನು. ಈಗ ಸಣ್ಣ ವ್ಯವಹಾರದಲ್ಲಿ ನಾನು ಮಾತು ಬಂದಾಗಲೇ ಅಲ್ಲಿ ಆ ರಾಜ ಶಬ್ದದ ಒಂದು ಉಂಟು. ಈಗ ಒಂದು ಆಫೀಸಿನಲ್ಲಿ ಯಾರು ಎಷ್ಟೇ ದೊಡ್ಡ ಬುದ್ಧಿವಂತ ಆಗಲಿ, ಯಾರವ ಅದರ ಓನರ್ ಮ್ಯಾನೇಜರ್ ಅಥವಾ ಎಂತದಲ್ಲ, ಅದು ಅದನ್ನು ಹೇಳುವಾಗ ಕೃಷ್ಣ ಅಂತೇಳಿ ಅರ್ಥ ಆಯಿತು, ಆತ್ಮವೋ ಆಯಿತು, ಬ್ರಹ್ಮವೋ ಆಯಿತು, ಅಲ್ಲ ಈ ನಾನೇ ಅಂತ ಹೇಳಿದ್ರು ಆಯಿತು ಅಂತ ಹೇಳೋದು ತಿಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅಷ್ಟು ತಿಳಿದುಕೊಂಡ್ರೆ ನಮ್ಗೆಲ್ಲ ಅರ್ಥ ಆಗ್ತದೆ. ರಾಜ ವಿದ್ಯಾ, ವಿದ್ಯಾ ಏನು ನಾವು ತುಂಬಾ ಕೇಳ್ತೇವೆ, ಅದೆಲ್ಲ ನಮಗೆ ಬೇಕಾ? ಕೆಲವು ಬೇಡ. ಹಾಗಂತೇಳಿ ನೋಡಿ ಬಿಡುವುದು, ಕೇಳಿ ಬಿಡುವುದು, ಅದು ಸ್ವಾಭಾವಿಕವಾದ್ದು, ಸರಿಯಾದ ಮಾರ್ಗ. ಎಷ್ಟೋ ವಿಷಯ ಕೇಳಿ ಬಿಡುವುದು, ಅದನ್ನು ಇಟ್ಕೊಳ್ಬೇಕು. ಆದರೆ ಇದು ಕೇಳಬೇಕಾದ್ದು, ಕೇಳಿ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾದ್ದು, ಅದು ವಿದ್ಯೆ. ಸುದ್ದಿ ಬೇರೆ, ವಿದ್ಯೆ ಬೇರೆ. ಎಂಥದೋ ಒಂದು ಘಟನೆ ನಡೆಯಿತು, ಹೀಗೆ ಮಾಡಬಾರದು, ಅವ ಮಾಡಿದ ಅವನಿಗೆ ಬೈತಾ ಹೋಗುದು, ಅದು ನಮಗೆ ಆರ್ಥಿಕ ಪ್ರಸಂಗ. ಅವ ಮಾಡಿದ ಅಲ್ಲ, ನಾವು ಇಂಥ ಸಂದರ್ಭವನ್ನಾಗಿ ಮಾಡಬಾರದು ಅಂತ ಕರೆಯುವುದೇ ವಿದ್ಯೆ. ವಿದ್ಯೆಯು ನಿರಂತರವಾಗಿ ನಮ್ಮನ್ನು ತಿದ್ದಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಹೌದು. ಶಿಕ್ಷಣ ಎಂಬುದು ಸ್ವಲ್ಪ ತೀವ್ರ ಅಂತ ಅಷ್ಟೇ, ಮತ್ತೆ ಏನಿಲ್ಲ. ವಿದ್ಯೆಯು ನಿರಂತರ. ಅಂದ್ರೆ ಈ ಶಿಕ್ಷಣ ವಿದ್ಯೆಯನ್ನು ಕೊಡುವಂತದ್ದು ಆಗಿರ್ಬೇಕು ಅಂತ. ಅದೊಂದು ಆ ಕಾಲದಲ್ಲಿ ಅದಕ್ಕೆ ಪ್ರಾಧಾನ್ಯ ಅಂತ ಅಷ್ಟೇ. ಶಿಕ್ಷಣ ಶಾಲೆಯಲ್ಲಿ ಅದಕ್ಕೆ ಪ್ರಾಧಾನ್ಯ. ಅದು ಅದನ್ನು ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ವಿತ್ ತಿಳಿಯುವ ಯಾರು? ನಾನಲ್ಲ, ಅವರೇ. ಅದು ಹೌದು. ಅವ್ರು ಹೇಳಿದ್ದನ್ನೆಲ್ಲ ತಿಳಿಬೇಕು ನನಗೆ ಆಗ್ಲಿಕ್ಕಿಲ್ಲ. ಹೌದು. ಆಗುವುದಿಲ್ಲ, ಬೇಕಾ? ಬೇಡ. ಹೌದು. ಅದು ವಿದ್ಯೆ, ವಿತ್ ತಿಳಿ. ಅದಕ್ಕೆ ತಿಳಿ ಎಂಬುದರಿಂದಲೇ ವೇದ. ವಿದ್ಯೆ, ವೇದವೇ ವಿದ್ಯೆ. ವೇದ ಅಂದ್ರೆ ತಿಳಿಯಬೇಕಾದ್ದು, ವಿದ್ಯೆ ಅಂದ್ರೆ ತಿಳಿಯುವುದು. ನಮ್ಮ ಕೆಲಸ ಮುಗಿತಲ್ಲ. ಹೌದು. ವೇದ ಉಂಟು, ನಾವು ಅದನ್ನು ತಿಳಿತಾ ಹೋಗುವುದು ನಮ್ಮ ಕೆಲಸ. ಜೀವನ ಇರುವುದೇ ಒಂದು ಅದಕ್ಕೆ ಅಂತ ಹೇಳಿದಾಗ ಒಂದು ಒಳ್ಳೆಯ ಚೌಕಟ್ಟು ಅಂತಲ್ಲ. ಯಾಕೆ ಬದುಕ್ತೀನಿ ನಾನು? ವಿದ್ಯೆ ತಿಳಿತಾ ಹೋಗು, ತಿಳಿತಾ ಹೋಗು. ಹಾಗಾದ್ರೆ ತಿಳಿಯುವುದಿಲ್ಲ ಎಂಬುದು ಮಾಯೆ ಪ್ರಕೃತಿ. ತಿಳಿದಿಲ್ಲ ಎಂಬುದು ಮಾಯೆ ಪ್ರಕೃತಿ. ಎಷ್ಟೋ ಸಲ ನನಗೆ ನೆನಪರುವುದಿಲ್ಲ, ನನ್ಗೆ ಗೊತ್ತುಂಟು, ನೆನಪರುವುದಿಲ್ಲ. ಹೌದು. ಒಂದು ಸಣ್ಣ ಸುಳಿವು ಸಿಕ್ಕಿದರೆ ಅದು ಸರಿ ನಮ್ಮ ಕಣ್ಣ ಮುಂದೆ ಬರ್ತದೆ. ಹಾಗೆ ವಿದ್ಯೆಯು ಅರಿತು. ಅದರಿಂದ ರಾಜವಿದ್ಯಾ, ರಾಜ ಗುಹ್ಯ. ಗುಹ್ಯ ಅಂದ್ರೇನು? ಎದುರಿಗೆ ಕಾಣುದಿಲ್ಲ. ಈಗ ಅದರ ಒಳಗೆ ಏನುಂಟು ನಾನು ತೆರೆದೇ ನೋಡ್ಬೇಕಲ್ಲ. ಹೌದು. ಹಾಗೆ ಕಾಣುದಿಲ್ಲ. ತೆಗೆಯುವುದು ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ. ಎಷ್ಟೋ ಸಲ ತೆಗೆಯುವುದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ಸಮುದ್ರದ ಆಳದಲ್ಲಿ ಏನುಂಟು ನೋಡಬೇಕು, ಬಿಡಿದೇ ನೋಡ್ಬೇಕು, ಅಥವಾ ಎಂಥದೋ ಅಂತೂ ಇದೆ. ಮೇಲಿಂದ ಮೇಲೆ ಗೊತ್ತಾಗದಿರುವಂತದ್ದು ಗುಹ್ಯ. ಕರೆಕ್ಟ್. ಈಗ ಒಬ್ಬ ಮನುಷ್ಯ ಸಿಕ್ಕಿದ ಬಿಡ, ಅವ ಎಂತವ ಅಂತ ನಮ್ಗೆ ಗೊತ್ತಾಗಲ್ಲ. ಬಹಳ ಒಳ್ಳೆಯವ ಅಂತ ಇವತ್ತೇ ನಾನು ತೀರ್ಮಾನ ಮಾಡಿದ್ರು, ನಾನು ತಿಳಿದುಕೊಳ್ಳಲಿಲ್ಲ ಅಂತ ಅರ್ಥ. ಹೌದು. ತುಂಬಾ ಜನ ಸಿಕ್ಕಿದಲ್ಲಿ ಒಳ್ಳೆಯವ ಅಂತ ತೀರ್ಮಾನ ಮಾಡಿ ನಮ್ಮ ಸಂಬಂಧಗಳೆಲ್ಲ ಏನಾದ್ರೆ ಹತ್ರ ಹೋಗಿ ನೋಡುವಾಗ ಅಲ್ಲ, ಅಥವಾ ಕೆಟ್ಟವ ಅಂತ ನಾವು ತೀರ್ಮಾನ ಮಾಡಿ ದೂರ ಮಾಡಿದ್ದು ಹತ್ರ ಹೋಗಿ ನೋಡುವ ಬಹಳ ಒಳ್ಳೆಯದು. ಹೌದು. ಅದೇ ದೇವರ ಮೊದಲೇ ಸುಹೃತ್. ನನಗೆ ಒಳ್ಳೆಯದನ್ನು ಬಯಸುವವ ಯಾರು? ಪೆಟ್ಟುಕೊಟ್ಟವನ ಹೊಗಳಿದವನ ಅಂತ ಹೇಳಿದ್ರೆ ಎಷ್ಟೋ ಸಲ ಯಾರಿರ್ಬೋದು, ನಮಗೆ ಪೆಟ್ಟು ಕೊಟ್ಟವನೇ ನಮ್ಮ ಸುಹೃತ್, ನಮ್ಮ ಒಳ್ಳೆಯದನ್ನು ಬಯಸುವಾಗ. ಅದನ್ನು ಮುಖ್ಯ ಅಂದ್ರೆ ಮೇಲಿಂದ ಮೇಲೆ ನೋಡುವಾಗ ತಿಳಿಯದಿರುವುದು ಮುಖ್ಯ. ಇದು ಲೋಕದಲ್ಲಿರುವಂತಹ ಪರಮಾನಂದ ಒಂದು ವ್ಯವಸ್ಥೆ, ಗುಹ್ಯ ಮತ್ತು ವಿದ್ಯೆ. ಇದನ್ನು ರಾಜ ಅಂತ ಹೇಳಿದ. ರಾಜ ಅಂತ ಯಾಕೆ ಹೇಳಿದ? ಅದನ್ನು ತಿಳ್ಕೊಂಡ್ರೆ ಮತ್ತೆ ತಿಳ್ತಾರೆ. ನಿನ್ನೆ ನಾವು ಬಂದದ್ದು ಹಾಗೆ, ಚಿನ್ನವನ್ನು ತಿಳ್ಕೊಂಡ್ರೆ ಎಲ್ಲ ಆಭರಣ ಅಷ್ಟೇ ಅಷ್ಟೇ. ಎಷ್ಟು ತೂಕ ಉಂಟು ನೋಡಿದ್ರೆ ಸರಿ. ಮತ್ತೆ ಮದುವೆ ಅನ್ನೊಂದು ಬಹಳ ಗೌಣ ವಿಷಯ. ಮತ್ತೆ ಎಷ್ಟು ತೂಕ ಉಂಟು, ಅದು ಕಡಗ ಆದ್ರೇನು, ಕಿರೀಟ ಆದ್ರೇನು, ಇದಾದ್ರೇನು, ನಮ್ಗೆ ಅಷ್ಟೇ. ಚಿನ್ನದ ಬೆಲೆ ಎಷ್ಟು, ಬೆಲೆ ಎಷ್ಟು ಅದು ಗೊತ್ತಾಯ್ತು. ಇದಕ್ಕೆ ಎಷ್ಟು ತೂಕ ಮಾಡಿ ಮುಗೀತು, ಅಷ್ಟೇ ವಿನಃ ಮತ್ತೇನಿಲ್ಲ.
ಹಾಗಾಗಿರುವುದರಿಂದ ಹೊರಗಿನ ತೋರಿಕೆಗೆ ಅಲ್ಲಿ ವ್ಯತ್ಯಾಸಗಳು. ಮನುಷ್ಯ ಒಳ್ಳೆಯವನ ಕೆಟ್ಟವನ ಅದು ನೋಡಿ, ಸ್ವಭಾವ ನೋಡಿ, ಸ್ವಭಾವ ನೋಡಿದ ಮೇಲೆ ಬೇಕಾ ಬೇಡ, ನಾವು ಹತ್ತಿರ ಮಾಡಿಕೊಳ್ಬೇಕು, ಮಾಡಬೇಕು, ಸಂಬಂಧ ಮಾಡೋಣ ಬೇಡ, ಇದೆಲ್ಲವೂ ನಮ್ಮ ನಿರ್ಣಯ. ಯಾರು ತಿಳಿಯುವ ನಾನು, ಇದು ವ್ಯವಹಾರಕ್ಕೆ ಎಷ್ಟು ಸತ್ಯವೋ ಇದರಲ್ಲಿಯೂ ಅಷ್ಟೇ ಸತ್ಯ. ಅದನ್ನು ಇವರು ಕೃಷ್ಣ ಸ್ವಲ್ಪ ಪುನಃ ಹೇಳ್ತಾರೆ, ನೋಡಿ ಮಾರಾಯ, ಹಾಗೆಲ್ಲ ಲೋಕದಲ್ಲಿ ಮಕ್ಕಳಾಟಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ಬಹಳ ಗುಟ್ಟಾಗಿರುವುದು, ಗುಹ್ಯ ಎಂಬುದಕ್ಕೊಂದು ಗುಟ್ಟು. ಕೆಲವು ಸಲ ಕಾಣದಿರುವುದಂತಾಗ್ತದೆ, ಅಥವಾ ಅವ ಹೇಳಿದ್ರೆ ನಮ್ಗೆ ಗೊತ್ತಾಯ್ತಲ್ಲ, ಅದರೊಳಗೆ ಎಂತ ಅಂತ ಹೇಳಿದ್ರೆ ಗೊತ್ತಾಯ್ತು. ನಾನು ಚಿನ್ನ ಅಂತ ತೆಗೆದುಕೊಳ್ತೇನೆ, ಮೇಲೆ ಲೇಪ ಮಾತ್ರ ಅಂತ ಅವ ಹೇಳಿದ್ರೆ ಮತ್ತೆ ನನಗೆ ರುಚಿ ತೆಗೆದುಕೊಳ್ಳಲ್ಲ. ಹೌದು, ಕರೆಕ್ಟ್, ಗೊತ್ತಾಗುವುದು. ಅದು ಹಾಗಾದ್ರೆ ಗುಹ್ಯ ಎಂಬಲ್ಲಿ ಗುರುವಿನಿಂದಲೂ ಅದು ತಿಳಿಯಬಹುದು, ಇಲ್ಲಿ ತಿಳಿಯಬಹುದು. ಇದರಿಂದ ಏನಾಗ್ತದೆ, ಅದರಲ್ಲಿ ಜ್ಞಾನ ವಿಜ್ಞಾನ ಸಹಿತ. ಇದು ಬಹುಶಃ ನಾವು ಬಂದರೆ ಜ್ಞಾನ ಅಂದರೆ ನಮಗೆ ಸಾಮಾನ್ಯ ಕಾಣುವಂಥದ್ದು, ವಿಜ್ಞಾನ ಅಂದರೆ ಒಳಗಿಂದ ನಮಗೆ ಭಾಸವಾಗುವಂಥದ್ದು. ಕೆಲವು ನಾವು ಯಾರನ್ನೂ ನೋಡಲಿಲ್ಲ, ನೋಡಿದ ಕೂಡಲೇ ಆಕರ್ಷಣೆ ಆಗ್ತದೆ, ನೋಡಿದ ಕೂಡಲೇ ಬೇಡ ಅಂತ ಅನಿಸ್ತದೆ, ಅದು ವಿಜ್ಞಾನ. ಅದು ಅಂತರಂಗದ ಒಂದು ಪ್ರತಿಕ್ರಿಯೆ, ಅದಕ್ಕೆ ಕಾರಣ ಇರ್ತದೆ. ಅದು ಹೆಚ್ಚಿನ ಮಟ್ಟಿಗೆ ಸುಳ್ಳಾಗುತ್ತದೆ, ಅದನ್ನೇ ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಜ್ಞಾನ ವಿಜ್ಞಾನ, ಜ್ಞಾನವು ಹೊರಗಿಂದ ಒಳಗೆ ಬರುವುದು, ವಿಜ್ಞಾನವು ಒಳಗಿಂದ ಹೊರಗೆ ನಮಗೆ ನಮ್ಮ ಹತ್ರ ಬರುವಂತಹದ್ದು. ಇದರಿಂದ ಏನು ಅಂತ ಹೇಳಿದ್ರೆ, ಎಂತದಪ್ಪ ಇದು, ಯಾಕೆ ನಮಗೆ ಬೇಕು, ನಾನು ನನ್ನಷ್ಟಕ್ಕೆ ಇರ್ತೇನೆ, ಯಾಕೆ ನಮಗೆ ಕೆಲಸ ಇಲ್ವ ಬೇರೆ ಅಂತ ಹೇಳಿದ್ರೆ, ಮೋಕ್ಷಸೆ ಅಶುಭಾತ್. ನಾವು ಅದಕ್ಕೊಂದು ಹೆಸರುದಲ್ಲ, ಅಶುಭ, ಕೆಟ್ಟದಾಗಬಾರ್ದಲ್ಲ. ಕರೆಕ್ಟ್. ಈಗ ಇದನ್ನು ತಿನ್ನದ್ರಿಂದ ನನಗೆ ಡಾಕ್ಟರ್ ಹತ್ರ ಆಗಬಾರ್ದು, ಅದು ಗೊತ್ತಾಗಬೇಕಲ್ಲ, ಅದೆಂಥದ್ದು ಅಂತ ಗೊತ್ತಾಗಬೇಕಲ್ಲ. ಅಶುಭ ಅಂತ. ಈ ಶುಭ ಅಶುಭ ಗೊತ್ತಾಗುವುದು ಯಾವಾಗ? ಕಡೆಗೆ. ಈ ವಿಷಯ ಗೊತ್ತಾದರೆ ಮೊದಲಿಗೆ ಗೊತ್ತಾಗುತ್ತೆ ಇದು ಶುಭ ಅಲ್ಲ ಅಂತ. ಈಗಲೇ ಗೊತ್ತಾದರೆ, ತಿನ್ನುವ ಮೊದಲೇ ಗೊತ್ತಾದರೆ, ಅಥವಾ ನಾವು ವ್ಯವಹರಿಸುವ ಮೊದಲೇ ಗೊತ್ತಾಗಿಬಿಟ್ರೆ ನಾವು ಅದರಿಂದ ಬಿಡುಗಡೆ ಹೊಂದೇ ಆಗ್ತದೆ. ಹೌದು, ಅದನ್ನು ನಾವು ತೆಗೆದುಕೊಂಡು ನಷ್ಟ ಆಗಿ ಸೋತು ಹೋಗಿ ಆಮೇಲೆ ಇದಾಗಿ ಏನೇನೋ ಆಗಿದೆ ಅಂದರೆ ಆಗಲೂ ಅದು ಮೋಕ್ಷಸೆ. ಆದರೆ ಬಹಳ ಕಷ್ಟ ಅಲ್ವಾ? ಇದು ಮನುಷ್ಯನಿಗೆ ಅದು ಸಾಧ್ಯ, ದನಕ್ಕೆ ಅದು ಸಾಧ್ಯ ಇಲ್ಲ ಬಹುಶಃ. ಅದಕ್ಕೆ ಈ ವಿಚಾರ ಮಾಡಿ ಅದು ಶುಭಾಂಶ ತಿಳಿಯುವುದಿಲ್ಲ, ಅನುಭವದಿಂದಲೇ ತಿಳಿಯುವುದು ಅಷ್ಟೇ. ತಿಂದ ಮೇಲೆ ಬಾಯಿಗೆ ಹಾಕಿದ್ರೆ ಕೈ ಹಾಕಿದ್ರೆ ಉಗುಳ್ತದೆ. ನಮ್ಗೆ ಎಷ್ಟು ಅದಕ್ಕಿಂತ ತಿನ್ನುವವರೆಗೆ ಗೊತ್ತಾಗುದಿಲ್ಲ ಅಂತದ್ದನ್ನು. ಇದನ್ನೇನು ಅಂತ ಹೇಳಿದಾನೆ, ಇದು ಪವಿತ್ರ. ಪವಿತ್ರ ಕೂಡ ಸರಿ, ಅದೇ ಅರ್ಥ. ಪವಿ ಅಂತ ಹೇಳಿದ್ರೆ ವಜ್ರ ಅಂತ ಅರ್ಥ. ಅಂದ್ರೆ ವಜ್ರ ಇರುವುದೇ ತಲೆಗೆ ಹೊಡಿಲಿಕ್ಕೆ, ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಹೊಡೀತದೆ ಅದು. ಹೌದು, ಅದರಿಂದ ರಕ್ಷಿಸುವಂತಹದ್ದು ಪವಿತ್ರ. ಈಗ ಕೈ ಗ್ಲೌಸ್ ಹಾಕೊಳ್ಳೋದಕ್ಕೆ ಅದು ಎಂಥದ್ದು ಅದೆಲ್ಲ ಉಂಟು, ಅದರ ಮುಟ್ಟಿದ ಕೂಡಲೇ ನನ್ನ ಕೈ ಇದಕ್ಕೆಲ್ಲ ಏನೋ ಮಲಿನ ಆಗ್ತದೆ. ಹಾಗಿದ್ರೆ ಗ್ಲೌಸ್ ಮಾತ್ರ ಮಲಿನ ಆಗ್ತದೆ, ಅದೇ ಶುದ್ಧವಾಗಿರ್ತಲ್ಲ. ಹಾಗೆ ನಾವು ಅಶುದ್ಧವಾಗದೇ ಇರುವ ಹಾಗೆ ಮಾಡುವಂತಹದ್ದೇ ಪವಿತ್ರ. ಈ ಪವಿತ್ರವನ್ನು ಅದಕ್ಕೆ ಹಾಗೇ ಅರ್ಥ. ಯಾಕಂದ್ರೆ ಅದು ಕುಶ, ಅದು ಆ ರೀತಿ ಅರ್ಥ ಹೇಳ್ತಾರೆ. ಅದು ಇದ್ರೆ ಅಪವಿತ್ರ ಆಗುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ಏನು ಹೇಳಿದ, ವಿಷ್ಣು ಸ್ಮರಣೆ ಮಾಡಿದ್ರೆ ಅಪವಿತ್ರ. ಅಪವಿತ್ರ ಪವಿತ್ರೋ ಸವಾವಸ್ಥಾ ಯಸ್ಮರೆ ಪುಂಡರೀಕಾಕ್ಷ ಹೇಳಿದ. ಅದ್ರ ನಿಜವಾಗಿ ಅಲ್ಲಿ ಏನು ಹೇಳಬೇಕು ಅಂದ್ರೆ, ವಿಷ್ಣು ಕೃಷ್ಣನ ಯಾವುದೋ ಹೆಸರಿರಬೇಕು, ಶಿವಸ್ಮರಣೆ ಮಾಡಿದ್ದು ಆಗಿತ್ತು. ಅದೆಲ್ಲ ಪವಿತ್ರ ಅಂತ ಹೇಳಿದ್ದಾರೆ. ಇಷ್ಟು ಪವಿತ್ರವನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಈ ವಿದ್ಯೆಯು ಪವಿತ್ರ. ಈ ವಿದ್ಯೆ ಬಂದವನು ಪವಿತ್ರ. ವೇದ ಕಲಿತವನು ಪವಿತ್ರ. ವೇದೋ ಶಿವ ಶಿವೋ ವೇದ ಅಂತ ಹೇಳ್ತಾನೆ. ವೇದ ಕಲಿತವನು ಪವಿತ್ರ. ಅವನು ಎಂಥವ ಅಂತ ನೋಡೋದು ಬೇಡ ಅಂತ ಹೇಳ್ತಾನೆ. ವೇದನಿಗೆ ಎಷ್ಟು ದಾನ ಕೊಡುವುದು, ನಿನಗೆ ದೋಷ ಇಲ್ಲ ಅಂತ ಹೇಳುವಲ್ಲಿ ಯಾಕೆ ಅಂದರೆ ಅವನು ಪವಿತ್ರ. ಈ ಎಲ್ಲವನ್ನು ನಾವು ಆ ಅರ್ಥದ ಮೇಲೆ ಕೊಡಬೇಕು. ಮತ್ತೆ ನಮಗೆ ಅರ್ಥ ಆಗುತ್ತದೆ ಅಂತ ಹೇಳ್ತಾರೆ. ಇದನ್ನು ಕೇಳುವುದಕ್ಕೆ ಸುಲಭದಲ್ಲಿ ಅರ್ಥ, ಪ್ರತ್ಯಕ್ಷ ಅವಗಮ. ಮತ್ತೆ ಸುಸುಖಂ, ಕಷ್ಟ ಏನಲ್ಲ. ದೇವರು ದೊಡ್ಡ ಈ ಹಠಯೋಗದ ಹಾಗೆ ವಿಗ್ರಹ ಹಾಗೆ ನನ್ನಿಂದ ಆಗ್ತದೋ ಇಲ್ಲೋ ಏನಿಲ್ಲ. ಆದ್ದರಿಂದ ಇದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ಅವನಿಗೆ ಒಂದು ಕಿವಿಯ ಮೈಯೆಲ್ಲ ಕಿವಿಯಾಗುವ ಹಾಗೆ ಮಾಡಿದ್ದಷ್ಟೇ. ನಿನಗೆ ಸುಸುಖ. ಕರ್ತುಂ ಅವ್ಯಯಂ, ಕರ್ತುಂ ಸುಸುಖಂ ಅವ್ಯಯಂ. ಮತ್ತೆ ನಾಶ ಆಗುವುದಿಲ್ಲ. ಒಮ್ಮೆ ನಿನಗೆ ಬಂದ್ರೆ ಮತ್ತೆ ಒಂದು ಸ್ಕಿಲ್ ನಮಗೆ ಬಂದು ಬಿಟ್ರೆ ಮತ್ತೆ ನಾಶ ಆಗುವುದಿಲ್ಲ. ಅಂದ್ರೆ ಈ ಇದರಲ್ಲಿ ಬಹಳ ಸಮಯದ ಹಾಳಾಗ್ಬೋದು.
ಹೌದು, ಹಾಳಾಗುದಂದ್ರೆ ಮತ್ತೆ ಪುನಃ ಒಂದು 4 ಸತಿ ಮಾಡಿದಾಗ ಮೊದಲಿನ ಇದಕ್ಕೆ ಬರ್ತದೆ. ಅವ್ಯಯ ಅಂದ್ರೆ ವ್ಯಯವಾಗದೆ ಇರುವ. ಈಗ ನಮ್ಮ ದುಡ್ಡು ಅವ್ಯಯ ಅಲ್ಲ, ವ್ಯಯ ಆಯ್ತು, ಖರ್ಚು ಮಾಡಿದಷ್ಟು ಹೋಯ್ತು, ಅಥವಾ ನಮ್ಮ ಶಕ್ತಿ ಸಂಚಯ ಮಾಡಿದ್ದು ಅದು ಹೋಯ್ತು. ಆದ್ರೆ ಇದು ಹಾಗಲ್ಲ, ವ್ಯಯ ಆಗುದಿಲ್ಲ. ವಿದ್ಯೆಯನ್ನು ಕಲಿಸಿದಷ್ಟು ವ್ಯಯ ಆಗುವುದಿಲ್ಲ, ವರ್ಧತ. ನನ್ನ ಹತ್ರ ವಿದ್ಯೆ ಉಂಟು, ಅದನ್ನು 4 ಜನ ಕಲಿಸಿದ್ರೆ ನನ್ನಲ್ಲಿ ಮತ್ತು ಹೆಚ್ಚಾಯ್ತು, ಅಲ್ಲಿಗೆ ಹೋಯ್ತು, ಅದು ಅವ್ಯಯ. ಧನ ಹಾಗಲ್ಲ, ಕೊಟ್ಟಷ್ಟಕ್ಕೆ ನನ್ನಲ್ಲಿ ವ್ಯಯ ಆಯ್ತು, ಅದು ಆ ದೃಷ್ಟಿಯಲ್ಲಿ. ಅದರಲ್ಲಿ ಇದು ಯಾರಿಗೆ ಮಾತ್ರ ಬರುವುದಿಲ್ಲ, ಅಶ್ರದ್ಧಾ. ಇದನ್ನು ಕೇಳಿದ ಕಟ್ಟೆ ಹಾಕಿದ್ರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಉಂಟು. ಅವರು ತಪ್ಪಲ್ಲ, ಅದರಲ್ಲಿ ಶ್ರದ್ಧೆ ಬರಲಿಲ್ಲ. ನಾವು ಅವರ ಬಗ್ಗೆ ಸುದ್ದಿ ಮಾತಾಡದೆ ಬೇಡ ಅಷ್ಟೇ, ಅವರನ್ನು ದೂಷಿಸುವುದು ಬೇಡ. ಈಗ ನಮ್ಮ ಇದಕ್ಕೆ ಬರುವುದಿಲ್ಲ ಅಂತ ಹೇಳೋದು ಬೇಡ. ಅಶ್ರದ್ಧದಾನ, ಅಶ್ರದ್ಧೆ ಇರುವಂಥವರು. ಅವರಿಗೆ ಶ್ರದ್ಧೆ ಅಂದ್ರೆ ಎಷ್ಟು ಸೂಕ್ಷ್ಮ ಅರ್ಥ ಉಂಟು. ನನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ನನಗೆ ಏನು ಮಾತಾಡ್ತಾರೆ, ನನ್ನ ಉದ್ಧಾರ ಆಗಬೇಕು ಅಂತ ಬಂದಲ್ಲಿ ಅಲ್ವ ಶುರುವಾಗೋದು. ಹೌದು, ಉದ್ಧಾರ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಭಗವದ್ಗೀತೆ ಓದು, ದೇವರ ಪೂಜೆ ಮಾಡು, ಅದು ಮಾಡು. ಅಲ್ಲಿ ಉದ್ಧಾರ ಆಗಬೇಕು ಎಂಬಂತ ಮೊದಲಿನ ಒಂದು ಇದು ಯಾರು? ಆತ್ಮನ ಆತ್ಮ ಉದ್ಧಾರ ಆಯ್ತು. ಉದ್ಧಾರ ಆಗ್ಬೇಕು ಅಂತ ಹೇಳೋದು ಮೊದಲು ಪ್ರಜ್ಞೆ ಬರ್ಬೇಕಲ್ಲ. ಅದೇ ಬರದಿದ್ರೆ ಬರುವಲ್ಲಿವರೆಗೆ ನಾವು ಅದೇ ಬರದಿದ್ರೆ ಇದು ಯಾವುದು ಬೇಡ. ಹೌದು, ಅದು ಬರದಿದ್ರೆ ಇದು ಯಾವುದು ಬೇಡ. ನನ್ನ ಉದ್ಧಾರ ನಾನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾನು ಇದೆಲ್ಲ ಯಾಕೆ ಮಾಡಬೇಕು? ಸುಮ್ಮನೆಪ್ಪ ಜೀವನದಾಗ ಮಾಡಿದ್ರೆ ಎಂಥದೋ ಉಂಟು, ಅದು ಬೇಡವೇ ಬೇಡ. ಅವನಿಗೆ ಈಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ? ಉದ್ಧಾರ ಆಗ್ತದೆ ತಿಳಿದವ ಹೋಗ್ತಾನೆ. ಈ ವೇದ ಯಾಕೆ ಓದ್ತಾನೆ? ಅದು ಹೊತ್ತು ಇದು ಹೋಗ್ತಾನೆ. ಮೊದಲು ಯಾರು ತಿಳ್ಕೊಳ್ಬೇಕು? ಅವನ ಉದ್ಧಾರದ ಬಗ್ಗೆ ತಿಳ್ಕೊಂಡಾಗ ಇದರಲ್ಲಿ ಶ್ರದ್ಧೆ ಬರ್ತದೆ. ಉದ್ಧಾರದ ಮಾರ್ಗಗಳು ಇವು. ಯಾಕಂದ್ರೆ ಹಿಂದಿನವರ ಅನುಭವಕ್ಕೆ ಉಂಟದು, ಅದರಲ್ಲಿ ಹೋಗಿ ಅಲ್ಲಿ ಅರಿಕೆ ಹೇಳಿ ಅವನಿಗೆ ಆಗಿದೆ, ಕೆಲಸ ಆಗಿದೆ ಅಲ್ವಾ, ಅದು ಶ್ರದ್ಧೆ. ನಾನು ಸಹ ಹೇಳ್ತೇನೆ, ಆ ಶ್ರದ್ಧೆ ಇರುವುದು ಹಾಗೆ. ಅದು ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ವಿಷಯ. ಹೌದು. ಆದ್ರಿಂದಲೇ ಪುರುಷ ಇದನ್ನು ಸಾಮಾನ್ಯವಾಗಿ ಜನಕ್ಕೆ ಶ್ರದ್ಧೆ ಇಲ್ಲ. ಅವರ ಬಗ್ಗೆ ನೀನು ಬೇಸರ ಮಾಡಬೇಡ. ಅವರು ಹುಟ್ಟು ಸಾವುದು, ಸುಖ ದುಃಖ, ಸುಖಸ್ಯ ಅನಂತರಂ ದುಃಖ, ದುಃಖಸ್ಯ ಅನಂತರಂ ಸುಖ. ಈಗ ನಮಗೆ ದುಃಖ ಬಂದಿದೆ, ಇನ್ನೊಮ್ಮೆ ಬರುದು ಬೇಡ ಅಂತ ಹೇಳಿದ್ರು ನಾವು. ಈಗ ನಮಗೆ ದುಃಖ ಬಂದಿದೆ, ಇನ್ನೊಮ್ಮೆ ಅಂತ ದುಃಖ ಬರುವುದು ಬೇಡ ಬೇಡ ಅಂತ ಹೇಳುವುದೇ ಶ್ರದ್ಧೆ. ಈಗ ಶೇರ್ ಮಾರ್ಕೆಟ್ನಲ್ಲಿ ಸುಮ್ಮನೆ ನಮ್ಮ ಮಗನ ಎದುರಿಗೆ ನಾನು ಹೋಗ್ಬೇಕಾಯ್ತು. ಅಲ್ಲಿ ಎಷ್ಟು ನಮ್ದು ಒಂದು ಸಣ್ಣ ತಪ್ಪು ಅಂತ ಹೇಳಿದ್ರೆ, ಕಡಿಮೆ ಕ್ರಯಕ್ಕೆ ಮಾರಿ ಹೆಚ್ಚು ಕ್ರಯಕ್ಕೆ ತೆಗೆದುಕೊಂಡವರು. ಹೆಚ್ಚು ಕ್ರಯಕ್ಕೆ ಮಾರಿ ಕಡಿಮೆ ಕ್ರಯಕ್ಕೆ ತೆಗೆದುಕೊಳ್ಬೇಕಲ್ಲ, ಅದು ಶಾರು. ಹೆಚ್ಚಾಗುವಾಗ ಮಾಡಬೇಕು ಅಂತಹದ್ದೊಂದು ತಪ್ಪಾಯ್ತು. ಆಮೇಲೆ ಮತ್ತೆ ಮಾಡದೇ ಇರುವುದು. ಆದರೆ ಮೊದಲು ಈ ವಿದ್ಯೆ ಗೊತ್ತಿದ್ರೆ ಸ್ವರಿಗೆ ಆ ವಿಷಯವನ್ನು ಸರಿ ಸ್ಟಡಿ ಮಾಡಿ ಹೋದ್ರೆ ಅಂತ ತಪ್ಪು ಮಾಡುದಿಲ್ಲ. ಹೌದು. ಅದೇ ವಿದ್ಯೆ ಇದ್ರೆ ತಪ್ಪು ಮಾಡುದಿಲ್ಲ. ವಿದ್ಯೆ ಇಲ್ಲದವನು ತಪ್ಪು ಮಾಡಿ ಆದ್ರೂ, ಒಮ್ಮೆ ತಪ್ಪು ಮಾಡಿ ಆದ್ರೂ ಕಲಿಯುವುದು. ಪುನಃ ಪುನಃ ತಪ್ಪು ಮಾಡುವವರನ್ನೇನು ಹೇಳೋದು ನಾವು? ಅವನನ್ನು ಉದ್ಧಾರ ಮಾಡಲಿಕ್ಕೆ ನಾವೀಗ ಸದ್ಯಕ್ಕೆ ಹೋಗುದು ಬೇಡ, ನಮ್ಮನ್ನು ನಾವು ಮಾಡಿಕೊಳ್ಳುವ. ಧರ್ಮಶಾಸ್ತ್ರ ಪ್ರಾಪ್ತ. ಹಾಗಾದ್ರೆ ಅವರಿಗೇನು ಅನರ್ಥ ಏನಿಲ್ಲ. ಅದೇ ಆ ಪುನರಪಿ ಜನನಂ ಪುನರಪಿ ಮರಣಂ, ಆ ಚಕ್ರ. ದುಃಖಾನಂತರ ದುಃಖ. ಅದು ಎಂಥದ್ದು ಎಷ್ಟು ಬೇಕಾದ್ರೆ ಹಗಲಾಗ್ತದೆ, ರಾತ್ರಿ ಆಗ್ತದೆ, ಹಗಲಾಗ್ತದೆ. ಇವ ಹಾಗೆ ಇದ್ದಾನೆ. ಇವತ್ತು ಹಗಲಾಗಿ ರಾತ್ರಿ ಆಗುವಾಗ ನೀನು ಬೇರೆ ಬದಲಾಗಿದೆ. ರಾತ್ರಿಯ ಪ್ರಾರ್ಥನೆ ಅದು, ನಾನು ಇವತ್ತೇನು ಮಾಡಿದೆ ಅಂತ ಯೋಚನೆ ಮಾಡಬೇಕು. ಅದು ಗಾಂಧೀಜಿಯವರಿಂದ ಹೇಳಿದೆ, ಅದೊಂದು ಒಳ್ಳೆಯ ಮಾರ್ಗ. ಅಥವಾ ಹುಟ್ಟಿ ಸಾಯುವ ಮೊದಲು ನಾನು ಸಾಯುವಾಗ ನಾನು ಏನು ಮಾಡಿದೆ ಈ ಜನ್ಮದಲ್ಲಿ, ಅದನ್ನೇ ಆಗ ದೊಡ್ಡದು ಮಾಡಿ ಹೇಳಿದ್ದು, ಸಣ್ಣ ಮಾಡಿ ಹೇಳಿದ್ರೆ ನಾವು ಪ್ರತಿಯೊಂದು ಇದರಲ್ಲಿ ಏನಾಯ್ತು. ಈಗ ಅವರ ಹತ್ರ ನಾನು ಮಾತಾಡಿದೆ, ಏನು ಇದರಲ್ಲಿ ಲಾಭ ಆಯಿತು? ಹೊತ್ತು ಹೋಯಿತು. ಟಿವಿ ನೋಡಿತು, ಏನು ಲಾಭ ಆಯಿತು? ಅದು ನಷ್ಟ. ಹೊತ್ತು ಹೋಯ್ತು ಅಂದ್ರೆ ನಮ್ದಲ್ವ ಆಯುಷ್ಯವದದ್ದು, ಅದರದ್ದು ಸ್ವತಂತ್ರ ಅಲ್ಲ ಅಲ್ವ, ನಾನಲ್ವಾ, ನನ್ನ ಆಯುಷ್ಯ ಕಡಿಮೆ ಆಯಿತು. ಇದನ್ನು ಅದೇ ಸುಲಭ ಅಂತ ಹೇಳಿದ್ದವ ಹಾಗೆ ಯೋಚನೆ ಮಾಡಿದ್ರೆ ಸುಲಭ. ಯೋಚನೆ ಮಾಡದಿದ್ರೆ ಇರ್ಲಪ್ಪ, ಇವತ್ತೊಂದು ದಿವಸ ಹೋಯ್ತು, ಏನಾಯ್ತು, ನಾಳೆ ಬರ್ತದೆ. ಅದಾಗುದಿಲ್ಲ. ಅದನ್ನೇ ಈಗ ಇದನ್ನೇನು ಅಂತ ಹೇಳಿದ್ರೆ, ಪುನಃ ನಾವು ಅಲ್ಲಿ ಆ ಒಂದು ಸೂಕ್ಷ್ಮತೆ ಮಯ ಅಂತ ಹೇಳ್ತಾನೆ ಕೃಷ್ಣ. ಆಯ್ತು, ಆದ್ರೆ ನಾವು ಅಷ್ಟಕ್ಕೆ ನಿಲ್ಲಿಸದೆ ನಾವು ಮಯ ಅಂದ್ರೆ ನನ್ನಿಂದ ಅಂತ ಹೇಳುವುದನ್ನು ನಾವು ಎಲ್ಲ ಇದಕ್ಕೆ ಅನ್ವಯ ಮಾಡಿಕೊಂಡು ತಥಂ ಇದಂ ಸರ್ವಂ. ಈ ಲೋಕ ಉಂಟು.
ಅಲ್ಲ ಈ ಮನೆ ಎಲ್ಲ ಇಂತ ನಾನು ಇಲ್ಲಿ ಬಂದದ್ರಿಂದ ಅಲ್ಲ ಇರೋದು. ಹೌದು, ಅದು ಸರಿ. ನನ್ನ ಪಾಲಿಗೆ ಈ ಮನೆ, ಈ ಲೋಕ, ಈ ಜನ ಇದೆಲ್ಲ ಇರೋದು ನಾನಿರೋದ್ರಿಂದ ಅಲ್ವಾ. ಮಾಯಾ ನಾನಿರೋದ್ರಿಂದ ಉಂಟಾ? ಈಗ ಸತ್ತವನಿಗೆ ಇದೆಲ್ಲ ಉಂಟಾ? ಇಲ್ಲ. ಇಲ್ಲಿಂದ ಎದ್ದು ಹೋದವನಿಗೆ ಇದೆಲ್ಲ ಉಂಟಾ? ಈ ಮನೆ ಕಟ್ಟಿದವನಿಗೆ ಮನೆ ಉಂಟಾ ಈಗ? ಅಲ್ವಾ? ಆ ಮಯ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಅಲ್ವ ಒಂದು ಲೆಕ್ಕದಲ್ಲಿ. ಈ ಲೋಕ ಎಲ್ಲ ನನ್ನಿಂದ. ಈ ಲೋಕ ಹೇಗೆ ಅಂತ ನಾನು ತಿಳಿದ ಲೋಕವನ್ನು ನೀನು ತಿಳಿಲಿಕ್ಕೆ, ಇನ್ನೊಬ್ಬ ತಿಳಿಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಈ ಲೋಕ ಹೇಗುಂಟು? ಅವರವರಿಗೆ ತಿಳಿದ ಹಾಗೆ ಉಂಟು. ನಾವು ತಿಳಿದ ಹಾಗೆ ಉಂಟು. ಲೋಕ ಅಂದ್ರೆ ಜಗತ್ತು ಅಂತ ಆಗ್ತದೆ. ಜನ ಒಳ್ಳೆಯವರ ಕೆಟ್ಟವರ ನೀನು ಅಂತ ಹೇಳುದು ನಾನು ತಿಳಿದ ಹಾಗೆ. ನಿನ್ನದೇ ಒಳ್ಳೆಯತನವ ಕೆಟ್ಟತನವ ಎಂಬುದು ಇಲ್ವೇ ಇಲ್ಲ. ಕರೆಕ್ಟ್. ಅದು ನಾನು ತಿಳಿದ. ಅವರು ಬೇಡವಾದ್ರೆ ಅವರ ಸುದ್ದಿ ಬೇಡ. ಕೂಡಲೇ ಬಂದ ಕೂಡಲೇ ನಿರ್ಣಯ ಮಾಡ್ತಾರಲ್ಲ. ಮೂರ್ಖರೇ ಆದ್ರೂ ಅವರ ಲೋಕದಲ್ಲಿ ಹಾಗೆ ಅಲ್ವಾ? ಹೌದು, ಅದು ಸತ್ಯ. ಒಳ್ಳೆಯದು ಕೆಟ್ಟದು ಪ್ರೀತಿ ಅದು ಇದೆಯಲ್ಲ ಅಷ್ಟೇ. ಹಾಗಾದ್ರೆ ಪ್ರಕೃತಿ ಒಂದುಂಟು. ತಾಯಿ ಮಗುವಿನ ಸಂಬಂಧದಲ್ಲಿ ಪ್ರಕೃತಿ ಉಂಟು. ಆದರೂ ತಾಯಿಗೆ ಮಗುವೇನು ಅಂತ ಅವರವರಲ್ಲಿ ಒಂದು ವೈಶಿಷ್ಟ್ಯ ಉಂಟು. ತಾಯಿ ಮಗುವನ್ನು ಪ್ರೀತಿಸುವುದು ನನ್ನನ್ನು ಬೆಳೆಸ್ತದೆ, ಸಾಕ್ತದೆ ಅಂತ ಹೇಳುವ ಆ ದೃಷ್ಟಿ ಎಲ್ಲ ಬರ್ತದೆ. ದನಕ್ಕೆ ಇಲ್ಲ. ಹೌದು, ದನದ ಖರ್ಚು ಹಾಕುವಾಗಿಲ್ಲ. ಅದು ಸಹಜ ಪ್ರಕೃತಿ. ನಮ್ಮಲ್ಲಿ ಸ್ವಲ್ಪ ವಿಕೃತಿ ಸಂಸ್ಕೃತಿ ಎಲ್ಲ ಬರ್ತದೆ. ಹೌದು, ಅದನ್ನು ಕರೆಕ್ಟ್. ಸಂಸ್ಕೃತಿಯ ಜೊತೆ ವಿಕೃತಿ ಕೂಡ ಉಂಟು. ಅದು ಎರಡು ಮುಖವೇ. ಅದು ಕೃತಿ ಒಂದು ಶಬ್ದ ಆದ್ರೆ ಅದು ಒಳ್ಳೆಯದಾದ್ರೆ ಸಂಸ್ಕೃತಿ, ಕೆಟ್ಟದಾದ್ರೆ ವಿಕೃತಿ. ಅಷ್ಟೇ ಅಷ್ಟೇ. ಅದರಲ್ಲಿ ಇದು ಮಯ ಎಂಬುದು ಈಗ ಒಂದು ಅರ್ಥ ಆಗಲಿಕ್ಕೆ ಸುಲಭವಾಯ್ತು. ಹೌದು, ಮಯ. ಇಲ್ಲಿ ಈಗ ಹಾಗಾದ್ರೆ ನಾವು ಇಲ್ಲಿ ಮಾತಾಡುವ ಕೃಷ್ಣ ಅಂತ ಹೇಳುವ ಮಯ ಅಂತ ನನ್ನಿಂದ ಎಲ್ಲ, ಅರ್ಜುನ ನಿನ್ನಿಂದಲ್ಲ, ಅವ್ರದ್ದು ಅಲ್ಲ, ನನ್ನಿಂದ ಅಂದ್ರೆ ದೇವರು ಬ್ರಹ್ಮ ಅರ್ಥ ಹೇಳ್ತಾರೆ. ಜಗದ ಅವ್ಯಕ್ತ ಮೂರ್ತಿ. ನಾನು ಅವ್ಯಕ್ತ ಮೂರ್ತಿ. ನಾನು ಯಾರು ಅಂತ ಕೇಳಿದ್ರೆ ನೀನು ಹೇಳ್ತೀವಿ ವಸುದೇವನ ಮಗ, ದೇವಕ್ಕೆ ಮಗ, ಇವ ನಾನು ಒಂದು ಅವ್ಯಕ್ತ ಮೂರ್ತಿ. ಅದು ಪ್ರತಿಯೊಬ್ಬನಿಗೂ ಅವನ ಆತ್ಮ ಎಂಬುದು ಇನ್ನೂ ಪೂರ್ಣ ವ್ಯಕ್ತ ಆಗಲಿಲ್ಲ. ನಾನು ಏನು ತಿಳಿದಿದ್ದೇನೆ ಅಷ್ಟಕ್ಕೆ ನಾನು ವಿನಃ ಪೂರ್ಣ ತಿಳಿದ ಮೇಲೆ ನನಗೆ ಈ ವ್ಯವಸ್ಥಾನ, ಈ ಲೋಕ ಇಲ್ಲ, ಬೇಡ. ಆತ್ಮದ ಸರಿಯಾದ ಜ್ಞಾನ ಆದ್ಮೇಲೆ, ಆತ್ಮಜ್ಞಾನ ಆದ್ಮೇಲೆ ಇದು ಯಾವುದು ಬೇಡ. ಅದು ಸರಿ. ಶಿವೋಹಂ ಅಂತ ಹೇಳೋದು ಉಂಟು. ನನಗೆ ಆಚಾರ ಇಲ್ಲ, ಧರ್ಮ ಇಲ್ಲ, ಎಂಥದ್ದು ಕೇಳಿದಾಗ ಕುವೆಂಪು ತಂದವರು ಎಂಥದ್ದು ಜೀವನವನಿತು, ನನ್ನ ಇಡೀ ಜೀವನ ಅದರ ತಪಾದರೆ ಇನ್ನೊಂದು ನಾನು ತಪಸ್ಸಿಗೆ ಯಾಕೆ ಹೋಗಬೇಕು? ಸುಂದರ ಜಗ ಶಿವ ಮಂದಿರವಾಗಿದೆ, ಅಂಧತೆ ಕವಿದ ದೇವರು. ಹಾಗಾದ್ರೆ ಇವರು ಕುವೆಂಪು ನಾಸ್ತಿಕ, ದೇವರು ಬೇಡ ಅಂತಿಲ್ಲ, ದೇವಸ್ಥಾನ ಬೇಡ ಅಲ್ಲಪ್ಪ. ನಮಗೆ ಎಲ್ಲಾ ಕಡೆ ಶಿವ ದರ್ಶನ ಆಗುವುದಿದ್ರೆ ಮತ್ತೆ ನಾವು ಶಿವ ದರ್ಶನಕ್ಕೆ ಅಲ್ಲಿಗೆ ಹೋಗ್ಬೇಕಾ? ಒಂದು ಹರಿದಾಸರಲ್ಲಿ ವಿಚಿತ್ರ ಕಥೆ ಇತ್ತು. ಯಾರೋ ಒಬ್ಬ ದೊಡ್ಡ ಯೋಗಿ ಮಲಗಿಕೊಂಡಿದ್ದಾನಂತೆ. ಅವನ ಕಾಲಡಿಯಲ್ಲಿ ಶಿವಲಿಂಗ ಉಂಟು. ಒಬ್ಬ ಹೇಳಿರಂತೆ, ನಿನ್ಗೆ ಎಂತ ಒಂದು ಅಯೋಗ್ಯವಾದ, ನೀನು ಇನ್ನೊಂದು ಯೋಗಿ ಅಂತ ಹೇಳ್ತಾರೆ, ಶಿವಲಿಂಗನ ಮೇಲೆ ಕಾಲಿಟ್ಟು ಮಲಗಿದ್ಯಲ್ವ ಅಂತ. ಹೌದಾ, ನನಗೆ ಗೊತ್ತಾಗಲಿಲ್ಲ, ನನ್ನ ಕಾಲನ್ನು ತೆಗೆದು ಆಚೆ ಇಡು ಅಂತ ಹೇಳಿದಂತೆ. ಆಚೆ ಇಡುವಾಗ ಒಂದು ಶಿವಲಿಂಗ ಉಂಟು. ಅವನಿಗೆ ಎಲ್ಲಾ ಕಡೆಯಲ್ಲಿ ಶಿವನೇ ಇರುವಾಗ ಕಾಲಿ ಇಡಬೇಕಾ ಬೇಡ? ಜೀವನವನಿತು. ಅದು ತಮಾಷೆಯ ಕತೆ, ಹರಿದಾಸರ ಕತೆ ಅಂತ ಕೇಳಿದ್ರು. ಶಿವಲಿಂಗ ಕೂಡ ಶಿವ ಅಂತ ಹೇಳಿ ತಿಳಿದವನಿಗೆ ಇವನಿಗೆ ಶಿವ ಅಂತ ತಿಳಿಬೇಕಾದ್ರೆ ಲಿಂಗದ ಆಕಾರ ಬೇಕು. ಅದು ಇವನಿಗೆ ಕಾಣ್ತದೆ ಅಷ್ಟೇ. ಆ ಲಿಂಗದ ಆಕಾರ ಬೇಕಾ? ಎಲ್ಲವೂ ಶಿವಮಯ, ಸರ್ವಂ ಶಿವ ಅಥವಾ ರುದ್ರವೈ ಎಲ್ಲ, ಅಥವಾ ವಿಷ್ಣು ವ್ಯಾಪಕ. ಈ ಎಲ್ಲ ಶಬ್ದಗಳನ್ನ ಅರ್ಥ ಮಾಡಿಕೊಂಡಾಗ ಇದರಲ್ಲಿ ಏನು ಅಂತ ಇದೆ ಅದೇ ನಮಸ್ತಾನೆ. ಈ ಎಲ್ಲವೂ ಭೂತಗಳು, ಬೇರೆಯೂ ನಾನೇ ಅಥವಾ ಬೇರೆ ಎಂಥದ್ದು ಅಂತ ನಿರ್ಣಯ ಮಾಡಿದವ ನಾನು. ಸರಿ. ಇದು ಮನೆ ಅಂತ ಹೇಳಿದ ಒಂದು ಇರಲ್ಲ, ಇದು ನನ್ನ ಮನೆ, ಅದನ್ನು ಹಾಳು ಮಾಡಬೇಡಿ, ಅದು ನಾನಲ್ವ, ಅದು ಎಲ್ಲರೂ ಹೇಳಿಕ್ಕಿಲ್ಲಲ್ಲ. ಈ ಮನೆಯ ಬಗ್ಗೆ ನಾನೇ ತೀರ್ಮಾನ, ಅದು ಅವರ ಮನೆ, ಇವರ ಮನೆ. ಹಾಗಾದ್ರೆ ಮನೆಗೊಂದು ಅಸ್ತಿತ್ವ ಉಂಟ, ತಿಳಿಯುವವನಿಂದ ಅಸ್ತಿತ್ವ ಸೂಕ್ಷ್ಮ, ಅದರ ಸುಲಭದಲ್ಲಿ ಅರ್ಥ ಆಗುವಂಥದ್ದು. ಅದರಿಂದ ನನ್ನಿಂದ ಮಮಾತ್ಮ ಭೂತಭಾವನ ನಾನು. ಹಾಗಾದ್ರೆ ಈ ನಾನು ಯಾರಪ್ಪ? ಸಾಕ್ಷಿ ಅಂತ. ಬದುಕಿರುವವರೆಗೆ ನಮ್ಮ ಆತ್ಮ ಸಾಕ್ಷಿ. ಆದರೆ ಈ ಲೋಕ ಇರುವವರೆಗೆ ಈ ಲೋಕಕ್ಕೆ ಕಾರಣರಾಗುವ ಸಾಕ್ಷಿ ಇದ್ದಾರೆ. ಈ ದೇಹ ಸಂಬಂಧಪಟ್ಟ
ಆದರೆ ಈ ಲೋಕದ ಒಟ್ಟು ಸೃಷ್ಟಿಯ ಸಂಬಂಧಪಟ್ಟು ಸೃಷ್ಟಿಯನ್ನು ಮಾಡಿದವ, ಅದೇ ನಾವು ಆ ಉಪನಿಷತ್ತು ಬಹುಶ್ಯಾಮೇತಿ ಅಂತ ಯೋಚಿಸಿದ ಬ್ರಹ್ಮ ಅದು ಬಹುವಾದದ್ದು. ಹೇಗೆ ಬಹುವಾದ್ದು ಅನ್ನೋ ಕಡೆಯಲ್ಲಿ ಇನ್ನೂ ಬರ್ತದೆ, ಇನ್ನೊಮ್ಮೆ ಬರ್ತದೆ ಅದು ಅದರಲ್ಲಿ. ಹಾಗಾದ್ರೆ ನಾನು ಎಂಬುದು ಏನು ಅಂತ ಹೇಳಿದ್ರೆ, ಆಕಾಶದಲ್ಲಿ ವಾಯು ಉಂಟು, ಇದು ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು, 6 ಕೋಣೆಯಲ್ಲಿಲ್ಲ. ಆದ್ರೆ ವಾಯು ಎಲ್ಲ ಕಡೆ ಉಂಟು, ಎಲ್ಲ ಕಡೆ ಉಂಟು. ವ್ಯಾಪಕವಾದಂತಹ ಗುಣ ಇರುವುದು ವಾಯುವಿಗೆ. ಆದ್ರೆ ನಾನು ಎಂಬುದಕ್ಕೆ ವ್ಯಾಪಕವಾದ ಗುಣ ಉಂಟು. ನಾನು ಎಂಬುದಕ್ಕೆ ವ್ಯಾಪಕ ಗುಣ ಉಂಟು. ನಾನು ಏನ್ ನೋಡ್ತೇನೋ ಅದರ ಬಗ್ಗೆ ನಾನು ತಿಳಿತೇನೆ. ಹೌದು, ನನ್ನ ದೃಷ್ಟಿ ಹೋದಷ್ಟು ನಾನು ವ್ಯಾಪಿ ಆಗ್ತೇನೆ. ಹಾಗೆ ಕರೆಕ್ಟ್ ಅಲ್ವಾ? ಆದ್ರೆ ಅವನು ಇಡೀ ಜಗತ್ತಿನ ದೃಷ್ಟಿ ಹೋಗುವುದರಿಂದ ಅವನು ಸರ್ವವ್ಯಾಪಕ ಎಂಬುದನ್ನು ನಾವು, ಅದು ಬ್ರಹ್ಮಾತ್ಮವ. ಹಾಗಾಗಿ ನಾನೀಗ ನನ್ನ ದೃಷ್ಟಿ ಹೋದಷ್ಟು ಮಾತ್ರ ನೋಡುದು, ಇಂದ್ರಿಯ ಅಧೀನ ನಾನು. ಆದ್ರೆ ಯೋಗಿ ಆದವನಿಗೆ ಎಲ್ಲ ಕಡೆ ದೃಷ್ಟಿ ಹೋಗ್ತದೆ, ಅದು ವಿರಾಟ್ ದರ್ಶನ ಕಾಣ್ತದೆ. ಆ ದೃಷ್ಟಿ ಬಂದಾಗ ಎಲ್ಲವೂ ಕಾಣ್ತದೆ. ಅದೇ ದೇವರು ಎಂಬಂತ, ಎಲ್ಲವನ್ನೂ ನೋಡುವ ದೇವರು, ಎಲ್ಲವನ್ನೂ ನೋಡುವ ಸಾಧ್ಯತೆ ಇರುವುದು ನಮಗೆ. ಸದ್ಯಕ್ಕೆ ಇಷ್ಟೇ, ಸದ್ಯಕ್ಕೆ ನಮ್ಮದು ಸಂಕುಚಿತ. ಹೌದು, ಅಹಂ ಮಮ. ಈ ಅಹಂ ಮಮವನ್ನು ವಿಸ್ತಾರ ಮಾಡ್ತಾ ಹೋದ್ರೆ, ಈಗ ಸೋಷಿಯಲ್ ಸೈನ್ಸ್ ಹೇಳಿದ್ರೆ ಈ ಲೋಕವೇ ನನ್ನದು ಅಂತ ಹೇಳುವಂತ ಭಾವನೆಗೆ ಬಂದಾಗ ಅಲ್ಲಿ ಕಷ್ಟ ಆದಾದ್ರೆ ಇಲ್ಲಿ ಕಷ್ಟ ಆಗ್ತದೆ. ಇಂತಹ ಕಥೆಗಳು ಬೇಕಾದಷ್ಟು ಉಂಟು. ಓದುವಾಗಲೆಲ್ಲ ಈ ಇಷ್ಟು ಕೇಳಿದ ಮೇಲೆ ಓದುವಾಗೆಲ್ಲ ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಹಾಗೆ ಈ ಎಲ್ಲ ಇದು ಉಂಟಲ್ಲ, ನಾನೇ ಅಂತ ಹೇಳಿದ ಹಾಗೆ ಬೇರೆ ಬೇರೆ ಭೂತಗಳು ಉಂಟಲ್ಲ. ಈಗ ಕುರ್ಚಿ ಅದರ ಸ್ವಭಾವಕ್ಕೆ ಸರಿಯಾಗಿರ್ತದೆ. ಹೌದು, ಕುರ್ಚಿ ಹಾಗೆ ಆಗ್ಲಿಕ್ಕಿಲ್ಲ ಸಾಧ್ಯ. ಹೌದು ಹೌದು, ಜಡವಾದ್ರೂ ಅದಕ್ಕೆ ಆದಂತ ಒಂದು ಇದು ಆದಂತಹ ಇದು ಉಂಟು. ಅದು ಅದರದ್ದೇ ಆದಂತಹ ಒಂದು ಅಸ್ತಿತ್ವ ಉಂಟು. ನೋಡುವ ನಾನಿಲ್ಲದಿದ್ರೆ ಅದಕ್ಕೆ ಉಂಟಾ ಇಲ್ಲ, ಅದನ್ನು ನಾನು ಹೇಗೆ ಉಪಯೋಗಿಸಬೇಕು, ಅದನ್ನು ನೋಡಿಕೊಂಡು ಅದನ್ನು ತಿಳ್ಕೊಂಡೇ ನಾವು ಉಪಯೋಗಿಸಬೇಕು. ಆದ್ರಿಂದಲೇ ಸರ್ವಭೂತಾನಿಕವಂತೆ ಅದಕ್ಕೆ ಪ್ರಕೃತಿ ಅಂತ ಹೇಳುದು. ಪ್ರಕೃತಿಯಿಂದ ಸಹಜ ಗುಣ. ಈಗ ಕಣ್ಣಿನ ಪ್ರಕೃತಿ ಇದು, ನೋಡುವ ಪ್ರಕೃತಿ, ಕೇಳುವಂಥದ್ದು, ವಸ್ತುವಿನ ಎಲ್ಲ ಪ್ರಕೃತಿ ಅದು. ಮಣ್ಣಿನ ಗುಣ, ಕೃಷಿಯವರಿಗೆ ಈ ಮಣ್ಣು ಹಾಗೆ, ಆ ಮಣ್ಣಿಗೆ ಎಂತ ನನಗೇನು ಗೊತ್ತಾಗೋದಿಲ್ಲ. ನನಗೆ ಮಣ್ಣು ಅಂತ ಮಾತ್ರ ಗೊತ್ತಾಗೋದು. ನಾವು ಹೇಳ್ತಾನೆ ಇದರಲ್ಲಿ ಇದು ಬೆಳೆ ಮಾತ್ರ ಮಾಡ್ಲಿಕ್ಕೆ ಆಗುದು. ಪ್ರಕೃತಿ ಅದರಲ್ಲಿರುವ ವಿಶಿಷ್ಟ ಗುಣಗಳು, ಇದು ಸರ್ವವ್ಯಾಪಿಯಾಗಿರುವ ಪ್ರಕೃತಿ. ನಾವು ಮಾತ್ರ ಏನು ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟೇ. ಕೃಷಿ ಕೆಲಸ ಮಾಡೋನಿಗೆ ಇದು ಬೇಕಾ, ಬೇಡ. ಅವನಿಗೆ ಈ ವ್ಯವಹಾರ ಮಾಡುವವನಿಗೆ ಇದು ಹೇಗೆ ಉಂಟು ಅಂತದ್ದು ಎಲ್ಲ ಬೇಕು. ಹೌದು, ಇದರ ಗುಣ ಲಕ್ಷಣ ಸರಿ ಉಂಟಾ ಇಲ್ವ, ಇದನ್ನು ಮಾತಾಡುವವನಿಗೆ ಸರಿ ಉಂಟಾ ಇಲ್ವಾಗಲೂ ಗೊತ್ತಾಗದೇ ಇರ್ಬೋದು. ಅದು ಬೇಕು. ಹಾಗಾದ್ರಿಂದ ಅದನ್ನು ಪ್ರಕೃತಿಯನ್ನು ತಿಳಿಯುತ್ತಾ ಹೋಗುವುದು ಹುಚ್ಚು, ಬೇಕಾದಷ್ಟು ತಿಳಿಯುವುದು ವಿವೇಕ. ವಿವೇಕ ನನಗೆ ಬೇಕಾದನ್ನು ತಿಳಿಯುವುದು. ಪ್ರಕೃತಿ ಎಷ್ಟು, ಅದು ಅಗಾಧ, ಅನಂತ, ಅವ್ಯಯ ಆಯಿತು. ಅದೆಷ್ಟು ನಮಗೆ ಬೇಡ. ಸ್ಪೆಷಲಿಸ್ಟ್ ಅಂತ ಹೇಳೋದಷ್ಟೇ. ಅವನಿಗೆ ಯಾವ್ದು ಬೇಕು ಅಷ್ಟು ಮಾತ್ರ ಸಾಕು, ಗೊತ್ತುಂಟು. ಆದ್ರೆ ಅವನಿಗೆ ಯಾವುದನ್ನು ಮಾತ್ರ ಅವನಿಗೆ ಮಾಡ್ತಾನೆ, ತನ್ನ ಲಕ್ಷ್ಯಕ್ಕೆ ತರ್ತಾನೆ, ಅವನಿಗೆ ಬೇಕಾದ್ದನ್ನು ಮಾತ್ರ. ಇದು ಸೂಕ್ಷ್ಮ ದರ್ಶನ ಇರ್ಬೋದು, ದೂರದರ್ಶನ ಇರ್ಬೋದು, ಎಂಥದಿರ್ಬೋದು. ಸೂಕ್ಷ್ಮ ದರ್ಶನ ವಸ್ತುಗಳನ್ನು ಹೇಳೋದಕ್ಕಿಂತ ನಮ್ಮ ಬುದ್ಧಿ, ನಾವು ವೈಕುಂಠವನ್ನು ನೋಡ್ಬೋದು, ನೋಡ್ಬೇಕಾ ಬೇಡವಾ, ನೋಡ್ಬೋದು. ಎಲ್ಲಿರ್ಬೇಕಾ ಬೇಡ, ನಿನ್ನ ಮನೆ ನೋಡು ಸಾಕು, ಬದಲು ಅದು ನೋಡು, ಇದು ನೋಡು. ಆದ್ರೆ ಅದನ್ನು ನೋಡಬಹುದು. ಆ ರೀತಿಯ ಒಂದು ವಿಷಯ ಹೇಳ್ಕೊಂಡು ಇದನ್ನು ಈಗ ಸೃಷ್ಟಿ ಸ್ಥಿತಿ ಅಂತ ಹೇಳುವಂತಹದ್ದನ್ನು ಲಯ ಅಂತ ಹೇಳೋದು, ಅದೇನ ಹುಟ್ಟು ಬೆಳವಣಿಗೆ, ನಮ್ಮ ಅಸ್ತಿತ್ವ ಸಾವುದನ್ನು ಹೇಳಬಹುದು. ನನ್ನ ಬಗೆಗೆ ಸೃಷ್ಟಿ ಯಾವುದು, ಹುಟ್ಟಿದಾಗ ಸೃಷ್ಟಿ ಆಯಿತು. ಅದೇ ಒಂದು ಏನು ಅಂತ ಹೇಳಿದ್ರೆ ಜಾಯತೆ. ನಾನು ಜಾಯತೆ, ಡೇಟ್ ಆಫ್ ಬರ್ತ್ ಎಲ್ಲ ಉಂಟು. ಈ ವಿಶ್ವ ಮನೆ ಎಷ್ಟೋ ಸಲ ಯಾರು ಕಟ್ಟಿದ ಮನೆ ಅಂತ ಗೊತ್ತಿಲ್ಲ ಇವರಿಗೆ, ಆದ್ರೆ ಉಂಟಾ ಇಲ್ಲ ಅಜ್ಜನ ಯಾರ ಕಟ್ಟಿದ ಮನೆ. ಹಾಗಾದ್ರೆ ಎಲ್ಲದಕ್ಕೂ ಒಂದೇನುಂಟು, ಜಾಯತೆ ಉಂಟು. ವಿಶ್ವಕ್ಕೂ ಉಂಟು. ನಾನು ಅಂತ ತಿಳಿಯುವ ಇರುವೆಗೂ ಒಂದು ಉಂಟು. ಅದು ಎಷ್ಟು ಕಡಿಮೆ ಆಗಿರ್ಬೋದು, ಹೆಚ್ಚಾಗ್ಬೋದು. ಏನುಂಟು, ಜಾಯತೆ ಎಂಬಲ್ಲಿಂದ ಅಸ್ಥಿ,
ಅಸ್ಥಿಯಲ್ಲಿದ್ದ ಹಾಗೆ ಇರುವುದಿಲ್ಲ, ಅದು ಜಡ. ಹೌದು. ವರ್ಧತೆ, ಪರಿವರ್ತತೆ, ಮತ್ತೆ ಕ್ಷೀಯತೆ, ಮ್ರಿಯತೆ. ಹಾಗಾದ್ರೆ ನಮ್ಮ ಅಸ್ತಿತ್ವದಲ್ಲಿ ಜಾಯತೆಯಿಂದ ಮ್ರಿಯತವರೆಗೆ, ಲೋಕ ಸೃಷ್ಟಿ ಆದಿಯಿಂದ ಅಂತ್ಯದವರೆಗೆ. ಹೌದು. ಅದು ಕೋಟಿ ಕೋಟಿ ಕೋಟಿ, ಅದು ಎಂಥದ್ದು ಅರೆ ಕೋಟಿ ಆಗಿರ್ತಿ, ಅದೆಲ್ಲ ಲೆಕ್ಕ ಇಲ್ಲ. ಆದರೆ ವಿಷಯ ಅಷ್ಟೇ ಅಲ್ವಾ, ಈ ಲೋಕಕ್ಕೂ ಅದನ್ನು ಕಲ್ಪ ಅಂತ ಹೇಳಿದ್ರೆ, ಕಲ್ಪ ಅಂತ ಹೇಳಿದ್ರೆ ಚತುರ್ಯುಗಗಳು ಸಹಸ್ರ ಹೋದಾಗ ಒಂದು ಕಲ್ಪ ಅಂತ ಹೇಳೋದು ಹೇಳ್ತಾರೆ. ಈ ಬ್ರಹ್ಮನಿಗೆ ನಮ್ಮ ವರ್ಷದ ಸಹಸ್ರ, ಬ್ರಹ್ಮನಿಗೆ ಸಹಸ್ರ ಇದು, ನಮ್ಮ ಒಂದು ವರ್ಷವು ಅವನಿಗೆ ಒಂದು ದಿನ. ಹೀಗೆ ನಮ್ಮ 100 ವರ್ಷವು ಅವನಿಗೆ ಒಂದು ಇದು ಅಂತ ಹೇಳ್ತಾರೆ. ಇದು ಪುರಾಣದ ಲೆಕ್ಕ ಅಷ್ಟೇ. ಅದನ್ನು ನಾವು ಪರೀಕ್ಷೆ ಮಾಡೋದು ಬೇಡ. ಅಂತೂ ಎಲ್ಲದಕ್ಕೂ ಉಂಟು ಆದಿ, ಮಧ್ಯ, ಅಂತ್ಯ ಉಂಟು. ನಾವು ಸಾಧಾರಣ ಹೇಳುದು ಯಾಕೆ, ನಮ್ಗೆ ಕಾಣದಿದ್ದದ್ದನ್ನು ಅನಾದಿ ಅಂತ್ಯ. ಈ ಗಾಳಿ, ಭೂಮಿ ಸೃಷ್ಟಿ ಅನಾದಿ ಅಂತ ಹೇಳ್ತೇವೆ. ಆದ್ರೆ ಯಾರು ಒಪ್ಪಿಕೊಳ್ಳೋದಿಲ್ಲ, ಈ ಜ್ಞಾನಿಗಳು ಒಪ್ಪಿಕೊಳ್ಳೋದಿಲ್ಲಲ್ವ. ಇದು ಭೂಮಿ ಒಂದ್ಸಲ ಹುಟ್ಟಿದೆ, ಅದು ಇನ್ನೊಂದು ನಾಶ ಆಗ್ತದೆ. ಹೌದು ಹೌದು, ಹಾಗೆ ಹೇಳ್ತಾರೆ. ಅಲ್ಲ, ನಮ್ಗೆ ಸಾಮಾನ್ಯನಿಗೆ ಅದು ಗೊತ್ತಾಗುದೇ ಇಲ್ಲ ಅಲ್ವ. ನಾನು ಹುಟ್ಟುವ ಮೊದಲು ಇತ್ತು, ಉಂಟು. ಈಗ ಮನೆಯನ್ನೇ ನಾವು ತಿಳ್ಕೊಳ್ತೇವೆ. ಮನೆ ಇತ್ತು, ಇರ್ತದೆ. ಈ ಮನೆಯಲ್ಲಿ ಹುಟ್ಟಿದ್ದೇನೆ, ನಾನು ಬೆಳೆದಿದ್ದೇನೆ, ಸತ್ತಿದ್ದೇನೆ ಅಷ್ಟೇ. ಆದ್ರೆ ಆ ಮನೆ ಹಾಗಲ್ಲ, ಜನ ಯಾರೋ ಕಟ್ಟಿದ್ದು ನಮಗೆ ಯಾರೋ ಆಗ್ತದೆ. ಹಾಗೆ ವಿಶ್ವವನ್ನು ತಿಳಿದಾಗ ಮಮ ಎಂಬುದು ಅರ್ಥ ಆಗ್ತಲ್ಲ, ಆದಿ ಮಧ್ಯ ಅಂತ್ಯ ಕಲ್ಪಾದವು. ಆ ಹುಟ್ಟಿದ ಕೂಡಲೇ ಮಗು ತನ್ನದು ಎಂತೆಂತದ್ದು ಮಾಡ್ತದೆ. ಈಗ ಅವಳ ಹತ್ರ ಮಾತಾಡಿದ್ರೆ ಅವಳ ಅನುಭವಗಳನ್ನು ಕೇಳುವಾಗ ನಮಗೆ ವಿಚಿತ್ರ ಕಾಣುವಷ್ಟು ಮಾಡಿಕೊಂಡಾಗಿದೆ ಈಗಲೇ 3-4 ವರ್ಷದಲ್ಲಿ, ಇಲ್ವಾ? ನನ್ನದು ಅದನ್ನು ತೋರಿಸುವುದು ಗೊತ್ತು ನನಗೆ. ಎಂತೆಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಕು ಹೋಗ್ತದಲ್ವ. ಈ ಚೇಷ್ಟೆಗಳೆಲ್ಲ ಇರ್ತದೆ. ವಿಶ್ವದಲ್ಲಿಯೂ ಉಂಟು, ನನ್ನಲ್ಲಿಯೂ ಉಂಟು, ಎಲ್ಲ ಜೀವಿಗಳಲ್ಲಿಯೂ ಅದೇ ಉಂಟು. ಅದು ಯಾವುದರ ಪ್ರಕಾರ ಉಂಟು? ಪ್ರಕೃತಿ. ಅದರಿಂದ ಕ್ಷಯ, ಈ ಸೃಷ್ಟಿ ಸ್ಥಿತಿ ಲಯ ಎಂಬುದನ್ನು ನಾವು ನಿರಂತರ, ಈಗ ಬೆಳಗಾಯಿತು, ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು, ಅದು ಒಂದು ಆಯ್ತಲ್ಲ, ಒಂದು ದಿನ ಹುಟ್ಟಿತು, ಉಂಟು, ಮತ್ತೆ ಇಲ್ಲ 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 ಅಂತ ಆಯ್ತು. ಇದನ್ನೇ ನಾವು ಈ ಸೂಕ್ಷ್ಮ ಮಧ್ಯೆ, ಅದೇ ಚಕ್ಕುಲಿಯ ಹಾಗೆ ಅಂತ ಹೇಳಿದ್ರು. ಚಕ್ಕುಲಿ ಅಲ್ಲ, ಈ ವೃತ್ತಗಳು ಒಂದೊಂದೊಂದೊಂದೊಂದು ಸುತ್ತ ಆಗಿದೆ. ವಿಶ್ವವು ಅಷ್ಟೇ ದೊಡ್ಡ ಸುತ್ತ ಇರ್ಬೋದು, ಎಷ್ಟು ದೊಡ್ಡ ಸುತ್ತ ಆದ್ರೂ ಅಷ್ಟೇ ಅಲ್ಲ. ಅಂಥ ಒಂದು ಇದನ್ನು ಪ್ರಕೃತಿ, ಸೃಷ್ಟಿ, ಲಯ, ಅಸ್ತಿತ್ವ, ಇದೆಲ್ಲ ಇದು ಉಂಟಲ್ಲ. ಅದಕ್ಕೆ ಅವರಲ್ಲಿ ಒಂದು ಹೇಳುವ ಶಬ್ದ ಅಷ್ಟೇ, ಭೂತ ಅಂತ. ಭೂತ ಅಂತ ಹೇಳಿದ್ರು ಮೊದಲಿರಲಿಲ್ಲ, ಒಂದು ಸಲ ಆಗಿದೆ, ಇದುವರೆಗೂ ಇರುವುದಿಲ್ಲ. ಅದೇ ಭೂತ. ಹುಟ್ಟಿತ, ಅದೇನಾಗಲೇಬೇಕು, ಸಾಯಲೇಬೇಕು. ಸೃಷ್ಟಿ ಆಯ್ತಾ, ನಾಶ ಆಗಲೇಬೇಕು. ಅದು ಒಂದರಲ್ಲಿ ನಿಲ್ಲುವುದೇ ಇಲ್ಲ. ಸೃಷ್ಟಿ ಆಗದೇ ಇರುವಂತಹದ್ದು ನಾಶ ಆಗುವುದಿಲ್ಲ. ಹೌದು. ಈ ಆತ್ಮವೋ ಬ್ರಹ್ಮವೋ ಅಥವಾ ಎಂಥದೋ ಸೃಷ್ಟಿ ಆಗಲೇ ಇಲ್ಲ. ನಾನು ಆತ್ಮ ಅಂತ ತಿಳಿದವನಿಗೆ ನಾನು ಹುಟ್ಟಿದ್ದೇನೆ ಅಂತ ಹೇಳುವುದೇ ಇಲ್ಲ. ಉಂಟ? ನಾನು ಹುಟ್ಟಲಿಲ್ಲ, ದೇಹ ಧಾರಣೆ ಮಾಡಿಬಿಟ್ಟೆ. ದೇಹ ಧಾರಣ ಮಾಡುವಂತೆ ನನ್ನ ಮೊದಲ ಪಾಪ ಪುಣ್ಯಗಳನ್ನು ಹೊಟ್ಟುಕೊಂಡು ಬಂದಿದೆ ಈ ದೇಹಕ್ಕೆ, ಇಲ್ವಾ? ಮನೆ ಶಿಫ್ಟ್ ಮಾಡೋ ಎಷ್ಟು ಲಾರಿ ಗಟ್ಟಲೆ ಸಾಮಾನು ತಂದು ಇಲ್ಲಿ ಹಾಕಿದೆ, ಇಲ್ವಾ? ನಮ್ಮ ನಾಗರಾಜ ಸಾಮಾನ್ಯ ಎಲ್ಲ ತಂದು ಇಲ್ಲಿ ಹಾಕೋದಂತೆ ನಾವು ಎಲ್ಲಿ ಹೊಟ್ಟು ಹಾಕಿದ, ಬಿಡುವ. ತಮಾಷೆಗೆ ಹೇಳೋದು ನಾನು, ಇಲ್ವಾ? ಹುಟ್ಟಿದಾಗ ನಾವು ಹೊತ್ತುಕೊಂಡು ಬಂದಿದ್ದೇವೆ, ಹೌದು. ಅದನ್ನು ಉಪಯೋಗಿಸ್ತೇವೆ ಇಲ್ಲಿ, ಕರೆಕ್ಟ್. ಅದನ್ನು ಮತ್ತೆ ನಾಶ ಮಾಡ್ತೇವೆ. ಇದು ಬೇಡ ಅಂತ ಬಿಸಾಡ್ತೇವೆ. ಎಂಥದ್ದು ಬೇಕಾದ್ರೆ ಮಾಡುವ. ಪ್ಲಾಸ್ಟಿಕ್ ತಂದು ಬಿಸಾಡುವುದೆಲ್ಲ ಉಂಟಲ್ಲ. ಎಂಥದೇ ಆಗಲಿ ಅದು ಉಂಟು. ಹಾಗಾದ್ರೆ ಹುಟ್ಟಿನೊಂದಿಗೆ ಅಲ್ಲ, ಉಂಟು ಇತ್ಯಾದಿಗಳನ್ನು ತಿಳಿದಾಗ ಇದು ಪುನಃ ಪುನಃ ಪ್ರಕೃತಿ, ಭೂತ, ಸೃಷ್ಟಿ, ಇದೆಲ್ಲ ಇದು ಭೂತ. ಭೂತ ಎಂಬುದರಿಂದಲೇ ವಿಶ್ವ. ವಿಶ್ವ ಕಾರಣನಾದವನು ಭೂತ ಅಲ್ಲ, ಅನಾದಿ ಅನಂತ ನಿರಂತರವಾಗಿರುವಂತ. ನಮ್ಮದು ಚಾ, ಅದು ಭೂತ. ಅದು ನೀರಿಟ್ಟು ಇದು ಮಾಡಿದ್ರೆ ಚಾ ಆಯಿತು, ಅದು ಬೆಲೆ ಹೋಯಿತು. ಅದು ನೀರು ಚಾ ಆದ್ರೂ ಅದೇನಾಗುವುದಿಲ್ಲ, ಅದು ತೋರಿಕೆಯ ಬದಲಾವಣೆ ಮಾತ್ರ. ಆದರೆ ಚಾ ಆಗಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಹಾಗೆ ಆ ರೀತಿಯಲ್ಲಿ. ಆದ್ರಿಂದಲೇ ಇಷ್ಟೆಲ್ಲ ಆದರೂ ಇದೊಂದು ಹೇಳ್ತಾನೆ, ಇದನ್ನು ಮಾಡುವುದು ನಾನು, ಸೃಷ್ಟಿಗೆ ಕಾರಣ ನಾನು, ಆದರೆ ನಾನಲ್ಲ, ಪ್ರಕೃತಿ. ಅದು ಪ್ರಕೃತಿ ಆಗ್ತದ? ಆಗುದಿಲ್ಲ. ಮಣ್ಣೆ ಮಡಿಕೆ ಆಗ್ತದ? ಇಲ್ಲ. ಕುಂಬಾರ ಬೇಕು. ಕುಂಬಾರ ಮಡಿಕೆಯಲ್ಲಿಂದ ಮಾಡುದು?
ಮಣ್ಣಿಲ್ಲದ್ರೆ ಕುಮಾರನ ಮಡಿಗೆ ಹೋಗ್ಲಿಕ್ಕೆ ಆಗ್ತದ? ಇಂಥ ಒಂದು ವಿಚಿತ್ರವಾದ ವ್ಯವಸ್ಥೆ ಉಂಟು. ಹಾಗಾದ್ರೆ ದೇವರು ಎಂಬಂತಹ ಒಂದು ಪೂರ್ಣವನ್ನು ಬೇರೆ, ಪುರುಷ ಆದ್ರೆ ಅವರಿಗೊಂದು ಪ್ರಕೃತಿ ಬೇಕು. ಕುಂಬಾರ ಆದ್ರೆ ಮಡಿಗೆ ಮಾಡುವವರ ಅವನೇ, ಅವನಿಗೆ ಮಣ್ಣು ಬೇಕು, ಬೇಕಾ? ಮಣ್ಣಿಲ್ಲದೆ ಕುಂಬಾರ ಮಡುವೆ ಮಾಡ್ಲಿಕ್ಕೆ ಆಗುದಿಲ್ಲ, ಆಭರಣ ಮಾಡ್ಲಿಕ್ಕೆ ಆಗುದಿಲ್ಲ. ಚಿನ್ನದನ್ನು ಬಿಟ್ಟರೆಲ್ಲ ಆಭರಣ ಮಾಡುದು. ಅದು ಮಾಡುವವ ಇದು ಲೋಕದ ಕ್ರಮಕ್ಕೆ ಅದು ಅನ್ವಯ ಆಗಿದೆ. ಪುರುಷ ಮತ್ತು ಪ್ರಕೃತಿ, ಶಿವ ಮತ್ತು ಶಕ್ತಿ. ಶಕ್ತಿ ಇಲ್ಲದ್ರೆ ಶಿವ ಶವ ಅಂತ ಹೇಳ್ತಾರೆ. ಹೌದು, ಯಾವ್ದಾವ್ದ್ರೆ ಶವ. ಶಿವ ಏನು ಮಾಡುದಿಲ್ಲ, ಎತ್ತದಿಲ್ಲ. ಈಗ ನೀರೇನು ಮಾಡುದಿಲ್ಲ. ಅಡಿಗೆ ಇದ್ರಲ್ವ ಚಾವ ಸಾರ ಇತರ ಮಾಡುದು, ಅದು ತತ್ಕಾಲಕ್ಕೆ ವಿನ ಮತ್ತೆ ಇದಲ್ಲ. ಹಾಗಾಗಿ ಅಂತ ಪ್ರಕೃತಿ ಅಷ್ಟೇ ಭೂತಗ್ರಹ ಇದು ತುಂಬ ಇದೆ, ಅನಂತವಾಗಿದೆ. ಎಷ್ಟು ವಸ್ತುಗಳು ಹೊಸ್ತು ಬರ್ತದೆ ಮಾರ್ಕೆಟಿಗೆ, ಏನೇನೋ ಆಗ್ತದೆ, ಯಾರೋ ಉಪಯೋಗಿಸ್ತಾರೆ, ಬಿಸಾಡ್ತಾರೆ, ಏನೋ ಯೂಸ್ ಆ್ಯಂಡ್ ಥ್ರೋ ಎಲ್ಲ ಏನೆಲ್ಲ ಆ ಪ್ರೊಡಕ್ಷನ್ ಕೂಡ ಸೃಷ್ಟಿಯೇ. ಯಾಕೆ ಅದು ಉಪಯೋಗಕ್ಕೆ, ಆಮೇಲೆ ಬಿಸಾಡುದ ಎಂತ ಮಾಡೋದು ನಷ್ಟ ಇದೆಲ್ಲ. ಇದರಲ್ಲೇ ಈ ವಿಶ್ವವನ್ನೇ ಈ ಎಲ್ಲದರ ಒಂದು ಸಣ್ಣದರ ಅರ್ಥದಲ್ಲೇ ವಿಶ್ವವನ್ನು ತರ್ಕೊಂಡ್ರೆ ಅದು ನನ್ನಿಂದ, ಆದರೆ ನಾನು ಅದರಲ್ಲಿ ಇಲ್ಲ. ಕುಂಬಾರ ಮಡಿಕೆಯಲ್ಲಿಲ್ಲ, ಮಡಿಕೆಯಲ್ಲಿ ಇರೋದು ಮಣ್ಣು ಮಾತ್ರ. ಹೌದು, ಅವನ ಕೆಲಸ ಮಾತ್ರ ಕಾಣುದು. ಆದರೆ ಕುಂಬಾರ ಇಲ್ಲದ್ರೆ ಮಡಿಕೆ ಆಗುದಿಲ್ಲ ಅಲ್ವಾ, ಮಣ್ಣು ಮಡಿಕೆ ಆಗುದಿಲ್ಲ. ಅದಕ್ಕೆ ಮೈಯಾಧ್ಯಕ್ಷ ಪ್ರಕೃತಿಯಲ್ಲಿ ಏನಾಗುವುದಿಲ್ಲ. ಆದರೆ ಅವನು ಅಧ್ಯಕ್ಷ ಅಂದ್ರೆ ನೋಡುವವ. ಅಧ್ಯಕ್ಷ ಒಳ್ಳೆಯ ಶಬ್ದ, ಈಗಿನ ಸಭೆ ಅಧ್ಯಕ್ಷ ಅಲ್ಲ, ಅಧಿಕೃತವಾದಂತ ನೋಡ್ತಾನೆ. ಅವನು ನೋಡಿದ್ರೆ ಇದೆಲ್ಲ ನಡೀತದೆ. ಕೈ ಬರೀತದೆ ಬರೀ ನೋಡುವ, ಮನಸ್ಸಿದ್ರೆ ಮಾತ್ರ ಬರೀತದೆ. ನಮ್ಮ ಮನಸ್ಸು ಬೇರೆ ಕಡೆ ಹೋಗಿದ್ರೆ ಕೈ ಬರೀತದ? ಇಲ್ಲ. ಸಂಗೀತ ನುಡಿಸ್ತದೆ, ಅದು ಏನು ಹಾರ್ಮೋನಿಯಂ ಹೇಗೆ ಕೈ ನುಡಿಸ್ತದೆ. ಅಂದ್ರೆ ಯಾವ್ದಿರ್ಬೇಕು, ಕಣ್ಣಿಲ್ಲ ಒಂದು, ಆದ್ರೆ ಯಾವ್ದುಂಟು? ಮನಸ್ಸುಂಟು. ಅಭ್ಯಾಸ ಆಗಿದೆ. ಅಭ್ಯಾಸ ಏನಂತ ಅಭ್ಯಾಸ ಆಗಿದೆ ಅಲ್ವಾ? ಆದ್ರೆ ಮನಸ್ಸಿಲ್ಲದಿದ್ರೆ ಏನಿದ್ರು ಏನು ಪ್ರಯೋಜನ ಇಲ್ಲ. ಈ ಕೈಯ ಸ್ಕಿಲ್ಲು ಯಾವುದು ಪ್ರಯೋಜನ ಇಲ್ಲ. ಅದರಿಂದಲೇ ಮೈ ಅಧ್ಯಕ್ಷೇಣ. ಆ ಮೈ ಅಂದ್ರೆ ನಾವೀಗ 4 ಕೈಲವಲ್ಲ, ಅದನ್ನು ತಿಳ್ಕೊಳ್ಬೇಕು. ನನ್ನ ಲೋಕಕ್ಕೆ ನಾನಿಲ್ಲದ್ರಿಂದ ನನ್ನ ಈ ಲೋಕ ಇಲ್ಲ. ನನ್ನ ಲೋಕ ಅಂತ ನಾನು ನಮ್ಮ ಲೋಕ, ನಾನು ಕಂಡುಕೊಂಡ ಲೋಕ ಎಂಬುದನ್ನು, ಕೃಷ್ಣನ ಲೋಕ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಒಂದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಅಥವಾ ವಿಷ್ಣು, ಬ್ರಹ್ಮನ, ಪುರುಷನ, ಪ್ರಕೃತಿಯ ಎಂಥದ್ದು ಬೇಕು ಅನ್ನೋದು ನಮಗೆ ಗೊಂದಲ ಆಗದಿದ್ರೆ ಸರಿ. ನಾನು ಎಂಬ ಶಬ್ದ ಗೊಂದಲ ಆಗದೆ ಸರಿ. ಮೈ ಅಧ್ಯಕ್ಷ ಪ್ರಕೃತಿ ಮಾಡುದು ಮಣ್ಣಿನಲ್ಲೇ ಆಗುದು. ಮಡಿಕೆ, ಗೊಂಬೆ, ಇದು ಎಲ್ಲ ಆಗುದು ಮಣ್ಣಲ್ಲೇ ಅಲ್ಲ. ಹೌದು. ಆದ್ರೆ ಯಾರು ಬೇಕು? ಕುಂಬಾರ ಬೇಕು, ಪುರುಷ ಬೇಕು. ಪ್ರಕೃತಿಯಲ್ಲೇ ಆಗುದು. ಪುರುಷ ಇಲ್ಲ, ಇದರಲ್ಲಿ ಪುರುಷ ಇಲ್ಲ ಅಂತ ಹೇಳ್ತಾರೆ. ನಾನು ಈ ಭೂತಗಳಲ್ಲಿ ನಾನು ಇಲ್ಲ ಅಂತ ಹೇಳ್ತಾನೆ. ನಾನು ಅದರೊಳಗೆ ಇದ್ದೇನೆ ಅಂತೇಳಿ ಒಂದು ಕಡೆಯಲ್ಲಿ ಹೇಳ್ತಾನೆ. ಶೇತೆ, ನಾನು ಅಲ್ಲಿ ಗೊತ್ತಾಗದ ಹಾಗೆ ಇದ್ದೇನೆ ಅಂತ ಹೇಳ್ತಾನೆ. ಅದನ್ನ ಪುನಃ ಅದು ಇನ್ನೂ ಸೂಕ್ಷ್ಮ ಆಗ್ತದೆ. ಮಡಿಕೆಯಲ್ಲಿ ಕುಮಾರ ಇಲ್ವಾ? ಅವನ ಕೈ ಕೆಳಕ ಉಂಟಲ್ವೋ? ಅಥವಾ ಅದನ್ನು ನಮ್ಗೆ ಮಾರುವವರೆಗೆ ನಂದು ಅಂತ ಹೇಳ್ತಾರೆ. ಕೆಲವರು ನೀವು ಹೊಡೆದಾಕಿದ್ರೆ ಅದಕ್ಕೆ ದಂಡ ಹೊಡೆಯುತ್ತೆ ಹೇಳ್ತಾರೆ. ಹಾಳು ಮಾಡಿದ್ರೆ ಅವ ದಂಡ ಕೇಳ್ತಾನೆ. ನಿನಗೆ ಮನುಷ್ಯನ ಕೊಟ್ಟಿದ್ದೇನೆ, ದುರುಪಯೋಗ ಮಾಡಿದ್ದಿ. ಕರೆಕ್ಟ್. ನೀನು ನಿನಗೆ ಕೊಟ್ಟದ್ದು ಯಾಕೆ? ಮನುಷ್ಯನ ಮಾಡಿದ ಯಾಕೆ? ನಿನ್ನ ಉದ್ಧಾರಕ್ಕೆ. ನೀನೆಂತ ಮಾಡಿದಿ? ಹಾಳು ಮಾಡಿಕೊಂಡಿ. ನರಕಕ್ಕೆ, ಕಷ್ಟ, ಶಿಕ್ಷೆ, ಫೈನು, ಎಂಥದ್ದು ಬೇಕಾದ್ರೆ ಹೇಳು. ಅವ ಇದ್ದಾನೆ. ಆದ್ರೆ ಅವಲ್ಲ, ಇದು ಅವನ ಅಲ್ಲಿಲ್ಲ. ಆದ್ರೆ ಅವನದು ಇದು ಅಂದ್ರೆ ಇದು ಓದುವಾಗ ಸುಮಾರು ಮೇಲಿಂದ ಓದಿದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಂಡು ಅವಧಾನ ಇಷ್ಟ ಆಗುವಾಗ ನಾವು ಬುದ್ಧಿವಂತರಾದ್ರೆ ಮಣ್ಣು ಇದೆ, ಕುಂಬಾರನೂ ಇದೆ, ಪ್ರಕೃತಿ ಇದೆ, ಪುರುಷನೂ ಇದ್ದಾನೆ. ನಾವು ಯಾವುದನ್ನು ಪೂಜಿಸುವ? ಪ್ರಕೃತಿಯನ್ನ, ಪುರುಷನನ್ನ? ಯಾರನ್ನು ಪೂಜಿಸಬೇಕು? ಮಡಿಕೆ ವ್ಯವಹಾರ ನೀವು ಯಾರಲ್ಲಿ ಮಾಡ್ಬೇಕು? ಮಣ್ಣಿನ ಹತ್ರ ಅಲ್ಲ, ಕುಂಬಾರನ ಹತ್ರನೇ ಮಾಡ್ಬೇಕು. ಪುರುಷ. ಆದ್ರಿಂದ ನೀವು ಯಾರನ್ನು ತಿಳಿಬೇಕು? ಕುಂಬಾರನನ್ನು ತಿಳಿಬೇಕಲ್ಲದೆ ಮಡಿಕೆಯನ್ನು ತಿಳ್ಕೊಳ್ಳುವುದೇ ಏನಲ್ಲ. ಮಡಿಕೆ ಹೊಡೆದು ಹಾಕಿದ್ರೆ
ಮೊದಲು ಮಾಡಿತ್ತು ಮತ್ತು ಮಣ್ಣ ಆಗ್ತದೆ. ಚಿನ್ನವನ್ನು ತಿಳಿದುಕೊಳ್ಳೋದಲ್ಲ, ಯಾರನ್ನೇ ತಿಳ್ಕೊಳ್ಬೇಕು, ಚಿನ್ನವಾರನನ್ನೇ ತಿಳ್ಕೊಳ್ಳೋದು. ನಮ್ಮ ವ್ಯವಹಾರಕ್ಕೆ ಅವನನ್ನೇ ಅಲ್ಲೂ ಆಶ್ರಯಿಸಬೇಕು. ಹೌದು. ಆದ್ರಿಂದಲ್ಲ ಅದನ್ನು ಗೊತ್ತಿಲ್ಲ. ನೀವು ಅವರನ್ನ ಹೇಳ್ತೇವೆ ಅದು ಒಳ್ಳೆಯ ಜಾಗ ಮಾರನೆ ಜಗತ್ತು ಅಲ್ಲ. ನಿಮಗೆ ಅದು ಅದರ ಹಿನ್ನೆಲೆ, ನಿಮಗೆ ಯಾವುದು ಸಿಗಬೇಕು ಯಾವುದು ಸಿಗಬಾರ್ದು, ನಿಮಗೆ ಎಷ್ಟು ಸಿಗುವ ಯೋಗ್ಯತೆ ಉಂಟು ಎಲ್ಲ ನಿರ್ಣಯ ಮಾಡಿದವ ಅವ. ಎಷ್ಟು ಸಂಪತ್ತು ಸಿಗಬೇಕು ಅಂತ ಅವನ ಅಂತ ಹೇಳಿದ್ರೆ ಇಲ್ಲ, ನೀವು ಮಾಡಿದ ಕರ್ಮಕ್ಕೆ ಸರಿಯಾಗಿ ಸಂಪತ್ತು ಬರ್ತದೆ ಹೋಗ್ತದೆ. ಆದರೆ ಅವನ ಅಧ್ಯಕ್ಷತೆ ಅಂತ ಹೇಳುವುದು ಅದೇ ಅಲ್ಲಿ ಇರೋದು, ಒಳ್ಳೆಯ ಇರುವುದು ಅದೇ. ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಷ್ಟೇ ಆ ಚಿನ್ನಾಭರಣ ಕೊಡ್ತಾನೆ ಅವ. ಹೌದು. ಅವ ಕೊಡುದ ನಾನು ಪಡೆದುಕೊಳ್ಳುದ ಒಂದು ಲೆಕ್ಕದಲ್ಲಿ ನಾನಲ್ವಾ, ನನ್ನ ಹತ್ರ ಇರುವ ದುಡ್ಡಲ್ವಾ. ಆದ್ರೆ ದುಡ್ಡಿದ್ರೆ ಬರ್ತದ? ಬರುದಿಲ್ಲ. ಅವನು ಬರ್ತದೆ. ದುಡ್ಡಿಂದ ಕೊಡ್ಲಿ ಆಭರಣ ಬರ್ತದ? ಇಲ್ಲ. ಇದು ವ್ಯವಹಾರ ಎಂಬುದೇ ದೇವರ ಭಕ್ತಿಯ, ದೇವರನ್ನ ಅವಲಂಬನೆಯ ಎಲ್ಲ ಬೇಕಾಗುವುದು ಈ ವ್ಯವಹಾರ ಅರ್ಥದಲ್ಲಿ. ಈ ಅರ್ಥಕ್ಕೆ ಬಂದಾಗ ನಮಗೆ ಗೊಂದಲ ಪೂರ ಹೋಗ್ತದೆ. ಆದರೆ ಅರ್ಥ ಮಾಡಿಕೊಳ್ಳುವಾಗ ಗೊಂದಲ ಹಾಗೆಯೇ ಆಗ್ತದೆ. ಎಂತದ್ದು ಈಗ ಚಿನ್ನಿವಾರ ಬೇಕಾಂತ ಹೇಳಿದ್ರೆ ಆಗ್ಬೇಕು, ದುಡ್ಡು ಬಂಗಾರ ಎಲ್ಲ ಉಂಟು, ಚಿನ್ನಿವಾರ ಬೇಕಂತ ಹೇಳಿದ್ರೆ ಅಲ್ಲಿ ಒಬ್ಬ ಇದ್ದಾನಲ್ಲ, ಕೈ ಹಾಕಿ ತರಲಿಕ್ಕೆ ಆಗ್ತದೆ, ಕಳ್ಳತನ ಮಾಡ್ಲಿಕ್ಕೆ ಆಗ್ತದ? ಇದೆಲ್ಲ ಆಗುದಿಲ್ಲ. ಆದ್ರಿಂದಲೇ ನನ್ನನ್ನು ತಿಳಿಯದಿದ್ರೆ ನಿಮಗೆ ಯಾವುದು ಆಗುವುದಿಲ್ಲ. ನಾನು ಮಾಡಿದ್ದೇನೆ, ಅದು ನಂದು, ನಾನು ದುಡ್ಡು ಕೊಡ್ತೇನೆ. ಕೆಲವರಿಗೆ ಮನೆ ಕಟ್ಟುವ ಯೋಗ ಇಲ್ಲ. ಆ ಯೋಗ ಎಂಬುದನ್ನು ಪುನಃ ಅಲ್ಲಿಗೆ ಎಲ್ಲಿಯೂ ಅನ್ವಯ ಮಾಡೋದು. ದುಡ್ಡುಂಟು, ಜಾಗ ಸಿಕ್ಕಿದ್ರು ಅವನೇನಾಗುದಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಿ ಅಲ್ಲಿ ಇರ್ಲಿಕ್ಕೆ ಆಗದ ಸ್ಥಿತಿ ಉಂಟು ಅಲ್ವಾ. ಅಷ್ಟು ದೋಷವ ಎಂತದ ಅವನಿಗೆ ಆಗುದಿಲ್ಲ. ಹಾಗೆ ಅಲ್ಲಿ ಒಬ್ಬ ಯಾರಿದ್ದಾನೆ ಅವಲಂಬನೆಗೆ ದೇವರು ಅಂತ ಇದ್ದಾನೆ. ಅದನ್ನು ಆತ್ಮವ ಪರಮಾತ್ಮವ ಬ್ರಹ್ಮವ ಹೇಳ್ಬೇಕಂದ್ರೆ ನಾನು ಅಂತ ಹೇಳಲಿಕ್ಕೆ ನಾನು ಅದನ್ನು 100 ಸಲ ಯಾಕೆ ಹೇಳೋದಂದ್ರೆ ಅದು ಒಂದು ಅಷ್ಟೇ ಸರಳವಾದಂಥ ಅರ್ಥ. ನನ್ನ ಸಂಕಲ್ಪ ಅದು ಆ ನಾನು ಎಂಬ ಆತ್ಮಜ್ಞಾನ ಬಂದಾಗ ಅದೆಲ್ಲ ಬರ್ತದೆ, ಅವಜ್ಞಾನ ಅಂತ. ಇನ್ನು ಅದು ಇಲ್ಲದೆ ನಾವು ವ್ಯವಸಾಯ ಮಾಡುವಂಥದ್ದು ಅಂತ ಗೊತ್ತುಂಟ. ಕೊಡದಲ್ಲಿ ಹೋಗ್ತಾರೆ, ಮಾಡೋದ್ರಲ್ಲಿ ಹೋಗ್ತಾರೆ. ಈಗ ಚಿನ್ನವಾರ ಜಗಳ ಮಾಡಿದ್ರೆ ಅವ ಅಷ್ಟೇ ತೂಕದ್ದು ಬೆಟ್ಟ ಚಿನ್ನ ಕೊಟ್ಟ, ಮತ್ತೆ ನೀವು ಕೋರ್ಟಿಗೆ ಹೋಗುದು. ಅದು ನಾನು ಕೊಟ್ಟದ್ದಲ್ಲ, ಅವರೇ ಬೇರೆ ಮಾಡಿದ್ದು. ಕೊಲ್ಲೂರಿನಲ್ಲಿ ಏನೇನೋ ಆಗ್ತದಲ್ಲ, ದೇವರಿಗೆ ಕೊಟ್ಟದ್ದು ಇದು. ಅದೆಲ್ಲ ಏನಾಗ್ತದೆ, ಅದು ರಾಕ್ಷಸಿ ಪ್ರವೃತ್ತಿ. ರಾಕ್ಷಸ ಅಂದ್ರೆ ಏನು? ಬಲಾತ್ಕಾರದಿಂದ ಹಿಂಸೆ ಕೊಡುವುದು. ದೇವರಿಗೆ ಬಂದದ್ದು ಆವರಣ ಅದನ್ನು ತೆಗೆದುಕೊಂಡು ಹೋಗುದು. ಸಂಬಳವನ್ನು ತಿಳ್ಕೊಂಡಾಗ ಏನು ಮಾಡೋದಿಲ್ಲ, ಅಲ್ಲಿ ಊಟ ಹಾಕಿದ್ದ ನಮ್ದು. ಅದು ರಾಕ್ಷಸಿ ಪ್ರವೃತ್ತಿ, ಖಲತ್ವ, ಅಪಹಾರ. ಇನ್ನು ಆಸುರಿ ಅಂತ ಹೇಳಿದ್ರೆ ನಿಭಾಯಿಸಬೇಕಾದಲ್ಲ, ಸ್ವಲ್ಪ ಆಚೆಯಿಂದ ಈಚೆಯಿಂದ ಇದು ಮಾಡುವಂಥ ನಮ್ಮ ಎಲ್ಲವೂ ಆಸುರಿ. ದೈವಿ ಅಲ್ಲ, ದೈವಿ ಅಲ್ಲ, ಇದಿಷ್ಟೇ ಎಲ್ಲ ಲೆಕ್ಕಾಚಾರ ಪ್ರಕಾರ. ನನ್ನದು ಪಾಲಿಷ್ಟು, ನನಗೆ ಸಿಗಬೇಕು. ಅದರಲ್ಲಿ ಯಜ್ಞ ಬರ್ತದೆ, ನನ್ನದನ್ನು ನಾನು ತ್ಯಾಗ ಮಾಡಿ ತಿನ್ನಬೇಕು. ಇದೆಲ್ಲ ದೈವಿ ಸಂಪತ್ತಾಯಿತು. ಆಸುರಿ ಇದ್ರೆ ಅದು ನಂದೇ, ಇದು ನಂದೇ. ರಾಕ್ಷಸಿದ್ರೆ ಬಲಾತ್ಕಾರ, ಹೌದು. ರಾಕ್ಷಸಿದ್ರೆ ಖಲತ್ವ ಅಂತ ಹೇಳಿಕೆ. ಇಂಥ ಶಬ್ದ ಬಂದ ಕೂಡಲೇ ಯಾರೇ ಬರಲಿ, ನಮ್ಮ ಹತ್ರ ಬರಲಿ, ಸ್ವಲ್ಪ ಆಸುರಿ ಪ್ರವೃತ್ತಿಯಾಗಿ ಇದಾಗಿದೆ, ಪ್ರಕಟ ಆಗ್ತದೆ. ನಮ್ಮ ಹತ್ರ ಸ್ವಲ್ಪ ನನ್ನ ದುಡ್ಡು ಅವ್ರ ಹೇಳಿಕೆ ಹಾಗೆಲ್ಲ ಅಲ್ಲ. ಸ್ವಲ್ಪ ನನ್ನದನ್ನು ಜಾಗ್ರತೆ ಮಾಡುವುದು ನನ್ನ ಕೆಲಸ. ಅವನು ಮಾಡುವಂಥದ್ದು ಅವನು ಮಾಡ್ತಾನೆ. ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ಅವನ ಕೆಲಸವೋ ಹೌದಾ ಅಲ್ವೋ ಗೊತ್ತಿಲ್ಲ, ಮಾಡಬಹುದವ. ಮೋಸ ಆಗದ ಹಾಗೆ ನೋಡಿಕೊಳ್ಬೇಕಾದ್ರೆ ಅದರಿಂದ ನಾವು ಮೃದುವಾಕ್ಯವೇ ಇರಬೇಕು. ಈ ಕಟುವಾಕ್ಯ ಬರಬಾರ್ದು. ಇದೆಷ್ಟೋ ಸಲ ಕಟುವಾಕ್ಯ ಹೇಳಿದೆ ಅಂತ ಕರ್ತದೆ. ಮೃದು ರಸ್ಯಾಸ್ತಿಜ್ಞ, ಅದೇ ದೇವರು ಯಾವಾಗಲೂ ಮೃದುವೆ. ಅವನು ಜೋರು ಮಾಡೋದೇ ಇಲ್ಲ. ಹೌದು, ಜೋರು ಮಾಡೋದೇ ಇಲ್ಲ. ಆದರೆ ರಿಯಾಯಿತಿ ತೋರಿಸುವುದು ಅದು ಇಲ್ಲ. ಅದನ್ನ ಮೃದುತ್ವಕ್ಕೆ ಬೆಲೆ ಉಂಟು. ಅದನ್ನು ಮಾಡಿಕೊಂಡು ಈಗ ಏನನ್ನು ಮಾಡುವುದು ಅಂತ ಹೇಳಿದ್ರೆ, ಮಹಾತ್ಮರಾದವರು ತಿಳಿದವರು ನನ್ನನ್ನು ಭಜಿಸ್ತಾರೆ. ಪ್ರಕೃತಿಯ ಮೇಲೆ ಆ ಕಾರಣನಾದ ಪ್ರಕೃತಿಯ ಮೂಲಕವಾಗಿ ಇದನ್ನೆಲ್ಲ ಮಾಡಿಸಿದ ನನ್ನನ್ನು ಆಶ್ರಯಿಸ್ತಾರೆ. ಶ್ರೀನಿವಾರನನ್ನು ಆಶ್ರಯಿಸಿದ, ಕುಮಾರನನ್ನು ಆಶ್ರಯಿಸಿದ. ಹಾಗೆ
ಭಕ್ತಿ ಪಂಥ ಏನು ಹೇಳಿದ್ರೆ ಸ್ಮರಣಂ ವಿಸ್ತೃತನಂ ವಿಷ್ಣು ನವವಿಧ ಭಕ್ತಿ ಹೇಳಿದ ಆಯ್ತು, ತಪ್ಪಲ್ಲ. ಆದ್ರೆ ನನ್ಗಾಗ್ತದ? ಭಜನೆ ಮಾಡ್ಲಿಕ್ಕೆ ಆಗುದಿಲ್ಲ, ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಬೇಡ. ಮತ್ತೆಂತ ಮಾಡ್ತೀನಿ? ನಾನು ನನ್ನ ಕರ್ಮ ಮಾಡ್ತೇನೆ, ಆಯ್ತು, ಕರೆಕ್ಟ್. ಎಂಥದು ಎಂಬುದು ನಿರ್ಣಯ ಮಾಡುದು ಅವನಲ್ಲ. ಮಾರೆ ಇಷ್ಟು ದಾರಿ ಉಂಟು, ನೀನು ಯಾವುದ್ರಲ್ಲಿ ಹೋಗ್ತೀವಿ, ಆಯ್ತು, ಹಾರಿಕೊಂಡು ಹೋಗ್ತೀವಿ, ಹಾಗೆ ಮಾಡಿಕೊಂಡು ಹೋಗ್ತೀವಿ. ಅದು ಆ ನಾವಿದ ಭಕ್ತಿ ಎಂಬುದು ಅವನನ್ನು ನಾವು ಮೆಚ್ಚಿಸ್ಲಿಕ್ಕಿರುವ ದಾರಿಗಳು. ಹೌದು, ದೇವರನ್ನು ಮೆಚ್ಚಿಸ್ಲಿಕ್ಕೆ. ಎಲ್ಲ ದಾರಿಯಲ್ಲಿ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ನನಗೆ ಯಾವುದು ಸರಿ ಅಂತ, ನನ್ನಲ್ಲಿ ಏನುಂಟು ಅದನ್ನು ಕೊಡುದು. ಪತ್ರ ಪುಷ್ಪ ಫಲ ಅಂತ ಅದು ಶ್ರದ್ಧೆ, ಭಕ್ತಿ ಇತ್ಯಾದಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅದನ್ನೇ ನಾವು ಎಲ್ಲ ಕಡೆ ಅನ್ವಯ ಮಾಡಬೇಕು. ಆದ್ರಿಂದಲೇ ಈಗ ಹಾಗಾಗಿ ಏನು ಮಾಡುವುದು? ಕೀರ್ತೆ ಅಂತೂ ಉಪಾಸತೆ, ಉಪಾಸನೆ ಅಂತ ಹೇಳ್ತಾರೆ. ಕಷ್ಟವನ್ನು ನಾವು ಅನುಭವಿಸುವುದೇ ದೇವರ ಪ್ರೀತಿಯಂತೆ. ಕರೆಕ್ಟ್. ಕಷ್ಟ ಬಂದಾಗ ಅಯ್ಯೋ ನನಗೆ ಮಾತ್ರ ಕಷ್ಟ, ಅವರಿಲ್ಲ, ನಾವು ದೇವರಿಗೆ ಬುದ್ಧಿ ಇಲ್ಲ, ಬೆವರಿಸಿಕೊಂಡೇ ಇರುತ್ತಾರೆ. ಆದರೆ ಉಪಾಸನೆ ಎದಂತೋ ನಾವು ಉಪಾಸತೆ ಪ್ರಾಪ್ತಂ ಪ್ರಾಪ್ತಂ ಉಪಾಸಿತ. ದೇವರು ಕೊಟ್ಟದ್ದು ಇದು, ಸುಖವೋ ಕಷ್ಟವೋ ಅದು ನನ್ನ ಪಾಲಿಗೆ ದೇವರ ಪ್ರಸಾದ. ಹೆಚ್ಚು ಕಡಿಮೆ ಅದು ಯಾವುದಿಲ್ಲ, ಏಕತ್ವೇನ ವಿಶ್ವದೋಮುಖಂ. ಆವಾಗ ಅಲ್ಲಿ ಏನು ಹೇಳ್ತಾನೆ ಅಂದರೆ ಕ್ರತು ಅಂತ ಹೇಳಿ, ಕ್ರತು ಅಂದರೆ ವೇದಗಳಲ್ಲಿ ಹೇಳಿದಂಥ ಯಜ್ಞ. ಆ ಯಜ್ಞವನ್ನು ಪುನಃ ತ್ಯಾಗ ಎಂಬುದೇ ಪ್ರಧಾನ. ಅಶ್ವಮೇಧಾದಿ ಯಜ್ಞಗಳಲ್ಲಿ ಸ್ಮಾರ್ಥ ಯಜ್ಞಗಳಂತೂ ಬೇಕಾದಷ್ಟು ಉಂಟು. ಸ್ಮಾರ್ಥ ಸ್ಮೃತಿಯಲ್ಲಿ ಹೇಳಿದಂಥ ಹೋಮಾದಿಗಳು ಕೂಡ ಪೌರಾಣಿಕ ಸ್ವಲ್ಪ. ಅದನ್ನು ಅಲ್ಲಿ ಸ್ವದಾ ಅಂತ ಉಂಟು. ಸ್ವದಾ ಅಂದರೆ ಪಿತೃಗಳಿಗೆ ಸ್ವದಾ ನಮಃ. ಸ್ವದಾ ಅಂತ ಹೇಳಿ ಇಲ್ಲಿ ಹೀಗೆ ನೀರು ಕೊಡುವುದು ಅಥವಾ ಪಿಂಡ ಹಾಕುವಾಗ ಸ್ವದಾ ನಮಃ ಅಂತ ಹೇಳಿ ಅದು ಶಬ್ದ ಹೇಳಬೇಕು. ಸ್ವಾಹ, ಸ್ವಾಹ ಅಂದರೆ ಅಗ್ನಿಗೆ ಹೆಂಡತಿ ಅಂತ ಹೇಳ್ತಾರೆ. ಹೆಂಡತಿ ಅಡಿಗೆ ಮಾಡಿದ್ದನ್ನೇ ತಿನ್ನುವುದು ಎಂಬಂತ ಒಂದು ತ್ರಿಕರ್ಮಗಳಿದ್ದಾರೆ. ಹಾಗೆ ಆ ಸ್ವಾಹ ಇಲ್ಲದಿದ್ರೆ ಅಗ್ನಿಗೆ ಹಾಕಿದ್ದನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಯಾರಿಗೆ ಸ್ವಾಹ ಅಂತ ಹೇಳಿದ್ರೆ ಇಂಥವರಿಗೆ ಅಲ್ಲಿ ಕೊಂಡೋಗ್ತಾರೆ, ಮುಟ್ಟಿಸ್ತಾರೆ. ಅಡ್ರೆಸ್ ಬರೆದು ನಾವು ಪೋಸ್ಟ್ನಲ್ಲಿ ಹಾಕಿದ್ರೆ ಅಲ್ಲಿ ನಮ್ಮ ಕೆಲಸ ಮುಗಿಯಿತು. ಅದು ಯಾರಿಗೆ ಸಿಕ್ಕಿಯೇ ಸಿಕ್ಕಿತು. ಹೌದು ಅಲ್ವಾ? ಈಗ ಪೋಸ್ಟ್ ಆಫೀಸಲ್ಲಿ ಸಿಗುತ್ತದೆ. ನನಗೆ ಹೋದ ತಿಂಗಳಲ್ಲಿ ಯಾರೋ ನನಗೆ ಎಂಥದೋ ಒಂದು ಕಾಗದ ಈ ಒಂದಿನ ಸಿಕ್ಕಿತ್ತು. ನಾನು ಇನ್ನು ಬರುವಾಗ ಅಲ್ಲಿ ಹೋಗ್ಬೇಕು ಅಂತ ನಾನು ಯೋಚನೆ ಮಾಡುದು. ಅದು ನೋಡಿದ್ರೆ ಆಗಿದೆ. ಈಗ ಕೆಲವು ಕಾರ್ಯಕ್ರಮಗಳಿಗೆ ನನಗೆ ಹೋಗ್ಲಿಕ್ಕೆ ಆಗಿದೆ. ಈಗ ಸ್ಥಿತಿ ಸರಿ ಇಲ್ಲ, ಆದ್ರೆ ಯಜ್ಞದಲ್ಲಿ ಆ ಸ್ಥಿತಿ ಇಲ್ಲ. ಯಾರಿಗೆ ಹೋಗ್ಬೇಕು ಅದು ಅಲ್ಲಿಗೆ ಮುಟ್ತದೆ. ಅದನ್ನೇ ಮಾಡಿ ಅದು ಆರ್ಯ ಸಮಾಜದವರು ಸ್ವಲ್ಪ ನೋಡಿ, ಇಲ್ಲಿ ತರ್ಪಣ ಕೊಟ್ಟರೆ ಅಲ್ಲಿಗೆ ಮುಟ್ತದೆ. ಅಲ್ಲಿ ಆ ಸ್ವಾಹ ಸ್ವದ ಅಥವಾ ತರ್ಪಯಾಮಿ ಅಂತ ಹೇಳುವುದೇ ಅದು ಅಲ್ಲಿಗೆ ಮಾಡುವಂಥದ್ದು ಇಲ್ಲ. ಈಗ ಹಾಗಾದ್ರೆ ನಾನು ನಾನು ಅಂತ ಹೇಳಿದಂಥ ಇದನ್ನು ನಾವು ಕೆಳಗೆ ಬರುವ ಯಾರದು? ನಾನು ಯಜ್ಞ ನಾನು. ಆದ್ರಿಂದ ಯಜ್ಞ ಮಾಡು. ಈ ಹೋಮ ನಾನು, ಸ್ವದಾ ನಾನು, ಮಂತ್ರ ನಾನು, ಆದ್ಯ ನಾನು. ಅಲ್ಲಿ ಆದ್ಯವನ್ನು ಮಾಡಬೇಕು. ನಾವು ದೇವರಿಗೆ ನೈವೇದ್ಯ ಮಾಡುವ ತುಳಸಿ ಹಾಕಿ ಅದಕ್ಕೊಂದು ಮಾಡಬೇಕು. ಅದು ನಾನು. ತಿನ್ನುವವನು ನಾನು. ಬ್ರಹ್ಮಾರ್ಪಣಂ ಬ್ರಹ್ಮವಿವಿ. ಹಾಗೆ ಮತ್ತೆ ನಾನೇ ಪಿತಾ. ಪಿತಾ ಅಂದರೆ ಹುಟ್ಟಿಗೆ ಕಾರಣ. ಮಾತಾ ಹುಟ್ಟನ್ನು ರೂಪಿಸಿದ ಗರ್ಭದಲ್ಲಿ. ಪಿತಾಮಹ ಅಂದರೆ ಈ ಪಿತನನ್ನು ರೂಪಿಸಿದವ ಯಾರೋ ಹಾಗೆ ಹಿಂದೆ ಇಷ್ಟು ಹೋಗ್ತದೆ. ಅದೇ ನಾನೇ. ಹಾಗಾಗಿ ಎಲ್ಲರಿಗೂ ಅನ್ನುವಂಥವನು. ಅದಕ್ಕಿಂತಲೂ ಇನ್ನೊಂಥರ ಓಂಕಾರ ನಾನು ಅಂತ ಹೇಳಿದ, ವೇದ ನಾನು ಅಂತ ಹೇಳಿದ, ಋಗ್ವೇದ ಅಂತ ಹೇಳಿದ. ಅದರಿಂದಲೇ ವೇದೋ ಶಿವ ಶಿವೋ ವೇದ, ವೇದಾಧ್ಯಾಯಿ ಸದಾಶಿವ. ಮಾತು ಸತ್ಯ. ನನಗೆ ಆಗ್ತದ ಇಲ್ವ ಅಂತ ಪ್ರತ್ಯೇಕ ವಿಷಯ. ಆದರೆ ಅದರ ಬಗ್ಗೆ ತಿರಸ್ಕಾರ ಬೇಡ. ಅವರಿಗೆ ಕೆಲಸ ಇಲ್ಲ, ವೇದ ಓದ್ತಾರೆ, ಹಾಗೆಲ್ಲ ಹೇಳುವುದು ಬೇಡ. ಓದಬೇಕಿತ್ತು, ಓದ್ಲಿಕ್ಕೆ ಆಗಲಿಲ್ಲ, ಆದರೆ ಓದು. ನಮ್ಮ ಇದನ್ನೇ ಇರಬೇಕು. ಹಾಗೆ ಗತಿ ಬರ್ತಾ ಗತಿ. ಗತಿ ಯಾವುದರಿಂದ ಬರ್ತದೆ ನಮಗೆ? ಅವನಿಂದ. ಅವ ಅಂದರೆ ಯಾರು? ಪುಣ್ಯವಿರಬಹುದು, ನನ್ನಿಂದ ಅಂತಿರ್ಬೋದು. ಅಲ್ಲಿ ಮನೆಯಲ್ಲಿದ್ದ ಇಲ್ಲಿ ಬಂದ ಅರಿಕ್ಷಾ. ಅರಿಕ್ಷಾ ಹೌದು. ದುಡ್ಡಿಗೆ ಯಾರು? ಸಂಕಲ್ಪ ಅವರನ್ನು ಇಲ್ಲಿ ಬರ್ಲಿಕ್ಕೆ ಹೇಳಬೇಕು ಅಂತ ಹೇಳಿದ ಹೋಗ್ತಾರಲ್ಲ, ದುಡ್ಡು ತರ್ತಲ್ಲ, ನನ್ನನ್ನು ರಿಕ್ಷಾ ತರ್ತಲ್ಲ. ಅವರನ್ನು ಬರ್ಲಿಕ್ಕೆ ಹೇಳಬೇಕು ಅಂದ್ರೆ ಸಂಕಲ್ಪ. ಸಂಕಲ್ಪ ಮಾಡಿದಾಗ ಹೇಗೆ ಕರ್ಮ ಅಲ್ಲ, ಅಲ್ಲಿಗೆ
ದುಡ್ಡು ಬೇಕಲ್ಲ, ಹೌದು. ಆಮೇಲೆ ವ್ಯವಸ್ಥೆ ಮಾಡಬೇಕಲ್ಲ, ಅದೇ ಗತಿ ನಮ್ಮ ಶ್ರಾದ್ದಾದಿಗಳೆಲ್ಲ ಗತಿ. ಅದು ಈಗ ಮಕ್ಕಳಿಗೆ ಪಾಠ ಹೇಳಿಕೊಡೋದೆಲ್ಲ ಗತಿ. ಮುಂದೆ ಅವ್ರು ಬದುಕಬೇಕಲ್ಲ. ಈಗ ನಾನು ಇರ್ತೇನೆ, ಹೀಗೆ ಇದ್ದೇನೆ, ಮತ್ತೆ ಅವನಿಗೆ ವಿದ್ಯೆ ಕೊಟ್ಟು ಉದ್ಯೋಗ ಕಳಿಸ್ಬಿಟ್ರೆ ಸಾಯ್ತು, ನನ್ನ ಕೆಲಸ ಆಯಿತು ಅಲ್ವಾ. ಆಮೇಲೆ ರಿಟೈರ್ಮೆಂಟ್ ಆಗ್ಬೋದು, ಆಮೇಲೆ ಪುನಃ ಹೇಳಲಿಕ್ಕೆ ಏನಿಲ್ಲ, ಕಲಿಸಿಬಿಟ್ರೆ ಅದಕ್ಕೆ ಗತಿ ಅಂತ ಹೇಳಿ. ಇದನ್ನೆಲ್ಲ ಮಾಡುವ ಯಾರು? ಅಹಂ ದೇವರು ಅಂತ ಹೇಳಿದ. ಈ ಎಲ್ಲದಕ್ಕೂ ಗತಿ ಅಲ್ಲಿ ಜಗತ್ತೋ ಮಾತಾ ಜಗತ್ತಿದೆ. ಭರ್ತ, ಭರ್ತ ಅಂತ ಹೇಳಿದ್ರೆ ಭರಣ ಮಾಡುವವ, ಸಾಕುವವ. ಈಗ ತಾಯಿಯ ಸಾಕುವುದು ತಂದೆಯ ಅಂತ ಹೇಳಿದಾಗ ತಂದೆ ಹಾಕುವ ತಂದೆ ಇದ್ದಾನಲ್ಲ, ಹೌದು. ಭರ್ತ ಎಂಬುದು ಭರಣ ಮಾಡುವವ. ಈಗ ಗೊಬ್ಬರವ ಎಂಥದ್ದು, ಈಗ ಗದ್ದೆಯಲ್ಲಿ ಬೆಳೆ ಆಗಲಿ ಗೊಬ್ಬರ ಹಾಕುವವ, ಗೊಬ್ಬರ ಎಲ್ಲವೂ ಅಷ್ಟೇ. ಭರ್ತ ಭರಣ ಮಾಡುವುದು, ಬೆಳೆ ಬೆಳಿಬೇಕಾದ್ರೆ ಏನು ಮಾಡಬೇಕು ಅಂತ ಮಾಡುವವ. ಆಮೇಲೆ ಸಾಕ್ಷಿ, ಸಾಕ್ಷಿ ಅಂದರೆ ಅದನ್ನು ನೋಡುವ ಅಂತ ಅರ್ಥ. ಬೇಕು ಅಂತ ಹೇಳಿದ್ರೆ ಅಲ್ವ ನೋಡುದು, ಇಲ್ಲದ್ರೆ ಯಾಕೆ ನೋಡ್ತಾರೆ? ಇದನ್ನು ಸ್ವಲ್ಪ ನೋಡಿ ಕೇಳಿದ್ರೆ ಯಾಕೆ ಕೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆಸಕ್ತಿ ಇದ್ರೆ ಮಾತ್ರ ಸಾಕ್ಷಿ. ದೇವರು ಎಲ್ಲರ ಬಗ್ಗೆಯೂ ಸಾಕ್ಷಿ, ಮಹಾಯೋಗ್ಯ ಬಗ್ಗೆಯೂ ಸಾಕ್ಷಿ, ಮಹಾಯೋಗನ ಬಗ್ಗೆಯೂ ಸಾಕ್ಷಿ. ರಿಯಾಯಿತಿ ಏನೂ ಇಲ್ಲ. ಭಕ್ತಿ ಮತದಲ್ಲಿ ಸ್ವಲ್ಪ ಉಂಟು, ಶರಣಾಗತವರಿಗೆ ಬೇಕಾದ್ದನ್ನು ಗೊತ್ತಾನೆ ಇದೆಲ್ಲ ಉಂಟು. ಆದರೂ ಶರಣಾಗುವುದು ಎಂಬುದೇ ದೊಡ್ಡ ವಿಷಯ ಅಲ್ವಾ? ಹೌದು. ಅವನಿಗೆ ಎಷ್ಟು ಶರಣಾಗಿದ್ದಾನೆ. ಈಗ ದ್ರೌಪದಿ ಸೀರೆಯನ್ನು ಹಿಡ್ಕೊಂಡಿದ್ದವರೆಗೆ ಅವನ ಅಕ್ಷಯ ಮಾಡಲಿಲ್ಲ. ಹೌದು. ಅವ ಹೇಳಿದ್ದಾನೆ, ಹಿಡ್ಕೊಂಡಿದ್ದೆ ಆಯ್ತಪ್ಪ. ಕೈ ಎತ್ತಿ ಗೋವಿಂದ ಅಂತ ಹೇಳಿದಾಗ ನನ್ನನ್ನು ನನಗೆ ಮಾಡಿ ಅನಾಥನಾದಾಗ ಅವನು ರಕ್ಷಣೆ ಮಾಡ್ತಾನೆ ಅಂತ. ಅದರಿಂದಲೇ ಭರ್ತ ಎಂಬುದು ನಾವು ಶರಣಾಗಬೇಕು ಎಂಬುದು ಅದು ಸುಲಭ ಅಲ್ಲ ಅಂತ ಹೇಳುದು. ಶರಣಾಗುವುದು ಭಕ್ತಿ ಮಂತ್ರವು ಸುಲಭ. ಹೌದೌದು, ಸುಲಭ ಅಲ್ಲ, ಅದು ಕಷ್ಟವೇ. ಹೋಮ ಮಾಡುವುದು ಸುಲಭವ, ಅದೂ ಅಲ್ಲ. ಆದರೆ ನೀನು ಹೋಮ ಮಾಡು ಆಗಿತ್ತು, ಭಕ್ತಿ ಮಾಡು ಆಗಿತ್ತು, ಅದು ಅವರವರ ಸ್ವಭಾವಕ್ಕೆ ಬಿಟ್ಟರು. ಭಜನೆ ಮಾಡಬೇಕಾ, ಹೋಮ ಮಾಡಬೇಕಾ, ಪೂಜೆ ಮಾಡಬೇಕಾ, ವೇದ ಕಲಿಬೇಕಾ, ಅದೆಲ್ಲ ಅವರವರಿಗೆ ಬಿಟ್ಟದ್ದು. ಎಲ್ಲವನ್ನು ಎಲ್ಲರೂ ಮಾಡುವ ಅಗತ್ಯ ಏನು ಇಲ್ಲ. ಆದರೆ ಯಾವುದನ್ನು ಮಾಡ್ತಾನೋ ಅದನ್ನೇನು ಮಾಡಬೇಕು, ಪೂರ್ಣವಾದಂತಹ ರೂಪದಲ್ಲಿ ಮಾಡಬೇಕು. ಇನ್ನು ಪತ್ರ ಪುಷ್ಪ ಫಲಂ ಭಕ್ತಿಯ ಅಂತ ಹೇಳ್ತದೆ. ಎಂಥದ್ದು ಶಬ್ದಾರ್ಥಕ್ಕೆ ನನ್ನದು ಇದ್ದದ್ದನ್ನು ಕೊಡುದು ಅಷ್ಟೇ. ನಮ್ಮನೇಲಿ ಹೂ ಆಗ್ತದೆ, ತಲೆಗೆ ಮುಡಿಬಹುದು, ನಾನೇನು ಮಾಡ್ತೇನೆ, ದೇವರಿಗೆ ಕೊಡ್ತೇನೆ. ಹಾಗೆ ಯಾರಿಗೆ ಪ್ರೀತಿ ಆಗ್ತದೆ? ದೇವರಿಗೆ. ನನ್ನಲ್ಲಿ ಹೂ ಬೆಳೆಸಿದ್ದೇನೆ, ತಲೆಗೆ ಮುಡಿದ್ದೇನೆ, ಆಯ್ತಲ್ಲ, ಅಲ್ಲಿ ಮುಗಿದಲ್ಲ. ನಿನ್ನ ಕರ್ಮ ಫಲ ಅಲ್ವಾ? ಕರ್ಮ ಫಲ ಮುಗೀತಲ್ಲ. ದೇವರಿಗೆ ಕೊಟ್ಟಾಗ ಏನಾಯ್ತು? ಯಜ್ಞದ ಫಲ ಸಿಕ್ಕಿತು. ಅದು ಯಜ್ಞ. ದೇವರಿಗೆ ಕೊಡುವುದು, ನಾನು ಕಷ್ಟಪಟ್ಟು ಬೆಳೆಸಿದ ಹೂವನ್ನು ದೇವರಿಗೆ ಕೊಡುವುದು ಇದು. ಮತ್ತೆ ದೇವರಿಗೆ ಹಾಕಿದ ಮೇಲೆ ಮತ್ತೆ ನಾನೇ ಏನ್ ಮಾಡ್ತೇನೆ ಅಂದ್ರೆ ಅದು ವ್ಯವಹಾರ ಆಗಬಾರ್ದು. ಮರುದಿವಸ ನಾನು ಅದನ್ನು ಇಟ್ಕೊಳ್ತೇನೆ, ನಿರ್ಮಾಲ್ಯವನ್ನು ಮುಡಿತೇನೆ. ಅದು ಪ್ರಸಾದ. ಅದು ನಾನು ಬೆಳೆಸಿದ ಹೂ ಅಲ್ಲ, ಅದು ದೇವರ ಪ್ರಸಾದ. ಅದು ಅಕ್ಷಯ ಫಲ ಕೊಡ್ತದೆ. ಇಲ್ಲ ತಲೆ ಇಟ್ಟುಕೊಂಡಿತ್ತು, ನಾವು ಮಾಡಿದ್ದನ್ನು ನಾವು ಊಟ ಮಾಡಿತು, ಮುಗಿಯಿತು. ಅದು ದೇವರಿಗೆ ಸಮರ್ಪಿಸಿ ನಾವು ತಿನ್ನುವುದು ಅದು ಯಜ್ಞ. ಅದು ವಿಶೇಷ ಫಲ ಕೊಡ್ತದೆ. ಇದನ್ನು ಹೋಗ್ಲಿಕ್ಕೆ ಬರ್ತಾರಲ್ಲ ಹಾಗೆ ಭಕ್ತಿಯ ಭಕ್ತಿಯ ಅಪಹೃತಂ, ಭಕ್ತಿ ಉಪಹೃತಂ, ಭಕ್ತಿಯಿಂದ ತಂದದ್ದು ಮಾತ್ರ. ಅಂಗಡಿಯವರಿಗೆ ಮಾರಿದ ಅಂಗಡಿಯವರಿಗೆ ದೇವರಿಗೆ ಹಾಕಿದ ಹೂವಿನ ಪೂಜೆಯ ಫಲ ಏನಿಲ್ಲ. ಹೌದೌದು, ಅದು ದುಡ್ಡು ಕೊಟ್ಟು ಬೆಳೆಸಿ ತಂದವ, ಭಕ್ತಿಯಿಂದ ತಂದವ. ಪ್ರದರ್ಶನಕ್ಕೆ ತಂದವನಿಗೂ ನಾವು ದೊಡ್ಡ ಹೂವಿನ ಪೂಜೆ ಮಾಡಿ ನೋಡಿದ್ರ ಎಷ್ಟು ಹೂ ಹಾಕಿದ್ರೆ ನೋಡಿ, ಎಷ್ಟು ಹಾಕಿದ್ರೆ ಎಂತದ್ದು ಯಾರಿಗೆ ಬೇಕು? ದೇವರಿಗೆ ಒಂದಾದ್ರೂ ಬೇಕಾ? ಅಲ್ಲ, ದೇವರಿಗೆ ಅದೆಲ್ಲ ಬೇಕು ಅಂತ ಉಂಟು ಅಂತಲೇ ಯಾರು ಹೇಳಿದ್ರೆ ನೀವು? ಹಾಗಾದ್ರೆ ನಾನು ಯಾಕೆ ಕೊಡುದು? ನನಗೆ ಯಾವ ಸ್ವಾದಿಷ್ಟಯ ಮದಿಷ್ಟಯ ಅಂತ ಒಂದು ಪವಮಾನದ ಮಂತ್ರ. ನನಗೆ ಇಷ್ಟವಾದ್ದು ದೇವರಿಗೆ ಕೊಡಬೇಕು ಅಂತ ಕಾಣುವುದೇ ಗೊತ್ತು. ನಮಗೆ ಇಷ್ಟ ಅಲ್ಲ ಅದನ್ನು ಖಂಡಿತ ಕೊಡಲಿಕ್ಕೆ ಕೊಡು. ನಮಗೆ ಇಷ್ಟವಾದದ್ದು ನಾನೇ ತಿಂತೇನೆ ಅಂತ ಹೇಳಿದ್ರೆ ಅದು ಕರ್ಮ ಆಯ್ತು. ನಿಮಗೆ ಇಷ್ಟ ಆದ್ದು ತೆಗೆದುಕೊಳ್ಳುವಂತೆ ತಿಂದು ಕರ್ಮ ಆಯ್ತು. ಆದರೆ ಅದೇನಾಯ್ತು? ಪೂಜೆ ಆಯ್ತು, ಯಜ್ಞ ಆಯ್ತು. ನಮಗೆ ಇಷ್ಟವಾದ್ದನ್ನು ದೇವರಿಗೆ ಅರ್ಪಿಸುವುದು. ಈಗ ಹೋಮಕ್ಕೆ ಅರ್ಪಿಸುವಾಗ ಕಷ್ಟ ಆಗ್ತದೆ ಅಂತ ಹೇಳುವುದಲ್ಲ, ಹೋಮಕ್ಕೆ ಅರ್ಪಿಸಿದ್ರೆ ನೇರ ಹೋಗ್ತದೆ ಅಂತ ಹೇಳುದು. ಆದರೆ ಎದುರಿಗೆ ಇಟ್ಟು ಆಗ್ತದೆ. ಅಥವಾ ದೇವರಿಗೆ ಅರ್ಪಣೆಯನ್ನು ಹೇಳ್ತಾನೆ, ಹೇಗೆ ಹೇಳ್ತಾನೆ ಅಂತ ಹೇಳಿ
ಮುಖ. ಎರಡನೇದು ದೃಷ್ಟಿ ಮಾತ್ರ. ದೃಷ್ಟಿಯಿಂದ ದೇವರಿಗೆ ಎದುರಿಗೆ ಇಡಬೇಕು. ಅಲ್ಲಿ ಅಂಗಡಿಯಲ್ಲಿ ಹೌದು, ದೇವರ ಎದುರುಗಡೆ ಸಮರ್ಪಣೆ ಮಾಡಬೇಕು. ಆಮೇಲೆ ಬ್ರಾಹ್ಮಣ ಮುಖ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂತ ಆರಾಧನೆ. ಆಮೇಲೆ ಒಂದು ಇದಕ್ಕೆ ದನಕ್ಕೆ ಕೊಟ್ಟದ್ದು ದೇವರಿಗೆ ಅರ್ಪಣೆ ಆಗ್ತದೆ, ಗೋಗ್ರಾಸವು ಅರ್ಪಣೆ ಆಗ್ತದೆ. ಬ್ರಾಹ್ಮಣ ಮುಖ ಎಂಬುದನ್ನು ಒಂದು ವಿಶಿಷ್ಟ ಹೇಳಿದ್ರು. ಬ್ರಾಹ್ಮಣ ಅಂದರೆ ಬ್ರಹ್ಮ ವಿತ್ ವೇದ ಕಲ್ತವ ಇತ್ಯಾದಿ ಇತ್ಯಾದಿ. ಅದನ್ನು ಎತ್ಕರೋಶಿ ಇನ್ನೂ ಅದಕ್ಕಿಂತ ಸ್ವಲ್ಪ ಹೆಚ್ಚು ಇನ್ನು ಏನು ಮಾಡ್ತೀಯ ಅದೆಲ್ಲ ದೇವರಿಗೆ ಅರ್ಪಣೆ ಆಗ್ತದೆ. ಈಗ ಒಂದು ಮತ್ತೆ ಬಂದಲ್ಲಿ ಪರಮಾತ್ಮ ಏನು ಹೇಳಿದ್ರು, ಒಂದು ಹೆಂಗಸಿಗೆ ಅಷ್ಟೇ ಎಲ್ಲ ಕೃಷ್ಣಾರ್ಪಣ ಹೇಳುವ ಅಭ್ಯಾಸ ಅಂತೆ. ಬಾಯಲ್ಲೇ ಅಭ್ಯಾಸ ಕೃಷ್ಣಾರ್ಪಣ ಅಂತ. ಈ ಮನೆಯಲ್ಲೆಲ್ಲ ಸೆಗಡಿ ಸಾಧಿಸಿ ತೆಗೆದುಸಾಡುವ ಕೃಷ್ಣಾರ್ಪಣ ಅಂತ ಹೇಳಿತು. ಕೃಷ್ಣನಿಗೆ ಹೋಗ್ತದ ಗೊತ್ತಿಲ್ಲ. ಆದರೆ ಅದನ್ನು ತೋರಿಸಲಿಕ್ಕೆ ಮರು ದಿವಸ ದೇವರ ಮೇಲೆ ಎಲ್ಲ ಅಲ್ಲಿ ಅದು ಸಗಣಿ ಬಿಸಾಡಿತು ಉಂಟಾಯ್ತು. ಇದು ಎಂಥದ್ದು, ಇದು ಯಾಕಂದ್ರೆ ಬಾಗಿಲಾಕಿದ್ರೆ ನಾವು ಒಳಗೆ ಹೇಗೆ ಉಂಟು ಅಂತ ಕೇಳಿದ್ರೆ ಕೃಷ್ಣಾರ್ಪಣ. ಹಾಗೆ ನಮ್ಮ ಈ ಇವರಿದ್ದಾರಲ್ವ, ಯಾರು ಅದ್ವೈತದ ಒಬ್ಬರು ದೊಡ್ಡ ವಿದ್ವಾಂಸರು, ಅವರಿಗೆ ರಾಜ ಶಾಲು ಕೊಟ್ಟಂತೆ. ಅವರು ಇದು ವೇದವಿದ್ದಾರೆ, ಶಾಲು ಕೊಟ್ಟ ಹಾಕಿದ್ರು. ಅವರು ಅದನ್ನು ಮಾಡಿದ್ರು. ಬೆಳಿಗ್ಗೆ ಹೋಮ ಮಾಡುವಾಗ ಅವರಲ್ಲಿ ಅಂಗಡಿ ಇತ್ತು, ಅದನ್ನು ಇಂದ್ರ ಸ್ವಾಹ ಅಥವಾ ಯಾರಿಗೆ ಸ್ವಾಹ ಅಂತ ಹಾಕಿಬಿಟ್ರು. ದೂರ ಹೋಯ್ತು ರಾಜನಿಗೆ. ನೋಡಿ, ನೀವು ಅವರಿಗೆ ಅಷ್ಟು ಶಾಲು ಕೊಟ್ಟಿದ್ದಾರೆ, ಅವ್ರು ಕೊಂಡಾಗ ಬೆಂಕಿಗೆ ಹಾಕಿದ್ದಾರೆ. ಅವರಿಗೆ ಸಿಟ್ಟು ಬಂತು. ಅದೆಂತ ಆಯ್ತು, ನಿನ್ನನ್ನು ಕೊಟ್ಟದ್ದು ನೀವು ಆಸ್ಥಾನಕ್ಕೆ ಬರುವಾಗ ಯಾಕೆ ಹಾಕೊಳ್ಳಿಲ್ಲ? ಅದೆಲ್ಲಿಟ್ಟು ನಾಳೆ ಬೆಳಿಗ್ಗೆ ಪೂಜೆ ಆಗುವಾಗ ಅಂತ ರಾಜ ಪೂಜೆ ಚಿದಂಬರದಲ್ಲಿ ಇದು ನಡೀತಾ ಅಚ್ಯುತ ಪ್ರೇಕ್ಷರು ಕಾಣ್ತದೆ. ಚಿದಂಬರದಲ್ಲಿ ನೋಡ್ತೇನೆ ಬೆಳಿಗ್ಗೆ ಪೂಜೆ ಆಗುವಾಗ ಶಾಲೆ ಇವಲ್ಲಿ ಹಾಕಿದ್ದು ಹೋಮಕ್ಕೆ. ಹಾಗಾದ್ರೆ ಇದು ನಮ್ಗೆ ಉದಾಹರಣೆಗಳು. ಹಾಗಾದ್ರೆ ಎಲ್ಲರೂ ಮಾಡಿದ್ದು ಹಾಗೆ ಆಗ್ತದ? ಆಗುದಿಲ್ಲ. ಆಗುತ್ತದೆ, ಆದ್ರೆ ನಮ್ಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಶ್ರದ್ಧೆ ಇದ್ದವರು ಅದನ್ನು ಅದು ಯಾರಿಗೆ ಹೋಗಿತು? ದೇವರಿಗೆ ಹೋಯಿತು. ಅದು ದೇವರು ತಿಂದ ನೈವೇದ್ಯ. ನಾನೀಗ ಪ್ರಸಾದ, ನಾನು ಸ್ವೀಕರಿಸುತ್ತೇನು ದೇವರ ಪ್ರಸಾದ. ಹೆಚ್ಚಾದದ್ದು ಪ್ರಸಾದ, ದೇವರಿಗೆ ಅದು ಹೋಯಿತು. ಕೊಳಲೆಯಲ್ಲಿ ಏನು ಕತೆ ಉಂಟು ಅಂತ ಹೇಳಿದ್ರೆ ಅಲ್ಲಿ ಮಲ್ಲಿಗೆ ಇಟ್ಟರೆ ಪರಿಮಳ ಹೋಗ್ತದಂತೆ. ಮತ್ತೆ ಹೊರಗೆ ತರುವಾಗ ಪರಿಮಳ ಇರುವುದಿಲ್ಲ ಅಂತೆ. ಹಾಗೊಂದು ಉಂಟು, ಪ್ರತೀತಿ ಉಂಟು. ದೇವರು ಆ ಪರಿಮಳ ಅಂದ್ರೆ ಸ್ವೀಕರಿಸಿದ್ದಾರೆ ಅಂತ. ಹೂವನ್ನು ಸ್ವೀಕರಿಸುವುದು ಪರಿಮಳ ಅಂತ ಅರ್ಥ. ಈ ನೈವೇದ್ಯವನ್ನು ಪರಿಮಳದ ಮೂಲಕ ಸ್ವೀಕರಿಸುವುದು ಅದು ಒಂದು ಪ್ರತೀತಿ, ಉದಾಹರಣೆಗೆ ವಿನಃ ಅದು ನಿಜವಾಗಿ ದೇವರ ಸಿದ್ಧ ಆಗಿದೆ. ನಾನು ಅದನ್ನು ತಿನ್ನುವಂತಹದ್ದು. ಅದಕ್ಕೆ ಬೇರೆ ಬೇರೆ ಇನ್ನೊಂದು ಅದನ್ನು ಹೆಚ್ಚು ನಾವು ಬೆಳೆಸದಿದ್ರೆ ಹಾಗೆ ನಾನು ಅದನ್ನು ಎಲ್ಲವನ್ನು ನಾನು ಇದು ಮಾಡ್ತೇನೆ. ಕ್ರತುರಹಂ ಪಿತಾಮಹಸ್ಯ ಪ್ರಲಯ ಸ್ಥಾನ. ಪ್ರಲಯ ಈಗ ಸೃಷ್ಟಿ ಆದರೆ ಪ್ರಲಯ ಕೂಡ ಅಲ್ಲಿಗೆ. ಈಗ ಈ ಸತ್ವ ರಜ ತಮ ಅಂತ ಒಂದು ಕಡೆಯಲ್ಲಿ ಹೇಳಿಬಿಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ್ ಹೇಳ್ತಾರೆ. ಎಂಥದ್ದು ಅದೊಂದು ವಿಚಿತ್ರ. ಈಗ ಈಶ್ವರ ತಮವ ಗೊತ್ತಿಲ್ಲ, ಅವಧೂತನು ತಮವೋ. ಮತ್ತೆ ಲಯ ಆಗುವುದು ತಮ ಅಂತ ಯಾರು ಹೇಳಿದ್ರು? ಸೃಷ್ಟಿ ಒಳ್ಳೆಯದು, ಲಯ ಕೆಟ್ಟದು ಅಂತ ಯಾರು ಹೇಳಿದ್ರು? ಲಯ ನಾಶ ಅಲ್ಲ. ಹೌದು, ಸಮುದ್ರದಲ್ಲಿ ನದಿ ಲಯ ಆದರೆ ನಾಶ ಅಲ್ಲ, ನದಿ ಇಲ್ಲ ಅಲ್ವ? ಹಾಗೆಯೇ ಈ ದೇಹದಿಂದ ಅದು ಏನಾಯಿತು? ಲಯ ಆಯಿತು. ಎಲ್ಲಿ ಲಯ ಆಯಿತು? ಬಂದಲ್ಲಿಗೆ ಹೋಯಿತು. ಮತ್ತೆ ಏನಾಗಲಿ? ಅದರಿಂದ ಲಯ ಎಂಬುದು ನಾಶ. ಯಮನು ಏನಲ್ಲ, ಇದೇನಲ್ಲ, ಕಾಲ, ಯಮ ಕಾಲ. ಅದನ್ನು ನಾವು ಪುರಾಣ ದೃಷ್ಟಿಯಲ್ಲಿ ಬಿಟ್ಟು ಮತ್ತೆ ಸಭೆಯಿಸುವುದು ಇದಷ್ಟು ಬೇಡ. ಅದರಿಂದಲೇ ಈಗ ಹಾಗಾದ್ರೆ ನಿಮಗೆ ದಾರಿ ಏನು ಅಂತ ಹೇಳುವಾಗ, ಈ ವೇದ ಮಾರ್ಗದವರು ಏನು ಮಾಡ್ತಾರೆ ಅಂತೇಳಿ ಯಜ್ಞ ಮಾಡಿ ಸಫಲ ಆಗ್ತಾರೆ ಇಲ್ವಾ? ಆಗ್ತಾರೆ. ಆದರೆ ನನಗೆ ವೇದ ಗೊತ್ತಿಲ್ಲ, ಇಲ್ಲ ನನಗೆ ಬೇರೆ ಮಾರ್ಗ ಉಂಟು, ಸುರೇಂದ್ರ ಲೋಕ. ಆದರೆ ವೇದ ಮಾರ್ಗಗಳಿಗೆ ಏನು ಹೇಳೋದು ಅಂತೇಳಿ ಸ್ವರ್ಗಾದಿಗಳನ್ನು ಹೇಳ್ತಾರೆ. ಅಶ್ವವೇದ ಮಾರ್ಗ, ಇವರು ಅಶ್ವವೇದ ಮಾರ್ಗಗಳಿಗೆ ದೇವೇಂದ್ರ ಪದವಿ ಇತ್ಯಾದಿಗಳನ್ನು ಹೇಳ್ತಾರೆ. ಆದರೆ ಅದು ಹೌದು. ಆದರೆ ಅದರಿಂದ ಏನು ಲಾಭ? ಪುಣ್ಯ ಇರುವವರೆಗೆ ನೀನು ಸ್ವರ್ಗದಲ್ಲಿರ್ತೀವಿ, ಪುಣ್ಯ ಬಂದ ಮೇಲೇನು ಮತ್ತೆ ಪುನಃ ಬರ್ತಿ ಕೆಳಗೆ. ಪಾಪ ಮಾಡಿದ್ರೆ ಏನು ಹೆದರಿ
ಅದಕ್ಕೆ ನರಕದಲ್ಲಿ ಅನುಭವಿಸ್ತಿ ಮತ್ತೆ ಅದು ಮೇಲೆ ಪುನಃ ಬರುವುದು. ಹೌದು, ನಮ್ಗೆ ಗತಿ ಯಾವುದು ಈ ಲೋಕವೇ. ನಾವು ಏನಾದ್ರೂ ಬದಲಾವಣೆಯಲ್ಲಿ ಮಾಡಬೇಕು, ಸ್ವರ್ಗದಲ್ಲಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಸ್ವರ್ಗದಲ್ಲಿ ಖರ್ಚಾಗ್ಲೇ ಹೋಗ್ತದೆ. ಹೌದು, ನರಕದಲ್ಲಿ ಕೂಡ ಖರ್ಚಾಗ್ತದೆ, ಖರ್ಚಾಕಿಯೇ ಹೋಗ್ತದೆ. ಅಲ್ಲಿ ನೀವು ಎರಡನ್ನೂ ಸಂಪಾದನೆ ಮಾಡುವುದಿಲ್ಲ. ಸ್ವರ್ಗದಲ್ಲಿ ಪುಣ್ಯ ಸಂಪಾದನೆ ಇಲ್ಲ, ನರಕದಲ್ಲಿ ಪಾಪ ಸಂಪಾದನೆ ಇಲ್ಲ. ಅದರಿಂದ ಈಗ ನಾವು ನಮ್ಮ ಬದುಕೆ ನಮ್ಮ ಜೀವನವೇ ಮುಖ್ಯ, ನಾವು ಬದುಕಿರುವುದೇ ಮುಖ್ಯ. ಇಲ್ಲಿ ಪುಣ್ಯ ಪಾಪ ಸಂಪಾದನೆ ಮಾಡುವುದು ಇದನ್ನು ಇಷ್ಟು ಕೇಳಿದವರಿಗೆ ಪಾಪ ಸಂಪಾದನೆ ಮಾಡುವುದು ಬೇಡ ಅಂತ ಕಾಣ್ಲಿಕ್ಕಿಲ್ವ? ಮತ್ತೆ ಖಂಡಿತವಾಗಿ ಕಾಣ್ತದೆ. ಪುಣ್ಯ ಸಂಪಾದನೆ ಮಾಡುವುದು ಬೇಡ ಅಂತ ಕಂಡ್ರೆ ಒಳ್ಳೆಯದಲ್ವಾ? ಹೌದು, ಅದು ಖರ್ಚಾದ ಮೇಲೆ ನಂದು ಕರ್ಮ ಇದೆ ಆಗ್ತದೆ, ಅದು ಬೇಡ. ಅದನ್ನ ಪಾಪ ಪುಣ್ಯಗಳಿಂದ ಅತೀತ ನಾಗಬೇಕು ಅಂತ ಕಾಣಬೇಕು. ಅದ್ರ ಮೊದಲು ಯಾವುದು ಕಾಣಬೇಕು? ಪಾಪ ಬೇಡ ಅಂತ ಕಾಣಬೇಕು, ಪುಣ್ಯ ಮಾಡುವ ಅಂತ ಕಾಣಬೇಕು, ಆಮೇಲೆ ಪುಣ್ಯವೂ ಬೇಡ ಅಂತ ಕಾಣಬೇಕು. ಅದಕ್ಕೆ ಏನ್ ಹೇಳುವಂತಹದ್ದು? ಮುಕ್ತಿ. ಪಾಪ ಪುಣ್ಯಗಳಿಗೆ ಜೀವನ್ ಮುಕ್ತರು ಅವಧೂತರು ಎಲ್ಲ ಅವರಿಗೆ ಪಾಪ ಪುಣ್ಯ ಸುಖ ಕಷ್ಟ ಎರಡು ಇಲ್ಲದೆ ಬದುಕಿನಲ್ಲಿ ಇರ್ತಾರೆ. ಅದು ಜೀವನ್ ಮುಕ್ತಿ. ಬದುಕಿರುವಾಗಲೇ ಅವರಿಗೆ ನಾಲ್ಕು ಅವರಿಗೆ ಪೆಟ್ಟು ಕೊಟ್ಟರು ಅವರಿಗೆ ಏನ್ ತೊಂದರೆ ಹೆಸರಾಗುವುದಿಲ್ಲ, ಹೊಗಳಿದ್ರೆ ಖುಷಿಯೂ ಇಲ್ಲ, ಏನಾಗುದಿಲ್ಲ. ಎಂತ ಮಾಡಿದ್ರು ಏನೂ ಆಗುವುದಿಲ್ಲ. ಬಹುಶಃ ಶಂಕರಾಚಾರ್ಯರದ ಅವರದ್ದು ಒಂದು ಒಳ್ಳೆಯ ಕಥೆ ಉಂಟು. ದಾರಿಯಲ್ಲಿ ಹೋಗ್ತಾರೆ ಗುರು ಶಿಷ್ಯರು, ಭಯಂಕ ತುಂಬಾ ಆಗ್ತದೆ. ಈ ಮದ್ಯ ಮಾರುವ ಅಂಗಡಿ ಹೋಗ್ತಾರಂತೆ. ಎಂತ ಮಾಡುದು? ಕುಡಿಯೋದಿದ್ರೆ ಇಲ್ಲಿ ಹೋಗ್ತದೆ. ಹೌದು, ಕರೆಕ್ಟ್. ಅವ್ರು ಏನ್ ಮಾಡಿದ್ರು? ಅವ್ರು ಕೊಟ್ಟದ್ದನ್ನು ಕುಡಿದ್ರು, ಮದ್ಯವನ್ನೇ ಕುಡಿದ್ರು. ಶಿಷ್ಯರಿಗೆಲ್ಲ ಗೊತ್ತಾಯ್ತಲ್ಲ, ಗುಟ್ಟು ಗೊತ್ತಾಯ್ತಲ್ಲ, ಈಗ ಇದಕ್ಕೆ ಇವರಿದಲ್ಲ ಎಂತದ್ದು ಕುಡಿತಾರೆ ಅಂತ ಆಯ್ತಲ್ಲ, ಮಾತಾಡಲಿಲ್ಲ. ಆಮೇಲೆ ಹೋಗುವಾಗ ಹೋಗುವಾಗ ಒಬ್ಬ ಕಮ್ಮಾರ ಏನ್ ಮಾಡ್ತಾರೆ, ಕಬ್ಬಿಣ ಕರಗಿಸಿ ಅದನ್ನು ಕುದಿಸ್ತಾನಂತೆ. ಕುಡಿಲಿಕ್ಕೆ ಏನಾದ್ರು ವೆಹಿಕಲ್ ಅವರ ಅಂತೇಳಿ ಅವಾಗ ಕೊಟ್ಟದ್ದು, ಇವು ಕುಡ್ದ. ಇವನಿಗೇನಾಗ್ಲಿಲ್ಲ. ಆ ಕುದಿಯುವ ಆ ಲೋಹದ ದ್ರವವನ್ನೂ ಕುಡ್ದ ಗುರು. ಅದು ಹಾಗಾದ್ರೆ ಇವರು ಆಗ ಕುಡಿದಿದ್ದಾರೆ ಅವರನ್ನು ನೋಡಿ. ಈಗ ಹಾಗಾದ್ರೆ ನನಗೆ ಸಾಧ್ಯ ಏನೋ ಅಂತ ನೋಡ್ಬೇಕು. ಅದು ಒಂದು ಕತೆ. ಕಥೆಯಲ್ಲಿ ದೊಡ್ಡವರು ಮಾಡಿದ್ರು ಅಂತ ನಾವು ಮಾಡುವುದಲ್ಲ. ನಾವು ಯಾವುದನ್ನೇ ಮಾಡಬೇಕು, ಧರ್ಮ ಯಾವುದು ಅಧರ್ಮ ಯಾವುದು, ಮತ್ತೆ ನನಗೆ ಸಾಧ್ಯ ಯಾವುದು ಅಸಾಧ್ಯ ಯಾವುದು, ಸಾಧ್ಯ ಯಾವುದು ಅಸಾಧ್ಯ ಯಾವುದು. ಅವರಷ್ಟು ಹೂ ತಂದು ಹಾಕಿದ್ರು ಅಂತ ನಾನು ಅವರಿಗಿಂತ ಹೆಚ್ಚು ಹೂ ತಂದು ಹಾಕಬೇಕು. ನಿನ್ನ ಹತ್ರ ಎಷ್ಟು ಉಂಟು ಅಷ್ಟೇ. ಹೂವಿಲ್ಲದಿದ್ರೆ ಹೂವಿನ ಹೆಸರು ಹಾಕು. ಆದ್ರೆ ದೇವರು ನೋಡುದು ಯಾವುದನ್ನು? ಒಳ್ಳೆ ಮನಸ್ಸನ್ನು ನೋಡುವುದು. ಇತ್ಯಾದಿ ಕಥೆಗಳೆಲ್ಲ ಮೂಲಕ ಇದನ್ನು ಬರ್ತದೆ. ಹಾಗೆ ದಾರಿಗಳಾಯ್ತಲ್ಲ, ಸ್ವರ್ಗ ಲೋಕ ಇದಾದ್ಮೇಲೆ. ಹಾಗಾದ್ರೆ ನೀನೇನು ಮಾಡಬೇಕು? ಅನನ್ಯಾಶ್ಚಿಂತೆಯಂತೋ ಮಾಂ, ಅದೆಲ್ಲ ಹೇಳುವಾಗ ನಮಗೆ ಬೇರೆ ಬೇರೆ ಶಬ್ದಗಳಾಗ್ತದೆ. ಏಕಾಗ್ರತೆ ಅಂತ ಹೇಳಿದ್ರು ಅಲ್ಲದೆ ಬೇರೆ ಚಿಂತೆ ಬರಬಾರ್ದು. ಪೂಜೆ ಮಾಡುವಾಗ ನಮಗೆ ಹೊರಗಿನ ಶಬ್ದ ಕೇಳಬಾರ್ದು. ಇಲ್ಲಿ ಪೂಜೆ ಮಾಡೋದು, ಮಂತ್ರ ಮಾಡೋದು, ಹೆಂಡತಿಗೆ ಬೈತಾ ಇರೋದು, ಮಕ್ಕಳಿಗೆ ಬೈತಾ ಇರೋದು ಆಯ್ತು, ಪೂಜೆ ಆಯ್ತು, ಮಾಡಿದ್ದು ತಪ್ಪಲ್ಲ. ಹೌದು, ಮಾಡದೇ ಇರೋದಕ್ಕಿಂತ ಅಷ್ಟಾದ್ರೂ ಹೌದು ಅಲ್ಲ. ಅಲ್ಲಿ ಯಾವುದೂ ಕಾಣಬಾರ್ದು, ಅಲ್ಲಿ ದೇವರೇ ಕಾಣಬೇಕು. ರಾಮಕೃಷ್ಣ ಪರಮಹಂಸರ ಪೂಜೆಯಲ್ಲಿ ಎಲ್ಲ ಹಾಗಿತ್ತು. ಅದೊಂದು ಕಥೆ ಹೇಳಿದ್ರು, ಇನ್ನೊಮ್ಮೆ ಹೇಳ್ಬೋದು. ರಾಮಕೃಷ್ಣ ಇವರೆಲ್ಲ ಅವರ ದೇವಸ್ಥಾನವನ್ನು ಕಟ್ಟಿದವಳಿದ್ಲಲ್ಲ, ಅವಳು ಬಂದಲ್ಲಿ ನಿಂತಿದ್ದಾಳಂತೆ. ಪೂಜೆ ಮಾಡ್ತಾ ಇದ್ದಾರೆ, ನೋಡಿದ್ರಂತೆ, ಬಂದು ಎರಡು ಕೆನ್ನೆಗೆ ಬಾರಿಸಿದ್ರಂತೆ. ಇಲ್ಲಿ ಇವನಿಗೆ ಅದೇ ಅಂತ. ಸಣ್ಣ ಹುಡುಗ ಅವರಾಗ ಒಳಗೋದ್ರು. ಆಗ ಅವರೆಲ್ಲ ಅವನಿಗೆ ಹುಚ್ಚಿರುತ್ತೆ, ನಮ್ಮ ರಾಣಿಯವಳು ಅವರಿಗೆ ಹೊಡೆದಿದ್ದಾರೆ ಅಂತ. ನಾನು ಇಲ್ಲಿ ದೇವರ ಪೂಜೆ ಎದುರುಕೊಂಡು ನಾನು ನನ್ನ ಲೆಕ್ಕಾಚಾರ ಯೋಚಿಸ್ತಿದ್ದೆ. ಅವ್ರು ಇಲ್ಲಿ ಇವರಿಗೆ ಅದೇ ದೇವಸ್ಥಾನಕ್ಕೆ ಬಂದಾಗ ಬೇಡ, ಅದೇ ಅನನ್ಯಾಶ್ಚಿಂತೆ ಏಕಾಗ್ರತೆ ಬೇಕು. ಇದ್ರೆ ದೇವಸ್ಥಾನಕ್ಕೆ ಬರಬೇಡಿ. ಈಗ ನಿಮ್ಮ ವ್ಯವಹಾರ ಏನಿದ್ರೆ ದೇವಸ್ಥಾನ ಮಾಡಬೇಡಿ. ಸ್ನಾನ ಆಗದಿದ್ರೆ ಹೊರಬಹುದು ಬೇಡ, ಇತ್ಯಾದಿಗಳೆಲ್ಲ ನಿಯಮಗಳು ಸರಿಯಾಗಲ್ವಾ? ದೇವಸ್ಥಾನಕ್ಕೆ ಬರಬೇಕಾದ್ರೆ ದೇವರ ನೆನಪಾಗಬೇಕು. ಅಲ್ಲಿ ಮತ್ತೇನಾಗಬೇಕು ನಮಗೆ? ಅಲ್ಲಿ ಒಂದು ಮನಸ್ಸು ಏಕಾಗ್ರತೆಗೆ ಬರಬೇಕು. ಅದೇ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳುವ ಮಾತುಗಳು ಅಷ್ಟೇ ಸತ್ಯ. ಸುಮ್ಮನೆ ನಾವು ಮೈಲಿಗೆಯಲ್ಲಿ ಹೋಗಬಾರ್ದು. ಮೈಲಿಗೆ ಅಂದರೆ ಮನಸ್ಸು ಇತ್ಯಾದಿಗಳೆಲ್ಲ ಉಂಟು. ಅಂಥದ್ದೆಲ್ಲ ಇದನ್ನು ಮಾಡಿಕೊಂಡು ಅನನ್ಯಾಶ್ಚಿಂತೆ ಅನ್ನುವ ಯೋಜನಾ ಪರಿಪಾಲಿಸುತ್ತೆ. ಇನ್ನು ಪುನಃ ಇಲ್ಲಿ ಒಂದು ಸಣ್ಣ ನಿಮಗೆ ಈ ಅಡ್ಡದಾರಿ ತೋರಿಸ್ತಾನೆ. ಅಂದರೆ ಇದು ಯಾರು, ನಾನು ಯಾರು
ಸರ್ವಶಕ್ತನಾದಂತಹ ಬ್ರಹ್ಮಸ್ವರೂಪನಾದಂತಹ ಪುರುಷ ಪೂರ್ಣ. ಇನ್ನು ದೇವತೆಗಳೆಲ್ಲ ಅಂಶ. ನಾವು ಕೈಗೆ ಮಾಲಿಶ್ ಮಾಡಬೇಕಾ ಇದು ದೇಹಕ್ಕ? ನಾವು ಕೈಯನ್ನು ಶುದ್ಧ ಮಾಡಿಕೊಳ್ಬೇಕಾ ನಮ್ಮನ್ನು ಶುದ್ಧ ಮಾಡಿಕೊಳ್ಬೇಕಾ ಎಂಬ ಪ್ರಶ್ನೆ ಬಂದಾಗ ಕೈಗೆ ನೋವಾದ್ರೆ ಕೈಗೆ ಕರೆಕ್ಟ್. ನಮ್ಗೆ ದೋಷ ಹೇಳಿದ್ರು ಆಗ ಈ ನವಗ್ರಹ ಪೂಜೆ ಮಾಡಿಸುವ. ಆದರೆ ನಾವು ಯಾರನ್ನು ಇದು ಮಾಡಬೇಕು, ಬೇರೆ ದೇವತೆಗಳನ್ನು ಹೆಚ್ಚು ಬೇಡ. ಹಾಗಾದ್ರೆ ದೈವ ಇದು ಎಲ್ಲ ಎಷ್ಟೋ ಸಲ ಭೂತಾರಾಧನೆ ಮಾಡೋರು ಅದೇ ಎಲ್ಲ ಅಂತಲೇ ಹೇಳೋದು. ಆದ್ರೆ ಕೆಲವು ಸಲ ಏನಂತಾರೆ ಈಶ್ವರ ದೇವರ ಆಜ್ಞೆಯ ಪ್ರಕಾರ ಬಂದವರ ಹಾಗೆ ಮಾಡ್ತೇನೆ, ಆಗಲೂ ಸರಿ, ತಪ್ಪೇನಿಲ್ಲ. ನಾವು ನಂಬಿದವರು ಎಷ್ಟು ಮಾಡಬೇಕು. ಹೀಗೆ ಅನ್ಯ ದೇವತೆಗಳನ್ನು ಪೂಜಿಸುವವರು, ಅಲ್ಲಿ ಶ್ರದ್ಧೆಯಿಂದ ಕೂಡಿದವರು ಅನ್ಯ ದೇವತೆಗಳನ್ನು, ಅದು ನನ್ನನ್ನೇ ಪೂಜಿಸಿದ ಹಾಗೆ ಆಗ್ತದೆ. ನವಗ್ರಹ ಹೋಮ ಮಾಡ್ತೀವಿ. ನವಗ್ರಹ ಹೋಮ, ತ್ರ್ಯಂಬಕ ಮಂತ್ರ ಇದೆಲ್ಲ ಮಾಡುವಾಗ ಅದು ಯಾರಿಗೆ? ದೇವರಿಗೆ ಹೋಗುತ್ತದೆ. ಹಾಗಾದ್ರೆ ನಾವು ನಿತ್ಯ ಮಾಡುವ ಪೂಜೆ ಒಂದು ದೇವರು ಇದು ಕೃಷ್ಣನನ್ನೇ ಪೂಜಿಸಬೇಕೆಂಬಲ್ಲಿ ಇದು ಸ್ವಲ್ಪ ಅದು ನನಗೆ ಆ ಸಂದರ್ಭಕ್ಕೆ ಬೇಕಾದದ್ದು ನಾವು ಮಾಡಬೇಕು. ಅಂದ್ರೆ ಈ ವಿಶ್ವವು ಒಂದು ವಿಶಿಷ್ಟವಾದಂತಹ ವ್ಯವಸ್ಥೆ. ದೇವರು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ತಾಯಿಯ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ತಾಯಿಗೆ ಏನು ಮಾಡಬೇಕು, ತಂದೆಗೆ ಏನು ಮಾಡಬೇಕು, ಅಥವಾ ಮತ್ತೊಬ್ಬರಿಗೆ ಏನು ಮಾಡಬೇಕು, ಇದೆಲ್ಲ ಏನು ಮಾಡಬೇಕು ಅಂತ ಅದು ಅದು ಹೌದು ಅಂತ ಹೇಳೋದು. ಅತಿಥಿಯನ್ನು ಮಾಡ್ತಾರೆ. ಅತಿಥಿಯಾಗಿ ಶತ್ರು ಬಂದು ಅವನಿಗೆ ಬೈದು ಜಗಳ ಮಾಡೋದಲ್ಲ, ಮನೆಗೆ ಊಟಕ್ಕೆ ಬಂದವನಿಗೆ ಭಕ್ತಿ ಭೇದ ಮಾಡಬಾರದು ಇತ್ಯಾದಿಗಳೆಲ್ಲ. ಈಗ ದೇವರ ತಾನು. ಇನ್ನು ಪಿತೃಗಳನ್ನು ಇದು ಮಾಡುವಂಥದ್ದು ಅದು ಅಷ್ಟೇ. ಪಿತೃ ಸ್ವರೂಪಿ ಪರಮೇಶ್ವರ. ವಸುರುದ್ರ ಆದಿತ್ಯ ರೂಪ ಅಂತ ಹೇಳ್ತಾರೆ. ವಸುಗಳ ಆಗಿರುವ ತಂದೆ, ಇದು ರುದ್ರರ ಆಗಿರುವಂಥದ್ದು, ಆದಿತ್ಯರ ಆಗಿರುವಂಥದ್ದು ಅಜ್ಜ ಅಂತೇಳಿ ಹೀಗೆ ನಾವು ಮಾಡ್ತಾರೆ. ಅದನ್ನೆಲ್ಲ ಮಾಡಿದರೂ ಕೂಡ ಅದು ನಿಜವಾಗಿ ನಮಗೆ ಆಗುತ್ತದೆ. ಅದು ಎಲ್ಲ ನನಗೆ ಬರ್ತದೆ. ಇದೆಲ್ಲ ನೀವು ಮಾಡುವುದನ್ನು ಹಾಗೆ ಮಾಡಬೇಕು. ನೀನು ಈ ಶುಭಾಶುಭ ಫಲದಿಂದ ಮೋಕ್ಷ. ಹಾಗಾದರೆ ಈ ಪೂಜೆಯ ಜನಗಳೆಲ್ಲ ಕರ್ತವ್ಯವನ್ನು ಮಾಡಿ ಶುಭಕ್ಕವಲ್ಲ ಅಶುಭಕ್ಕವಲ್ಲ. ಯಾಗ ಮಾಡಿ ಸ್ವರ್ಗಕ್ಕೆ ಅಂತ ಮಾಡೋದು ಬೇಡ. ಹಾಗಾದ್ರೆ ಇಲ್ಲಿ ನಮಗೆ ಶನಿ ಬೀಳೆ ಉಂಟು, ಶನಿ ಪೂಜೆ ಮಾಡೋದು ಅದು ಮಾಡಿ. ಯಾಕಂದ್ರೆ ಸೂಚನೆ ಉಂಟು, ತೊಂದರೆ ಆಗ್ತದೆ. ಬೀಳುವಂತ ಸೂಚನೆ ಉಂಟು, ಅಲ್ಲಿ ಸ್ವಲ್ಪ ಸ್ಲೋ ಮಾಡಿ. ಅಥವಾ ಅಲ್ಲಿ ಅಂತ ಎಂತದ್ದು ಹಾಕಿದ್ದಾನೆ, ಅಲ್ಲಿ ಸ್ವಲ್ಪ ಸ್ಲೋ ಮಾಡಿ. ತಪ್ಪಲ್ಲ. ಅಲ್ಲಿ ಸ್ವಲ್ಪ ಸೀದಾ ಡ್ರೈವ್ ಮಾಡಿಕೊಂಡೇ ಹೋಗಬೇಡಿ. ಒಂದು ಆಕ್ಸಿಡೆಂಟ್ ಆಯ್ತು, ಅದು ಹಾಗೆ ಆಗುವ ಅಶುಭ ಅದನ್ನು ಇದು ಮಾಡ್ತದೆ. ಅದರಿಂದಲೇ ಇನ್ನು ದೇವರನ್ನು ಪುನಃ ನಾವೇನು ತಿಳಿದುಕೊಳ್ಬೇಕು. ನನಗೆ ಯಾರೂ ಇಷ್ಟ ಇಲ್ಲ, ನನಗೆ ಯಾರಲ್ಲಿಯೂ ದ್ವೇಷ ಇಲ್ಲ. ಹಾಗಾದ್ರೆ ಅವನನ್ನು ಕೊಂದದ್ದು ಯಾಕೆ? ಅವನು ಮಾಡಿದ ತಪ್ಪಿಗೆ ಶಿಕ್ಷೆ. ನ್ಯಾಯಾಧೀಶನಿಗೆ ಬಂಧು ಮಿತ್ರ ಇಲ್ಲ. ಏನು ಮಾಡಿದ್ದಾನೆ ಅದಕ್ಕೆ ಸರಿಯಾಗಿ ಅವನಿಗೆ ನ್ಯಾಯ ದಾನ. ಇವನಿಗೆ ಇಷ್ಟು ಕೊಡಿ, ಇದಕ್ಕೆ ಕೊಡಿ. ಅದು ಆ ನ್ಯಾಯಾಧೀಶನಲ್ಲಿರುವಂತಹ ಸಮತ್ವ ದೇವರಲ್ಲಿ ಉಂಟು. ಹೌದು, ಕರೆಕ್ಟ್. ನಾನು ದೇವರ ಭಕ್ತ, ನಾನು ಮಠದಲ್ಲಿರುವವ, ನಾನು ಪೂಜೆ ಮಾಡುವವ, ಶ್ರದ್ಧೆಯನ್ನು ಮಾತ್ರ ನೋಡು. ನನಗೆ ಇಷ್ಟವೂ ಇಲ್ಲ, ದ್ವೇಷವೂ ಇಲ್ಲ. ವರ್ಷಕ್ಕೊಮ್ಮೆ ಬಂದವನು ಹೌದು, ದಿನಾನಿತ್ಯ ಇರುವವನು ಹೌದು. ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಹಾಗಾದರೆ ಆ ಯಾವುದೇ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಅನುಗ್ರಹ ಮಾಡ್ತೇನೆ. ಶ್ರದ್ಧೆ ಅಂತ ಹೇಳಿದ್ರೆ ನಾವು ಸುಮಾರು ಒಪ್ಪಿದ್ದೇವಲ್ಲ, ಭಕ್ತಿ ಅಂತ ಹೇಳಿದ್ರೆ ಹೇಳ್ತಾರೆ. ಆ ಕಡ್ಡಪ್ಪ ಎಂತದ್ದು ಭಕ್ತಿಯಿಂದ ದೇವರ ಕಣ್ಣಿದ್ದಾನೆ, ಅವನ ಕಣ್ಣನ್ನೇ ತೆಗೆದುಕೊಡ್ತಾನೆ. ಹೌದು, ಅದು ಭಕ್ತಿ. ಅವನಿಗೆ ದೇವರು ಪ್ರತ್ಯಕ್ಷನಾದ ಒಲಿದ. ಹಾಗಾದ್ರೆ ಅವನಿಗೆ ಅವನಿಗೊಂದು ಎಂತ ಅಷ್ಟಾದ್ರೂ ಗೊತ್ತಿಲ್ಲ. ಅದು ಕಲ್ಲು ಅಷ್ಟು ಗೊತ್ತಿದ್ರೆ ಅವನಿಗೆ ಭಕ್ತನೇ ಅಲ್ಲ. ಹೌದು, ಅದು ಕಲ್ಲು, ಆ ಕಲ್ಲಿಗೆ ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾವು ಪೂಜೆ ಮಾಡುವವರೆಲ್ಲ ಹಾಗೆ ಹೇಳಿಸ್ತಾರೆ. ಆಗಮಶಾಸ್ತ್ರ ದುರಾಚಾರ. ದುರಾಚಾರ ಅಂತ ಹೇಳಿದ್ದು ಯಾರು? ನಾವು ನೋಡಿದ್ದು ಅವ ದುಷ್ಟ. ಇವತ್ತು ನಾನು ಪಕ್ಕನೆ ಅಧಿಕ ಪ್ರಸಂಗಿ ಅಲ್ಲ, ನಿನ್ಗೆ ಯಾರು ಅಧಿಕ ಪ್ರಸಂಗಿ? ಅವನ ಪ್ರಸಂಗ ಅವನಿಗೆ, ನಿನ್ಗೆ ಯಾರು? ಅದು ನಮ್ಮಲ್ಲಿರುವಂತಹ ಅವಸರದ ನಿರ್ಣಯ. ಅದರಿಂದ ದುರಾಚಾರ ಸದಾಚಾರ ಅಂತ ಹೇಳೋದು ಯಾರು? ಗುರುತಿಸುವ
ದುರಾಚಾರವೋ ಸದಾಚಾರವೋ. ಎಷ್ಟೋ ಸಲ ನಮ್ಮ ಸಾಕ್ಷ್ಯ ಇದೆಲ್ಲ ಎಷ್ಟು ನಮಗೆ ಅಹಿಂಸಾ ಪರಮೋ ಧರ್ಮ ಕಲ್ತಿದ್ದೇವೆ ನಾವು. ಆ ಶ್ಲೋಕದ ಉತ್ತರಾರ್ಧ ಇರುವುದು ಹೇಗೆ, ಅಹಿಂಸಾ ಪರಮೋ ಧರ್ಮ ತಥಾ ಹಿಂಸಾ ಏವಚ, ಅದರ ಹಾಗೆ ಹಿಂಸೆಯು ಪರಮ ಧರ್ಮ. ನನ್ನ ದನವನ್ನು ಒಂದು ಹುಲಿ ಕೊಡ್ತದೆ, ಆ ಹುಲಿಗೆ ನಾನು ಪೆಟ್ಟು ಕೊಟ್ಟು ನೋಯಿಸುವುದು ಬೇಡ, ನಾನು ಹಿಂಸೆ ಮಾಡೋದು ಬೇಡ ಅಂದ್ರೆ ಆಗ್ತದ? ಆಗುದಿಲ್ಲ. ಆ ಹುಲಿಯನ್ನು ಕೊಲ್ಲಬಹುದಲ್ಲ. ಹೌದು. ಅವನ ಅಂತರಂಗದ ಆಧಾರದ ಮೇಲೆ ನಿರ್ಣಯ ಮಾಡುವನ. ನನಗೆ ಧರ್ಮ ಇಲ್ಲ, ಅದಿಲ್ಲ, ಇದಿಲ್ಲ. ಬಹುಶಃ ಶಂಕರಾಚಾರ್ಯರ ಒಂದು ಸ್ತೋತ್ರದಲ್ಲಿ ಉಂಟು, ಶಿವೋಹಂ ಶಿವೋಹಂ ಮತ್ತು ಮತ್ತೆ ಇದೆಲ್ಲ ಅಂತ ಶ್ಲೋಕದಲ್ಲಿ ಬರ್ತದೆ. ಅದರಿಂದ ದುರಾಚಾರ ಸದಾಚಾರ ಎಲ್ಲ ಅದನ್ನು ಬೇಡುವ ಪಕ್ಷ ವ್ಯವಹಾರಕ್ಕೆ ಅದನ್ನೇ ನೋಡು. ಅವನ ಅಂಗಡಿಗೆ ಹೋಗುದು ಬೇಡ. ದುರಾಚಾರಿ ಅಂತ ಗೊತ್ತುಂಟು, ಮೋಸ ಮಾಡ್ತಾನೆ ಗೊತ್ತುಂಟು, ಬಿಟ್ಟೆ ಬಿಡಿ ಅಲ್ವಾ? ಗೊತ್ತುಂಟಾದ್ಮೇಲೆ ಬಿಟ್ಟು ಬಿಡಿ. ಹೌದು. ಹಾಗೆ ಅಂತೇಳಿ ಹೋಗ್ಬೇಕಾದ್ರೆ ಸಹ ಜಾಗ್ರತೆ ಮಾಡಿ. ಅವನ ಅಂಗಡಿಗೆ ಹೋಗ್ಬೇಕು, ಅದೇ ಜಾಗ್ರತೆ ಮಾಡಿ. ಮೋಸ ಮಾಡ್ತಾನೆ ನೋಡ್ದ ಮಾಡಿ, ಇಷ್ಟೇ ಇಲ್ಲ, ಮತ್ತೆ ಏನಿಲ್ಲ. ಆದ್ರೆ ದೇವರಿಗೆ ಆ ಎರಡೂ ಕೂಡ ಇಲ್ಲ. ಈ ಆಚಾರಗಳು ಲೋಕಕ್ಕೆ ಮಾಡಿದಂತಹ ವ್ಯವಸ್ಥೆ ವಿನಃ ದೇವರಿಗೆ ಬೇಕಾಗುವುದು ಅಂತರಂಗದ ಶುದ್ಧತೆಯೋ ಭಕ್ತಿಯೋ ಶ್ರದ್ಧೆಯೋ, ಅದೇ ವಿನಃ ಮತ್ತೆ ಯಾವುದಲ್ಲ ಹೊರಗೆ ತೋರುವಂತಹದ್ದು ಅಲ್ವೇ ಅಲ್ಲ. ಮದುವೆ ಆಗುವಾಗ ಸ್ವರೂಪಿ ನೋಡ್ಬೋದು, ಆದ್ರೆ ಮತ್ತೆ ಬದುಕಿನಲ್ಲಿ ಕಾಣುವುದು ಒಳ್ಳೆಯವರು ಕೆಟ್ಟವರು, ಹೃದಯವನ್ನು ನೋಡುವುದು ನಾವು, ಅದೇ ರೀತಿ ಆಗ್ತದೆ. ಆದ್ರಿಂದಲೇ ಈಗ ಇಲ್ಲಿ ಏನು ಅಂತ ಹೇಳಿದ್ರೆ, ದುರಾಚಾರನಾದರೂ ಕೂಡ ಸಾಧು ಎಂದು ತಿಳಿದಾದ್ರೆ, ಹಾಗಾದ್ರೆ ದುರಾಚಾರ ಮಾಡುವುದಕ್ಕೆ ನಮಗೊಂದು ಲೈಸೆನ್ಸ್ ಸಿಕ್ಕಿತಲ್ಲ. ಹೌದು. ದುರಾಚಾರ ಮಾಡಿದವನಿಗೂ ಭಕ್ತನಾದ್ರೆ, ಆದ್ರೆ ಅಲ್ಲಿಯ ಭಕ್ತಿಯ ಅಂಶ ಹೆಚ್ಚು ಬೇಕು. ಅದೇ ವೈಶ್ಯ, ತುಲಾಧಾರ ವೈಶ್ಯ, ಆ ಮಾಂಸ ಮಾರುವವರು ಎಲ್ಲರೂ ಕೂಡ ಧರ್ಮಿಷ್ಠರಾಗಬೇಕಾದ್ರೆ ಅಲ್ಲಿ ಬಹಳ ಕಷ್ಟ ಉಂಟು. ಸದಾಚಾರ ಮಾಡಿಕೊಂಡು ಹೋದಾಗ ಸುಲಭ. ಹೌದು. ಒಳ್ಳೆಯ ರಸ್ತೆಯಲ್ಲಿ ನೀವು ಮುಟ್ಟುವುದು ಸುಲಭ. ಸೀದಾ ಏನೋ ರಸ್ತೆ ಮಾಡಿಕೊಂಡು ಹೋದ್ರೂ ನೀವು ಮುಟ್ಟಬಹುದು. ಅಥವಾ ನೀವು ಈ ಪೂರ್ವಕ್ಕೆ ಇರುವಂತಹ ಸ್ಥಳಕ್ಕೆ ಪಶ್ಚಿಮಕ್ಕೆ ಹೋದ್ರೂ ಮುಟ್ತದೆ, ಮುಟ್ಟುವುದು. ಸಾವಿರಾರು ಮೈಲ್ ನಡು ಹೋದ್ರೆ ಮುಟ್ತದೆ, ಅದು ಬೇರೆ. ಅದರಿಂದಲೇ ಧರ್ಮಾತ್ಮನಿಗೆ ಕ್ಷಿಪ್ರವಾಗುತ್ತದೆ. ಆಮೇಲೆ ಈ ಭಕ್ತನು ನಾಶ ಆಗುವುದಿಲ್ಲ, ದುರಾಚಾರನೇ ನಾಶ ಆಗುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಲಾಸ್ಟ್ ರಿಸೋರ್ಟ್. ಯಾಕೆ ಅದು ನಿಮ್ಗಲ್ಲ ಲೈಸೆನ್ಸ್, ಅದು ಅವನನ್ನು ದೂರಬೇಡಿ ಅಂತಷ್ಟೇ. ಅವ ದುರಾಚಾರಿ ಅಂತ ದೂರಬೇಡಿ, ಅವನನ್ನು ಭಕ್ತನಾದ್ರೆ ಮಾಡ್ತಾನೆ. ಇನ್ನು ಈ ನನ್ನನ್ನು ಭಜಿಸುವವರು ಸ್ತ್ರೀಯರಿಗೆ ಒಂದು ಕಡೆಯಲ್ಲಿ ಏನು ಅಂತ ಉಂಟು, ಸ್ತ್ರೀಯರಿಗೆ ಧರ್ಮಾಧಿಕಾರ ಅಂತ ಉಂಟು, ಇಲ್ಲ ಅಂತ ಉಂಟು. ಆದರೆ ಗಂಡಸರು ಮಾಡಿದ ಧರ್ಮದ ಸರಿಭಾಗ ಅವರಿಗೆ ಅಂತ ಉಂಟು. ಸ್ತ್ರೀಯರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮನೆಯ ಗೃಹ ಕೃತ್ಯ ಇದು ಮಾಡಬೇಕು. ಹಾಗೆ ವೈಶ್ಯರು ವ್ಯಾಪಾರ ಮಾಡುವವರಲ್ಲಿ ಇಲ್ಲ ಅಂತ ಉಂಟು. ಶೂದ್ರ ಸೇವೆ ಮಾಡೋದು, ಶೂದ್ರನಿಗೆ ಅಧರ್ಮ ಬಹಳ ಕಡಿಮೆ, ಹೇಳಿದಂಗೆ ಮಾಡಿದ್ರೆ ಸರಿ. ಹೌದು, ಅದೇ ಶೂದ್ರನಿಗೆ, ಬ್ರಾಹ್ಮಣನಿಗೆ ಕಷ್ಟ ಇಲ್ಲ, ಶೂದ್ರನಿಗೆ ಕಷ್ಟ ಇಲ್ಲ. ಅವರೆಲ್ಲರೂ ಕೂಡ ಗತಿಯನ್ನು ಹೋಗ್ತಾರೆ. ಆದ್ರಿಂದ ಯಾರು ನಿತ್ಯ ನಾರಕಿಗಳಿಲ್ಲ, ಬೇರೆ ಬ್ರಾಹ್ಮಣನಿಗೆ ಸುಲಭ ಅಂತ ಇಲ್ಲ, ಆದರೆ ಅದು ಇದರಲ್ಲಿ ಉಂಟು. ಹಾಗಾದ್ರೆ ಬ್ರಾಹ್ಮಣರು ರಾಜರ್ಷಿಗಳು ಎಲ್ಲ ಇದನ್ನು ಪಡೆಯುವುದಕ್ಕೆ ಅಂತದೆಲ್ಲ ಆಯಿತು. ಇದೆಲ್ಲ ಯಾರು ಹೇಳಿದ್ರು? ನಾನು ಬ್ರಾಹ್ಮಣ ಹೌದು ಅಂತ ಯಾರು ಹೇಳಿದ್ರು? ನನಗೆ ಕಾಣ್ತದ ಇಲ್ಲೋ ಅವ್ರು ಹೇಳ್ತಾರೆ. ಅದೆಲ್ಲ ಇನ್ನು ಹೆಚ್ಚು ತಿಳಿಸುಬೇಡ. ನೀನು ಏನಾಗಿದ್ದು ಬಿಡು. ಮನ್ಮನಾಭವನ್ ಭಕ್ತೋ, ಆತ್ಮಜ್ಞಾನವನ್ನು ನೀನು ಬೆಳೆಸು, ದೇವರನ್ನು ನೀನು ನಂಬು, ಇಷ್ಟ ದೇವರನ್ನು ನಂಬು. ಮನ್ಮನ ಅಥವಾ ಬ್ರಹ್ಮ, ಏನು ಮನ್ಮನ ಆಗಬೇಕು, ಮಜ್ಜಾದಿ, ನಾನು ನನ್ನ ಹೆಸರಿನಲ್ಲಿ ಎಲ್ಲ ಯಜನ ಇದೆಲ್ಲ ಮಾಡಿ, ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಇತ್ಯಾದಿಗಳೆಲ್ಲ ಮಾರ್ಗಗಳೆಲ್ಲ ಉಂಟು. ಅದರಲ್ಲಿ ಮಾತಾಡಿದ್ರೆ ದೇವರು ಎಂಬುದನ್ನು ನೆನಪು ಮಾಡಿಕೊಂಡು ಇದು ಮಾಡಿ. ಒಂದು ಸಣ್ಣ ಕಥೆಯನ್ನು ಮಾಡುವ. ಈ ರೈತ ಬೆಳಿಗ್ಗೆ ಎದ್ದು ದೇವರೇ ನಿನಗೆ ತಿಂದು ಹೇಳಿದಂತೆ, ಸಂಜೆ ಹೊತ್ತು ಯಾರು ಮಾಡಿಲ್ಲ ನಿಮಗೆ ಅಂತ ಹೇಳಿದಂತೆ. ಇವಾಗ ಇಡೀ ದಿವಸ ದೇವರ ಪೂಜೆ ಮಾಡಿಕೊಂಡಿದ್ದಾನೆ. ಅವರಿಗೆ ಅದು ನಾರದರಿಗೆ ಹೇಳಿದಂತ ಕಥೆ ಅಂತ ಹೇಳ್ತಾನೆ. ಆಯ್ತು ಮಾರ, ನೀನು ಇಡೀ ದಿವಸ ಭಜನೆ ಮಾಡ್ತೀಯಲ್ವ, ಅದಾಯ್ತು. ನಾರದರ ಹತ್ರ ಕೊಟ್ಟಿದ್ದಂತೆ ಒಂದು ಇದರಲ್ಲಿ ಒಂದು ತಟ್ಟೆ ತುಂಬ ಎಣ್ಣೆ,
ನೋಡಿ, ಇದನ್ನು ಒಂಚೂರು ಚೆಲ್ಲಬಾರ್ದು, ಒಂದು ಸುತ್ತು ಅಂತ ಹೇಳ್ತೇನೆ. ಸರಿ, ಅದು ಎಂಥದ್ದು ಮನಸ್ಸಲ್ಲೇ ಉಂಟು, ಒಂಚೂರು ಕೈಯೆಲ್ಲ ಹಿಡಿದ್ರೆ ಏನಾಗ್ತದೆ, ಚೆಲ್ಲಬಾರ್ದು ಅಂತ ಹೇಳಿದ್ದಾರೆ. ಸರಿ, ನೀವು ಎಷ್ಟು ಸಲ ದೇವರ ಸ್ಮರಣೆ ಮಾಡಿದೆ? ಆ ರೈತ ಅವನಿಗೆ ಕೆಲಸ ಇಡೀ ಉಂಟು, ಅದನ್ನು ದಿವಸಕ್ಕೆ 2 ಸಲ ದೇವರನ್ನು ಹೇಳ್ತಿದ್ದ. ಇದು ತಮಾಷೆ ಕಥೆ ಇರಬಹುದು. ಆದರೆ ಮನ್ಮನ ಎಂದಾಗ, ಹಾಗಾದ್ರೆ ನಾನು ಆಫೀಸ್ನಲ್ಲಿ ಕೂತ್ಕೊಂಡು ದೇವರ ಸ್ಮರಣೆ ನಿನ್ನ ಕೆಲಸ ಸರಿ ಮಾಡು, ಆಮೇಲೆ ಅದನ್ನು ಇದು ಮಾಡು. ಅದರಿಂದಲೇ ಬೆಳಿಗ್ಗೆ ಎದ್ದು ಪ್ರಾತಃ ಸ್ಮರಣೆ, ಸಂಜೆ ದೇವರಿಗೆ ಅರ್ಪಣ. ಒಂದು ಮಂತ್ರ ಪುರುಷ ಪೂಜೆ ಎಲ್ಲ ಹೇಳ್ತಾರೆ, ಕಾಯ ಕರೋಮಿ ಅಂತ ಸಕಲ ಪರಸ್ಪರ. ಅದು ಯಾಕೆ ನೀವು ಹೇಳಿದ್ದು ಅಂತ ಹೇಳಿದ್ರೆ ಅಲ್ಲಿ ಅಗತ್ಯ ಇಲ್ಲ. ರಾತ್ರಿ ಮಲಗುವಾಗ ಹೇಳಿ ಕರೋಮಿ ಎಂಬುದು ಭವಿಷ್ಯತ್ತು ಆಗ್ತದೆ. ನಾನು ಮಾಡಿದ್ದೆಲ್ಲ ನಿನಗೆ ಸಮರ್ಪಣೆ. ಬೆಳಿಗ್ಗಿಂದ ಸಂಜೆಯವರೆಗೆ ಹಗಲಾದ್ರಿಂದ ನಮ್ಮ ಪ್ರಜ್ಞಾಪೂರ್ವಕ ಮಾಡಿದ್ದು ಅಂತ ಅಷ್ಟೇ ಅರ್ಥ. ಇದು ಸಾಯುವಾಗಲು ಅಷ್ಟೇ. ಎಲ್ಲವನ್ನು ಅವನಿಗೆ ಅರ್ಪಣೆ ಮಾಡುವುದಕ್ಕೆ ನಾರಾಯಣ ಆಯ್ತು. ನಾರಾಯಣ ಅಂದರೆ ಎಲ್ಲರಲ್ಲಿ ವಾಸುವ ಅಂತ ದೇವರು ಎಂಬುದಕ್ಕೆ ಪರ್ಯಾಯ ಶಬ್ದವಿಲ್ಲ ಅಷ್ಟೇ, ಮತ್ತೆ ಅದು ನಾರಾಯಣ ಎಂಬಂಥ ಸ್ವರೂಪ ಏನಲ್ಲ. ಹಾಗಾಗಿ ಇದು ರಾಜವಿದ್ಯ, ರಾಜಗುಹ್ಯ. ಸುಲಭ ಅಂತೇಳಿ ನಾವು ಕಡೆ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲ ವಿಮರ್ಶೆ ಮಾಡಿಕೊಂಡು ನಾವು ಬಂದಾಗ, ನಾವು ದೇವರ ಆಧಾರ ಇಟ್ಟುಕೊಂಡಾಗ ನಮಗೆ ಸುಲಭದಲ್ಲಿ ಏನು ಸಿಗ್ತದೆ, ಆಶ್ರಯ ಸಿಗ್ತದೆ, ಅಥವಾ ಉದ್ಧಾರ ಆಗ್ತದೆ, ಗತಿ ಸಿಗ್ತದೆ, ಎಲ್ಲವೂ ನಾವು ಸರಿಯಾಗಲಿಕ್ಕೆ ಸಾಧ್ಯ ಉಂಟು. ದುರಾಚಾರಗಳು ನಾಶ ಆಗ್ತದೆ. ನಾವು ಮೊದಲೇ ಹೇಳಿದ್ದು, ಧರ್ಮೋ ವಿವರ್ಧತಿ, ಪಾಪಂ ಪ್ರಣಶ್ಯತಿ, ಶತ್ರು ವಿನಶ್ಯತಿ, ಮತ್ತೆ ನ ಭವಂತಿ ರೋಗ. ರೋಗ ಇದ್ದವರಿಗೆ ಯಾವ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಇಂಥದ್ದೊಂದು ಸ್ಥಿತಿಯನ್ನೇ ಮಹಾಭಾರತ ಇದನ್ನು ರಾಜವಿದ್ಯಾ ಇದನ್ನು ಹೇಳಿದೆ. ಇಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತದೆ. ನಮಗೆ ಮಾಡ್ತದನ್ನು ಮತ್ತೆ ವಿಭೂತಿ ಯೋಗ ಅಂತ. ಬ್ರಾಹ್ಮಣ ಅಂತ ನಾವು ಪ್ರಚಾರ ಮಾಡೋದು ತಪ್ಪೆ, ಅದು ರಜೋಗುಣದ ಲಕ್ಷಣ. ಅವರೆಲ್ಲ ಕ್ಷತ್ರಿಯ ವರ್ಗಕ್ಕೆ ಸೇರಿದ್ದಾರೆ. ಬ್ರಾಹ್ಮಣ ಸಂಘ ಮಾಡಿಕೊಂಡು ಗಲಾಟೆ ಮಾಡ್ತಾರಲ್ಲ. ಬ್ರಾಹ್ಮಣ ಆಗುವುದಕ್ಕೆ ಯಾರ ಅಡ್ಡಿ ಇಲ್ಲ. ಆದರೆ ಹುಟ್ಟಿನಿಂದ ಅದನ್ನೆಲ್ಲ ಮತ್ತೆ ಬೇಕಾದ ನಾವಿಲ್ಲ. ಅದರಲ್ಲಿ ಸುಖ ಮಾತ್ರ ವಿನಃ ಮತ್ತೆ ಇದಿಲ್ಲ. ರಜೋಗುಣದಿಂದ ಕರ್ಮ. ಲೋಕ ನಡೆಯುವುದು ಯಾವುದರಿಂದ? ರಜೋಗುಣದಿಂದ. ಬ್ರಾಹ್ಮಣದಲ್ಲಿಯೂ ರಜೋಗುಣ ಉಂಟು. ನನಗೆ ವೇದ ಅಭ್ಯಾಸ ಆಗಬೇಕು, ನಮಗೆ ಮಾಡಬೇಕು. ಅದು ರಜೋಗುಣದ ಪ್ರಚೋದನೆ ವಿನಃ ಸತ್ವಗುಣದ ಪ್ರಚೋದನೆ ಇಲ್ಲ. ಈಗ ಹೇಳಿದಾಗ ನಾನು ಭಗವದ್ಗೀತೆ ಬಗ್ಗೆ ಹೇಳ್ತೇನೆ ಅಂತ ಹೇಳುದು ರಜೋಗುಣದ ಪ್ರಚೋದನೆ. ನಿನ್ನದು ನನ್ನದು ಅದು ಅಂಶ ಎಂತದೋ ಗೊತ್ತಿಲ್ಲ ನಮಗೆ. ಅದರಿಂದ ಕರ್ಮ ಬಲ ಆಗಬೇಕಾದ್ರೆ ರಜೋಗುಣ ಬೇಕು, ಮಾಡಬೇಕು. ಶಿವರಾತ್ರಿಗೆ ಉಪವಾಸ ಮಾಡಬೇಕು, ಅದೆಲ್ಲ ರಜೋಗುಣದ ಇದು. ಆಮೇಲೆ ಜ್ಞಾನ ತಮಸ್ಸಿನಲ್ಲಿ ಪ್ರಮಾದ. ಎಂಥದೋ ಮಾಡ್ಲಿಕ್ಕೆ ಹೋಗಲಿ, ಎಂಥದೋ ಮಾಡುದು. ಸೀದಾ ಹೊರಟ ದೇವಸ್ಥಾನಕ್ಕೆ ಅಂತ ಮಧ್ಯದಲ್ಲಿ ಒಂದು ಕಂಡಿತು, ಅಲ್ಲಿ ಹೋಗ್ಕ. ಅದಕ್ಕೆ ಬರುವಾಗ ದೇವಸ್ಥಾನ ಮರೆತು ಹೋಗಿದೆ. ಇದು ನಾವು ತಮಾಷೆ ಅಲ್ಲ, ಇದು ಸ್ಥಿತಿ ತುಂಬ ಜನರಿಗೆ. ಯಾವುದಕ್ಕೂ ಹೊರಡ್ತಾನೆ, ಯಾವುದನ್ನೋ ಮಾಡ್ತಾನೆ. ಮತ್ತೆ ಹೇಳಿದ್ರೆ ಚರ್ಚೆಗೆ ಕಾರಣ ಆಗ್ತದೆ. ವಿಶ್ವವಿದ್ಯಾಲಯಕ್ಕೆ ಹೋಗ್ತಾನೆ, ಎಂಥದೋ ಮಾಡ್ತಾನೆ. ಹೌದು, ಕಲೀಲಿಕ್ಕೆ ಅಂತ ಹೋಗ್ತಾನೆ, ಎಂಥದೋ. ನಮ್ಮ ಬ್ರಹ್ಮಚರ್ಯ ಇದೆಲ್ಲ ಎಷ್ಟು, ನಾನಾಗ ವೈಜ್ಞಾನಿಕ ಅಂತೇಳಿ ಬ್ರಹ್ಮ ಆಶ್ರಮ ಮತ್ತು ಜಾತಿ ಪಕ್ಕನೆ ಹೇಳಿದ್ರೆ ಇದಾಗ್ತದೆ. ನೀನು ಬ್ರಹ್ಮಚರ್ಯದಲ್ಲಿ ಅದು ಬೇಡ. ನನಗೆ ಏಕಾದಶಿ ವ್ರತ ಬೇಡ, ನೀನು ಊಟ ಅದು ಇದು ಇನ್ನು ಮಾತ್ರ, ಏನು ಬೇಡ. ಗೃಹಸ್ಥದಲ್ಲಿರುವಂತಹದ್ದು ಬ್ರಹ್ಮಚರ್ಯದಲ್ಲಿ ಬೇಡ. ಸನ್ಯಾಸದ್ದು ಬ್ರಹ್ಮಚರ್ಯಕ್ಕೆ ಗೃಹಸ್ಥಕ್ಕೆ ಬೇಡ. ಹೀಗೆ ವಿಭಾಗ ಮಾಡಿದ್ದನ್ನು ಅತ್ಯಂತ ವೈಜ್ಞಾನಿಕ ಅಂತ ಹೇಳಿದಾಗೆ. ಆದರೆ ನಾವು ಗುರುತಿಸ್ಕೊಂಡು ಬೇಡ. ಆದ್ರಿಂದಲೇ ನಾವು ಯಾವುದಕ್ಕೂ ಮಾಡ್ಲಿಕ್ಕೆ ಹೋಗುದು, ಶಾಲೆಗೆ ಹೋಗುದು, ಅಲ್ಲಿ ಗಲಾಟೆ. ಇದು ಯಾವುದಾಯ್ತು? ವಿದ್ಯೆಯನ್ನು ಪಡೀಲಿಕ್ಕೆ ಅಂತ ಹೋಗಿ ನಾವು ಮಾಡಿದ್ದೆಂಥದ್ದು ಅಂತ ಕೇಳಿದಾಗ ಇದ್ರ ಬಗ್ಗೆ ಮಾತಾಡಿದವರ ಮೇಲೆ ಕಲ್ಲು ಬಿಸಾಡ್ತಾರೆ. ವಾಕ್ ಸ್ವಾತಂತ್ರ್ಯಕ್ಕೆ ನೀವು ಧಕ್ಕೆ ತರ್ತೀರಿ ಅಲ್ವಾ? ಇದನ್ನು ಬೆಳೆಸುವುದು ಬೇಡ, ಆದ್ರೆ ಅದು ನಮ್ಗೆ ಅರ್ಥ ಆದ್ರೆ ನಮಗೆ ಅದರಲ್ಲಿ ನಾವು ಮಾತಾಡಬೇಕು. ಹೌದು, ಕರೆಕ್ಟ್. ಅದು ನಾವು ಯಾವ್ದಕ್ಕೆ ಹೊರಟದ್ದು? ನೀನು ಆಫೀಸಿಗೆ ಹೋದದ್ದು ಯಾವುದಕ್ಕೆ? ಹೌದು, ಆಫೀಸ್ಗೆ ಹೋಗುವ ದಾರಿಯಲ್ಲಿ ಮತ್ತೆ ಇನ್ನೆಲ್ಲಿಗೆ ಹೋದ್ರೆ ದಾರಿ ಮಾತ್ರ ಅಲ್ಲ, ಅಲ್ಲಿ ಹೋಗಿ ಪಂಚಾಯತಿ ಮಾಡುದು, ಅಲ್ಲಿ ಹೋಗಿ ಫೋನ್ ನಲ್ಲಿ ಮಾತಾಡುದು ಕೂಡ ಅಪರಾಧ. ಹೌದು, ಕರೆಕ್ಟ್. ಅಲ್ಲಿ ಫೋನ್ ಅನ್ನು ಮಾಡುವುದು, ದೇವಸ್ಥಾನ ಫೋನ್ ತೆಗಿಬಾರ್ದು. ದೇವಸ್ಥಾನ ಹೋದದ್ದು ಯಾಕೆ? ಹೋಗುದು ಬೇಡ ಮಾರಾಯ. ಹೋದ ಮೇಲೆ
ಅಲ್ಲಿ ಫೋನ್ನಲ್ಲಿ ಮಾತಾಡಬೇಡ. ಇಲ್ಲ ಇಲ್ಲ, ಆಫೀಸ್ ನಮ್ಗೆ ರೂಲೇ ಉಂಟು. ಆಫೀಸ್ ಇದ್ ವಿಚಾರ ಬಿಟ್ಟು ಪರ್ಸನಲ್ ಹೆಚ್ಚು ಮಾತಾಡಲಿಕ್ಕೆ ಇಲ್ಲ. ಅಂದ್ರೆ ಏನು ಒಬ್ಬ ಫ್ರೆಂಡ್ ಫೋನ್ ಮಾಡಿದೆ ಅಂತ ಹೇಳಿ ಗಂಟೆ ಮಾತಾಡುವಾಗಿಲ್ಲ, ಅದು ತಪ್ಪು. ನನ್ನ ಫೋನೇ ಆಗಿರ್ಲಿ ನಿಲ್ಲಿಸಿಯೇ ಬಿಡಬಹುದು ಅಂತ ಹೇಳುದು ತಪ್ಪಲ್ಲ. ಹೌದು, ಯಾಕೆಂದ್ರೆ ಅದು ಕಾನ್ಸಂಟ್ರೇಷನ್ ನಮ್ದಷ್ಟು. ಆಫೀಸ್ ಊಟ ಮಾಡುವಾಗ ಫೋನನ್ನು ಸ್ವಿಚ್ ಆಫ್ ಮಾಡಬೇಕು, ಊಟ ಮಾಡುದು ಫೋನ್ನಲ್ಲೇ ಮಾತಾಡಬೇಕು. ಇದೆಲ್ಲ ನಮ್ಮದೀಗ ಏನಾಯ್ತು, ಅಲ್ಲಿ ಆ ಸರಿಯಾದ ಇದಿಲ್ಲ, ಅಲ್ಲಿ ರಜೋಗುಣದ ಪ್ರವೇಶ ಆಗ್ತದೆ. ಅದರಿಂದ ಕರ್ಮ ರಜಕರ ಪ್ರಮಾದ ಇದು ರಜೋಗುಣ ಅಲ್ಲ, ಇದೆಲ್ಲ ತಾಮಸ ಗುಣಕ್ಕೆ ಬರ್ತದೆ. ಆಫೀಸ್ನಲ್ಲಿ ಕೂತ್ಕೊಂಡು ಪಂಚಾಯತಿ ಮಾಡೋದು, ಅದು ಏನೇನು ಮಾಡ್ತಿದ್ದಲ್ಲ. ಕೋರ್ಟಲ್ಲಿ ಇಲ್ಲಿ ಇದ್ರೆ ಸರಿ, ನಮ್ಮ ಸರ್ಕಾರಿ ಆಫೀಸ್ನಲ್ಲಿ ಇಲ್ಲಿ ಇದು ತಮಸ್ಸು ಗುಣ ಅಷ್ಟೇ. ನಾವೀಗ ಅವನನ್ನು ಬೇಡ, ತಮೋ ಗುಣದವನನ್ನು ಅಲ್ಲಿ ಸೇರಿಸಿ ಅವನಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟ ಒಂದು ಅಪರಾಧ, ಅವನನ್ನು ಉಳಿಸಿಕೊಂಡ ಒಂದು ಮಹಾ ಅಪರಾಧ. ಅವನು ತಮೋ ಗುಣದವಾದ್ರೆ 4 ದಿವಸದಲ್ಲಿ ಶಿಫ್ಟ್ ಮಾಡಬೇಕು. ಸತ್ವ ಗುಣದವನಾದ್ರೆ ರಜೋ ಗುಣದವನಾದ್ರೆ ಮಾಡಬೇಕು. ಸತ್ವ ರಜಕ್ಕೆ ಮಾತ್ರ ಅಲ್ಲಿ ಅವಕಾಶ. ಸತ್ವ ಅಂತ ಹೇಳಿದ್ರೆ ಸಮಾಧಾನದಿಂದ ಮಾಡುದು, ರಜ ಅಂತ ಹೇಳಿದ್ರೆ ಇವತ್ತು ಕೆಲಸ ಆಗ್ಲೇಬೇಕು, ಸ್ವಲ್ಪ ಗಡಿಬಿಡಿ ಎಲ್ಲ ಮಾಡ್ತಾರೆ, ಕೆಲವು ತಪ್ಪು ಮಾಡ್ಬೋದು, ಆದ್ರೂ ಬೇಕು, ಇವತ್ತಿನ ಕೆಲಸ ಇವತ್ತು ಆಗಬೇಕು. ಅದನ್ನು ಪ್ರಮಾದೇ ಸಂದೇಹಚ್ಯುತ. ಈಗ ಇಷ್ಟು ಹೇಳಿದ ಮೇಲೆ ಯಾವುದೇ ಶುದ್ಧವಾಗಿ ಸಿಗುವುದಿಲ್ಲ. ಹೌದು. ಆಗ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ಹಾಗಾದ್ರೆ ಸತ್ವ ಅಂತ ನಾನು ಹೇಳುದು ಯಾರನ್ನು? ರಜಸ್ಸು ಕಡಿಮೆ ಆಗಿದೆ, ತಮಸ್ಸು ಮತ್ತು ಕಡಿಮೆ ಆಗಿದೆ, ಅವನು ಸಾತ್ವಿಕ ಮನುಷ್ಯ. ನಾವು ಗುರುತಿಸುವುದಿಲ್ಲ. ಹೌದು, ಅವನು ಸಾತ್ವಿಕ ಮನುಷ್ಯ ಸರಿಯಲ್ಲ. ಹೌದು, ಅಂದ್ರೆ ಅವರಲ್ಲಿ ಅದಕ್ಕೆ ಲಕ್ಷಣ ಉಂಟು. ಹೌದು, ಅಂದ್ರೆ ಸಾತ್ವಿಕ ಗುಣದ ಪರ್ಸೆಂಟೇಜ್ ಜಾಸ್ತಿ ಇದ್ದು ತಾಮಸಿಕ ಮತ್ತೆ ರಾಜಸಿಕ ಗುಣದ ಪರ್ಸೆಂಟೇಜ್ ಕಡಿಮೆ ಇದ್ರೆ ಅವನು ಸಾತ್ವಿಕ ಅಂತ. ಹಾಗೆ ಪಾಯಸ ಸಿಹಿ ಹೌದು, ಆದ್ರೆ ಕೆಲವರಿಗೆ ಸುಮಾರು ಉಪ್ಪು ಹಾಕ್ಬೇಕು. ಹೌದೌದು, ಸ್ವಲ್ಪ ಉಪ್ಪು ಹಾಕ್ತಾರೆ. ಆದ್ರೆ ಉಪ್ಪು ಜಾಸ್ತಿ ಆದ್ರೆ ಪಾಯಸ ಅಲ್ಲ. ಹೌದು, ಸಿಹಿಯ ಅಂಶ ಹೆಚ್ಚಿದ್ದ ಕೂಡಲೇ ಅದು ಸಿಹಿ ತಿಂಡಿ. ಹೌದು, ಆದ್ರೆ ಎಲ್ಲ ಉಂಟಲ್ಲ, ಕಹಿಯ ಅಂಶ ಕೂಡ ಕೆಲವು ಸರ್ತಿ ಇರ್ತದೆ. ಹೌದು, ಈಗ ನಮ್ಗೆ ಇದು ಸರಿ ಅರ್ಥ ಆಗ್ತದೆ. ಸಾತ್ವಿಕ ಅಂತ ಹೇಳಿದ್ರೆ ಸಿಹಿ ತಿಂಡಿ ಯಾವುದು, ಖಾರ ತಿಂಡಿ ಯಾವುದು, ಇದು ತಿಂಡಿ ಯಾವುದು, ಇಲ್ಲ ಎಲ್ಲರಲ್ಲಿ ಎಲ್ಲ ಉಂಟು. ಹಾಗೆ ರಜಸ್ಸು ಸತ್ವವನ್ನು ಕಡಿಮೆ ಮಾಡಿ ತಮಸ್ಸನ್ನು ಕಡಿಮೆ ಮಾಡಿದ್ರೆ ರಜೋಗುಣ. ಕೆಲಸಕ್ಕೆಲ್ಲ ಅಂತವರನ್ನೇ ಹುಡುಗಿ ಸ್ವಲ್ಪ ಅವನು ತತ್ವ ಮಾತಾಡಿಕೊಂಡು ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಅವು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಹಠ ಇರಬೇಕು. ಸಾಯ್ಲಿಕ್ತಾ ಇರಬೇಕು. ಕ್ಷತ್ರಿಯ ಸಾಯ್ಲಿಕ್ತಾ ಇರಬೇಕು, ಕೊಲ್ಲಿಕ್ತಾ ಇರಬೇಕು. ಬೇರೆ ಎಂತ ಮಾಡಿದ್ರೆ ಆ ಕೆಲಸವನ್ನು ತೆಂಗಿನ ಕಟ್ಟೆ ಕಟ್ಟುವುದಂದ್ರೆ ಅಷ್ಟು ಚೆನ್ನ ಮಾಡಿ ಕಟ್ಟಬೇಕು ಅಂತವನು ರಜೋಗುಣ. ಅವನಿಗೆ ಬೇರೆ ಯಾವ ಯೋಚನೆ ಇಲ್ಲ. ಬಹುಶಃ ನಾನು ಹೇಳಿದ್ರೆ ಗೊತ್ತಿಲ್ಲ, ನಮ್ಮಲ್ಲಿ ಒಬ್ಬ ಕಟ್ಟಿಗೆ ಹೊರತಿದ್ದ. ಯಾರಾದ್ರೂ ನೆಂಟರು ಅಪರೂಪದ ಬರೋದು, ಏನು ಒಳ್ಳೆಯದು ಕೇಳಿದ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಿ, ಇದಾಗೋದಿಲ್ಲ. ಹಾಗೆ 1 ರೂಪಾಯಿ ಕೊಡ್ತಿದ್ದನು. ಅವರು ಇವತ್ತು ಸಂಜೆಯವರೆಗೆ ನನಗೆ ದುಡ್ಡು ಕೊಡ್ತಾರೆ. ಈಗ ಮಾತಾಡ್ಲಿಕ್ಕೆ ಅವರು ಹೋಗಿ ಕತ್ತಲೆ, ಇಲ್ಲ ನನಗೆ ಇವತ್ತು ಹೋಗ್ಬೇಕು, ಇನ್ನೊಮ್ಮೆ ಬನ್ನಿ. ಎಂಥ ಒಂದು ಆ ಗುಣ, ಅಷ್ಟು ಆ ಗುಣ ಇತ್ತಲ್ವ, ಅದು ಕೆಲಸ ಮಾಡುವನ ಗುಣ ಆಗಿರ್ಬೇಕು. ವಕಾಲತ್ತು ಮಾಡ್ತಿದ್ರೆ ಯಾರ ಹೆಸರು ಮಾಡ್ತು ಬಿಟ್ಟೆ ನಾನು. ಹೆಂಡತಿ ಸತ್ತಿತ್ತು ಒಂದು ಫೋನ್ ಬಂತಂತೆ, ವಲ್ಲಭಾಯ್ ಪಟೇಲ್. ಹೌದು, ಕೆಳಗಿಟ್ರು. ಹೌದು, ಪಟೇಲ್ ಕೆಳಗಿಟ್ರು. ವಕಾಲತ್ತು ಪೂರ ಮಾಡಿದ್ರು. ಈಗ ಹೋಗಿ ತೆಗೆದುಬೋದು. ಅಂತ ಒಂದು ಶುದ್ಧತೆ ಅದು ಬೇಕು, ಆ ಗುಣದ ಶುದ್ಧತೆ ಅದು. ವಲ್ಲಭಾಯ್ ಪಟೇಲ್ ಇಂಥದಕ್ಕೆ ಬೇರೆ ಬೇರೆ ಉದಾಹರಣೆಗಳೇ ಇರ್ತದೆ. ಇನ್ನು ರಜಸ್ತತ್ವ ತಮಸ್ಸೇವ. ತಮಸ್ಸು ಅಧಿಕವಾಗಿದ್ದವನ್ನ ನೀವು ಎಲ್ಲಿ ಹಾಕಿದ್ರೂ ಆಗಲಿಲ್ಲ. ಪುರೋಹಿತಕ್ಕೆ ಬರುದವ, ಫೋನ್ನಲ್ಲಿ ಮಾತಾಡಿದ ರಜೋಗುಣ. ಪುರೋಹಿತಕ್ಕೆ ಬರುದು, ಮಂತ್ರ ಹೇಳಿದ, ಬಾಯ ಕಳಿಸಿದ. ನಮ್ಮ ಈಗ ಪುರೋಹಿತರಂತ ಅವನು ಕೆಲಸ ಆಯ್ತು, ಹೋಗಿ ಪಂಚಾಯತಿಗೆ ಮಾಡಿದ. ನಮ್ಗೆ 4 ಜನಕ್ಕೆ ನಾನು ಜೋರು ಮಾಡಿದ್ದೇವೆ ಅಂತ ಅಂದ್ರೆ ಕೂತ್ಕೊಂಡು ಪಂಚಾಯತಿ ಮಾಡುವಾಗ ದೇವರಿಗೆ ಪೂಜೆ ಆಗ್ತದೆ, ಅಭಿಷೇಕ ಆಗ್ತದೆ. ಪುರೋಹಿತರು ನಾವು ನೋಡಾಗತ್ತೆ, ನಮ್ಮ ಹತ್ರ ಹೇಳಿ ಹೋಮ ಮಾಡಿ ಆಗಿದೆ, ನಾವು ಇಲ್ಲಿ ಎಂತ ಬಿಡಬಾರ್ದು ಪಂಚಾಯತಿ. ಇದು ತಮಸ್ಸು ಗುಣ ಇರುವಂತ. ಸತ್ವ ಗುಣ ಅಂತ ಹೇಳಿ ತೋರಿಸಿ ತಮಸ್ಸು. ಆದ್ರಿಂದ ಇದು ಎಷ್ಟು ನಾವು ನಮ್ಮ ಜೀವನ ಇಡೀ ಇದೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾದಿತ್ತು. ಆದ್ರೆ ನಾವು ಬೇಕಾದಷ್ಟೇ ಅರ್ಥ ಮಾಡಿಕೊಳ್ಳುವ ಸಾಕು, ನಾವು ಆರಿಸುವುದು ಸಾಕು, ಮತ್ತೆ ಅವರ ಬಗ್ಗೆ ಹೇಳ್ತಾ ಹೋಗುದು. ಸದ್ಯಕ್ಕೆ ನಮಗೆ ಸಾಧ್ಯ ಇದ್ರೆ ವಿರೋಧಿಸುವ, ನಮ್ಮ ಎದುರಿಗೆ ಬಂದ್ರೆ. ಆದ್ರೆ ಆ ವಿಷಯವನ್ನು ವಿರೋಧಿಸ್ಲಿಕ್ಕೆ ಆಗುದಿಲ್ಲ, ಅವನ ಸ್ವಭಾವವನ್ನು ವಿರೋಧಿಸ. ಈಗ ಸತ್ವಗುಣದಲ್ಲಿ ಏನಾಗ್ತದೆ ಅಂದ್ರೆ ಪ್ರಕಾಶ ಉಪಜಾಯತೆ. ಸತ್ವಗುಣದವನಲ್ಲಿ ನೀವು ಬಹಳ ಅವನ ಮುಖದಲ್ಲಿ ತೇಜಸ್ಸಿ ಇರ್ತದೆ. ಹೆಚ್ಚು ಮಾತಾಡಿ ಸತ್ತಾಗ ಮುಖದಲ್ಲಿ ಕಾಂತಿ ಇರ್ತದಂತೆ. ಅವನಲ್ಲಿ
ರಜೋಗುಣದವ ಪಿಶಾಚಾಗಿ ಕನಸಿನಲ್ಲಿ ಬರುವುದು ಅಥವಾ ಪೀಡೆ ಬರುವುದು ಇತ್ಯಾದಿ ಕಥೆಗಳನ್ನು ನಾವು ಒಪ್ಪುವುದೋ ಬಿಡುವುದೋ ನಮಗೆ ವಿಷಯ. ಆದರೆ ಅದು ಇದಾಗ್ತದೆ. ತಮೋ ಗುಣದ್ದು ಅದು ಪ್ರೇತ ಎಂಥದ್ದು ಆಗ್ತದೆ ಅಂತೇಳಿ ಪುರಾಣಗಳಲ್ಲಿ ವಿಸ್ತಾರವಾಗಿ ಉಂಟು. ಇವತ್ತು ಬೇಡ ನಮಗೆ ಅದಷ್ಟು ಸಾಕು. ಹಾಗೆ ರಜೋಗುಣದಲ್ಲಿ ಲೋಭ ಪ್ರವೃತ್ತಿ. ನಮ್ಮ ಕಂಪನಿಗೆ ಈ ವರ್ಷ ಎಷ್ಟು ಲಾಭ ಇದೆ ಇದಾಗಿದೆ, ಅದು ಸ್ವಲ್ಪ ಒಳ್ಳೆಯದು, ನನಗೆ ಇಷ್ಟು ಸಿಕ್ಕಿದೆ ಇಷ್ಟು ಸಿಗಬೇಕು, ನನಗೆ ಎಷ್ಟು ಲಾಭ ಆಗ್ತದೆ ಅಂತೇಳಿ ಅದು ಬೇಡ ಅಂತ ನಾವು ಹೇಳೋದಲ್ಲ. ಅಂಶಕ್ಕಾಗಿ ಕೆಟ್ಟದಾಗ್ತದೆ. ಹೌದು, ಲೋಭ ಬೇಕು. ಆದರೆ ಲೆಕ್ಕಾಚಾರದಲ್ಲಿ ಇದ್ದಾಗ ಒಳ್ಳೇದದು. ಲೋಭವು ನನ್ನನ್ನು ಬಿಟ್ಟು ಕಂಪನಿ ಹಿಡಿದ್ರೆ ಒಂದು ಲೆಕ್ಕದಲ್ಲಿ ರಜೋಗುಣದ ಒಳ್ಳೆಯದಲ್ವ. ಲೋಭ ಪ್ರವೃತ್ತಿ ಮತ್ತು ಹೊಸತನ ಆಗಬೇಕು. ಇದು ಹೀಗಲ್ಲ. ಈ ಆಫೀಸನ್ನು ಸ್ವಲ್ಪ ಶಿಫ್ಟ್ ಮಾಡಿ ಕನ್ವೀನಿಯಂಟ್ ಬಂದವರಿಗೆ ಒಳ್ಳೆಯದಾಗಬೇಕು. ಇಂಥದ್ದೆಲ್ಲ ಇದರಲ್ಲಿ ರಜೋಗುಣದಲ್ಲೇ ಇರ್ತದೆ. ಆಫೀಸಿಗೆ ಹೋದ್ರೂ ಅವ್ರು ಸುಮ್ಮನೆ ಬಿಡುವುದಿಲ್ಲ, ಅದು ಬಿಡುವುದಿಲ್ಲ. ಆ ಪ್ರವೃತ್ತಿ ಇರ್ತದೆ. ಒಳ್ಳೇದು ಆಗ್ಬೋದು, ಕೆಟ್ಟದಾಗ್ಬೋದು, ಅದು ಅಂಶಾಂಶದಲ್ಲಿ. ಹೌದು, ರಜಸ್ಸೇ ತಾನೆ. ಅಲ್ಲಿ ಲೋಭ ಪ್ರವೃತ್ತಿ. ಆರಂಭ ಹೊಸ್ತು ಮಾಡಬೇಕು. ನಾನು ಬಂದ ಕೂಡಲೇ ಹೊಸ್ತಾಗಬೇಕು, ನಮ್ಮ ಕ್ಲಾಸ್ ರೂಮ್ ಹೊಸ್ತಾಗಬೇಕು, ನಮ್ಮ ಇದು ಹೊಸ್ತಾಗಬೇಕು. ಇದು ರಜೋಗುಣದ ಒಂದು ಲಕ್ಷಣ. ಅಂಥವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ ಒಳ್ಳೇದಾಗ್ಬೋದು. ಮೂಮೆಂಟಿಗೆ ಅಂತೂ ಕೆಲಸಕ್ಕೆ ಆಗುವಾಗ ರಜೋಗುಣ ಆಗ್ಬೋದು. ಅವನಿಗೆ ಮತ್ತೆ ಶಿಕ್ಷೆ ಕೊಟ್ಟರು, ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವ ತಿಳಿದುಕೊಳ್ಬೋದು. ಆಮೇಲೆ ಸ್ಪೃಹ. ನನ್ನ ಆಫೀಸು ಬ್ರಾಹ್ಮಣರು ಇದಕ್ಕೆ ನಾನು ಈ ಸಂಘದವರೆಲ್ಲ ಮಾಡೋದಷ್ಟೇ. ಶಂಕರಾಚಾರ್ಯರು ಅದು ರಜೋಗುಣ. ಅವರಿಗೆ ತತ್ವವೂ ಅಲ್ಲ, ಅವರು ಜ್ಞಾನಕ್ಕೂ ಅಲ್ಲ, ಉದ್ಧಾರಕ್ಕೂ ಅದೊಂದು ರಜೋಗುಣದ ಇದು. ತಾವು ದ್ವೈತದವರು ಹೇಳೋದು ಎಲ್ಲವೂ ರಜೋಗುಣದವರು. ನಾವು ಅಂಥವರ ಬಗ್ಗೆ ನಮಗೆ ಆಸಕ್ತಿ ಇದ್ರೆ ನಾವು ಸೇರಿಕೊಳ್ಳುವ. ಅಂದ್ರೆ ಅದೇ ನಾನು ಅದ್ವೈತದವ, ನಾನು ಅದು ಆಗಿದೆ. ಅದೇ ರೀತಿ ದ್ವೈತದಲ್ಲೂ ಅಷ್ಟೇ, ನಮ್ದು ದ್ವೈತ, ನಮ್ದು ಅದು ಅಂತ, ಅದು ಒಟ್ಟು ಅದೇ. ಉಡುಪಿಯಲ್ಲಿ ತುಷಿ ಮಾವನುಂಟಲ್ಲ, ತುಳು ಶಿವಲ್ಲಿ ಮಾಧ್ವ ಮತವ ತುಷಿ ಮಾವ, ಅದನ್ನು ಸೇರಿಕೊಳ್ಳಬಾರದು ಅಂತ ಹೇಳಿಕ್ಕೆ ನಮಗಿಲ್ಲ. ಆ ರಜೋಗುಣದವ ಸೇರಿಕೊಳ್ತಾನೆ. ಇಲ್ಲಿ ನಮ್ಮ ಬ್ರಾಹ್ಮಣ ಸಂಘದಲ್ಲಿ ಕೆಲಸ ಕೊಡುವಾಗ ನಮಗೆ ನಗು ಬರ್ತದೆ. ಶಂಕರಾಚಾರ್ಯರಿಂದ ಉದ್ಧಾರ ಆಗ್ತದೆ ಅಂದ್ರೆ ಉದ್ಧಾರ ಆಗು. ನಾನು ತುಂಬಾ ಸ್ತೋತ್ರ ಓದ್ತೇನೆ ಅಥವಾ ಈಗ ಓದ್ತೇನೆ, ಆದ್ರೆ ನಿಮ್ಮ ಮತ್ತೊಬ್ಬನಿಗೆ ಹೇಳುವುದಿಲ್ಲ. ಶಿವಳಿಗಂತೂ ಹೇಳುವುದೇ ಇಲ್ಲ. ಯಾಕೆ ಹೇಳಬೇಕು? ಅವನು ಉದ್ಧಾರ ಆಗುವುದನ್ನು ಅವನು ಕೊಂಡುಕೊಳ್ಬೇಕಲ್ಲ. ಆದ್ರೆ ಜಗಳ ಮಾಡಬೇಕು ಅಂತ ಕಾಣೋದು ಯಾರು? ನಾನಲ್ಲ. ಅದು ರಜೋಗುಣ ಅಧಿಕ ಇದ್ದವ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೇಳುದಿಲ್ಲ ಅವು. ಅದೆಂಥದ್ದು? ಅದರಿಂದ ದ್ವೈತ ಅದ್ವೈತ ಜಗಳ ಜಾತಿ ಎಲ್ಲ ಬರ್ತದೆ. ಈಗ ಬಿಲ್ಲವನಾಗ್ಲಿ ಬಣ್ಸಾಗ್ಲಿ ಎಲ್ಲ ರಜೋಗುಣದವರು ಈ ಸಂಘಟನೆಯಲ್ಲಿ ಬಡಗು ತೆಂಕು ಎಲ್ಲ ಇದೆಲ್ಲ ಕಾರಣ ನಾನಲ್ಲ. ಅಲ್ಲ, ಒಟ್ಟು ಈ ರೀತಿಯ ವೈರುಧ್ಯ ಮತ್ತೆ ಈ ರೀತಿಯ ಜಗಳಕ್ಕೆ ಕಾರಣ ಪ್ರಾಧಾನ್ಯವಾಗಿರುತ್ತದೆ. ನನ್ನಲ್ಲಿ ರಜೋಗುಣ ಪ್ರಾಧಾನ್ಯವಾಗಿದ್ರೆ ನನ್ಗೆ ಗೊತ್ತುಂಟ ಇಲ್ಲ, ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅವನ ಯಾಕೆ ಸುಮ್ಮನೆ ಕೂತ್ಕೊಳ್ಳಿಕ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಅಷ್ಟ ಆಗ್ತಾ ಇದೆ ಸಾಕು. ಅವನಲ್ಲ, ಅವನ ಗುಣವು ಅವನನ್ನು ಸುಮ್ಮನೆ ಕೂತ್ಕೊಳ್ಳಿ ಬಿಡುವುದಿಲ್ಲ. ಹಾಗಾಗಿ ನಾವು ವ್ಯಕ್ತಿಯನ್ನು, ವಿಷಯವನ್ನು ದ್ವೇಷಿಸುವುದೋ, ನಿಂದಿಸುವುದೋ, ತಿರಸ್ಕರಿಸುವುದೋ ಬೇಡವೇ ಬೇಡ. ಅವನಿಗೆ ಅದೇ ಇಷ್ಟ. ಈಗ ಖಾರ ಇಷ್ಟದವನಿಗೆ ಸಿಹಿ ಇಷ್ಟದವ ಖಾರ ಹೆಚ್ಚು ಅಂತ ಹೇಳಿದ್ರೆ ಏನಾಗುವುದಿಲ್ಲ. ಅದರ ಇಲ್ಲಿ ಬರ್ತದೆ. ಅದು ಪುನಃ ಜಾಯಂತೆ ವಿವೃದ್ಧಿಯೇ ಬರ್ತದೆ. ಈಗ ತಮೋಗುಣದವನನ್ನು ಏನು ಮಾಡುದು ಅಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ನೀವು ಏನು ಮಾಡ್ಲಿಕ್ಕೆ ಹೇಳಿದ್ರು ಯಥಾತಥವ ಮಾಡಿ ಆಗ್ತಾನೆ. ಸಾಧ್ಯ ಇದ್ರೆ ಅವರನ್ನು ನೋಡಿಕೊಂಡು ಮಾಡಿಸಬೇಕು. ಕಡೆಗೂ ಅಡಿಗೆ ಮಾಡ್ಲಿಕ್ಕೆ ಬರೆದವರು ಅದಕ್ಕೆ ನಮ್ಮಲ್ಲಿ ಕಡಿಗೆ ಕಲ್ಲಲ್ಲಿ ಒಂದು ಅಜ್ಜನಲ್ಲ, ಅವ್ರಿಗೆ ಕಡಿಲಿಕ್ಕೆ ಮಾತ್ರ ಸಾಧ್ಯ. ಅವ್ರಿಗೆ ಉಪ್ಪು ಹಾಕಿ ಒಂದು ಸಾರು ಮಾಡುವುದು ಹೇಳಿದ್ರೆ ಅವರಿಗೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅದೊಂದು ರೀತಿಯಲ್ಲಿ ಅದನ್ನು ಕಲಿಯುವ ಪ್ರವೃತ್ತಿ ಇಲ್ಲ. ನನಗೆ ಇಷ್ಟು ಸಾಕು, ಇದನ್ನು ಕೆಲಸ ಮಾಡ್ತೇನೆ. ಅವರನ್ನು ಮಾಡಿಸಿ, ಅವರನ್ನೇ ಮಾಡ್ಲಿಕ್ಕೆ ಹೇಳಿದ್ರೆ ಆಗುದಿಲ್ಲ. ನಾನು ಬೇಸರ ಮಾಡಿಕೊಳ್ಬೇಡ, ಅದು ಸರಿಯಾಯ್ತಲ್ಲ ನೋಡ್ಬೇಕು. ಅಡಿಗೆ ಅದು ಕಡ್ದದ್ದು ಸಾಕಾ ಬೇಡ ನೋಡ್ಬೇಕು. ಈಗ ನಾನು ನೋಡಿದ್ದು ಕಣ್ಣಲ್ಲಿ ಅವರು ಕಡಿತಾರೆ, ಆಯ್ತು ಅಂತ ಹೇಳ್ತಾರೆ. ಆಯ್ತಾ ಎಂದು ಸ್ವಲ್ಪ ಮಾಡಿದ್ರೆ ಮಾಡ್ತಾರೆ. ಅಲ್ಲಿ ಅವರು ಯಾವುದೇ ಜವಾಬ್ದಾರಿ ತಗೊಳ್ಳುವುದಿಲ್ಲ. ರಜ ಮತ್ತೆ ಸತ್ವ ಇದಿಲ್ಲ. ಎಷ್ಟಾಗಬೇಕು ವಯಸ್ಸಕ್ಕೆ ಎಷ್ಟಾಗಬೇಕು ಅದನ್ನು ಅವರು. ಆದ್ರೆ ಇವರು ನಿರ್ಣಯ ಮಾಡ್ತಾರೆ. ಇವ ರಜೋಗುಣದವ ಅಥವಾ ಸತ್ವಗುಣದವ ಇಲ್ಲ. ಇದು ಒಂದು ಉದಾಹರಣೆ ಕೊಟ್ಟದ್ದು ಅರ್ಥ ಆಗ್ಲಿಕ್ಕಷ್ಟೇ. ಎಲ್ಲ ಕೆಲಸದಲ್ಲಿ ಹಾಗೆ ಅವರನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ಅವರು ಆಗಿತ್ತು. ತಮೋಗುಣದವರು ಬೇಡ ಅಂತ ಹೇಳುದು ಮಾಡ್ಬೇಕು. ಅವನಿಗೆ ಮತ್ತೆ ಹೆಚ್ಚು ನಿದ್ದೆ ಮಾಡಿದ್ರೆ ಅವನ ಕಣ್ಣಿಗೆ ಕೊಂಡೋಗಿ ನೀರು ಹಾಕಬಹುದು. ಸತ್ವಗುಣದ ನಿದ್ದೆ ಬರ್ಲಿಕ್ಕಿಲ್ಲ. ಕಣ್ಣಿನ ಸಿಟ್ಟು ಬಂದಿತ್ತು. ನಾನು ಮಾಡ್ಲಿಕ್ಕೆ ನಾನು
ಮಾಡಿ ಮುಗಿಸ್ತಾನೆ ಅವನ ಹತ್ರ. ಇವನ ಹತ್ರ ಸ್ವಲ್ಪ ಮಾಡ್ಬೋದು, ಅವನಿಗೆ ಏನನ್ನ ಮಾಡೋದು. ಇದು ನಮ್ಗೆ ಶಾಲೆಯಲ್ಲಿ ಇಂಥದ್ದು ಸರಿ ಗೊತ್ತಾಗ್ತಿತ್ತು. ಪ್ರಳಯ ಈಗ ಆಯ್ತು, ತಪಸ್ಸೆ ತಾನೆ ಇದಾಯ್ತು. ಇಷ್ಟ ಆದ್ಮೇಲೆ ಇನ್ನೊಂದು ಪುನಃ ನಿನಗೆ ಒಂದು ಹೊಸ ಮುಖ ಕೊಡ್ತಾನೆ. ಸಾಯುವುದು ಸತ್ವಗುಣ ಪ್ರಧಾನವಾಗಿದ್ದ ಅವರು ಸತ್ತರೆ ಬ್ರಾಹ್ಮಣನಾಗಿ ವಿದ್ವಾಂಸರ ಕುಟುಂಬದಲ್ಲಿ ಹುಟ್ಟಾನೆ. ಸಾಯುವಾಗ ಯಾವುದು ಪ್ರಧಾನವಾಗಿತ್ತು ಅಂತ. ಓಹೋ, ಸಾಯುವ ಸಮಯದಲ್ಲಿ ಯಾವ ಪ್ರಧಾನವಾಗಿ ಯಾವಾಗಲೂ ರಜೋಗುಣ ಪ್ರಧಾನ ಆಗಿತ್ತು. ಸಾಯುವ ಗುಣಕ್ಕೆ ನೀನು ಅದನ್ನು ಸ್ವಲ್ಪ ಬದಲಾಯಿಸಿ ಸತ್ವಗುಣ ಆದ್ರೆ ನೀನು ಶಿಫ್ಟ್ ಆಗುವುದು ಅಲ್ಲಿ. ಅದು ಉಳಿದವರು ಹೇಳುವುದಿಲ್ಲ, ಉಳಿದವರಿಗೆ ಗೊತ್ತೂ ಆಗುವುದಿಲ್ಲ. ಸತ್ವಗುಣದವನೇ ರಜೋಗುಣ ಪ್ರಭಾದವರಾಗಿದ್ರೆ ರಜೋಗುಣದಲ್ಲಿ ಬರ್ತಾನೆ. ಬ್ರಾಹ್ಮಣ ಧರ್ಮ ಇದ್ದು ಹಾಗೆ ಸಂತಂದೆ ನಂಗೆ ನೆನಪುಂಟು, ಹೆಸರು ಅದು ಬೇಕಾಗಿಲ್ಲ. ಅವರಿಗೆ ಮೊದಲು ಯಾವ ಲೋಭ ಹೋಗಲಿಲ್ಲ. ಅದ್ರ ಕೊನೆಗೆ ಈ ಬಂದ ಇದರಲ್ಲಿ ಸ್ವಲ್ಪ ಲೋಭ ಬಂತು. ಇನ್ನೊಂದು ಜನ್ಮಕ್ಕೆ ಬರುವಾಗ ಮೊದಲಿನ ಸ್ಥಿತಿಯಲ್ಲಿ ಬರುವುದಿಲ್ಲ, ಅದು ರಜೋಗುಣಕ್ಕಲ್ಲಿ ಬರುತ್ತದೆ. ಇದು ಹೆಸರೇ ಬೇಡ ನಮಗೆ, ಆದರೆ ಯಥಾರ್ಥವಾಗಿ ಇಂಥದ್ದು ತುಂಬಾ ಉಂಟು. ನಾವೀಗ ನೋಡಿದ್ದಕ್ಕೂ ಅವನಿಂದ ಬರುವುದಕ್ಕೂ ವ್ಯತ್ಯಾಸದಲ್ಲಿ ಅಸಹಾಯ ಹೊತ್ತಿಗೆ ತಮೋಗುಣ ಪ್ರಧಾನವಾಗಿದೆ. ಎಷ್ಟೋ ಸಲ ಈ ಕೋಮಾದವರೆಲ್ಲ ತಮೋಗುಣದಲ್ಲಿ ಕೋಮಾದಲ್ಲಿ ಸಾಯಿದ್ರು. ನಮ್ಮ ಹಳೆಯ ಕಥೆ ಏನು ಹೇಳ್ತಿದ್ರೆ, ಅಜ್ಜಿ ಏನು ಹೇಳಿದ್ರು ಅಂದ್ರೆ, ಮಕ್ಕಳಿಗೆಲ್ಲ ಬೇಗ ಊಟ ಹಾಕಿ ಮತ್ತೆ ಊಟ ಮಾಡ್ಲಿಕ್ಕೆ ಸಾಯ್ತೇನೆ ಅಂತ ಗೊತ್ತಾದ ಮೇಲೆ ಕೂಡ ಪುನಃ ಪ್ರವೃತ್ತಿ. ನಮ್ಮ ಪುಳ್ಯಂತರಿಗೆ ಒಂದು ಅವ್ರು ಮತ್ತೆ ಹಸು ಆಗ್ತದೆ ಅಂತ ಹೇಳಿದ್ರೆ ಸತ್ತ ಮೇಲೆ ಊಟ ಮಾಡಿ ಅಷ್ಟು ಅದರಷ್ಟು ಒಳ್ಳೆಯ ಸತ್ವಗುಣ. ಅದು ಯಾವುದೇ ಅಜ್ಜಿಗೆ ಸಾಯ್ತೇನೆ ಅಂತ ಗೊತ್ತಾಯ್ತು, ಮಕ್ಕಳಿಗೆಲ್ಲ ಊಟ ಹಾಕಿದ್ದಾಗ ಮಕ್ಕಳಿಗೆ ತಿನ್ಲಿಕ್ಕೆಲ್ಲ ಇಲ್ಲಲ್ಲ, ಊಟ ಹಾಕದಿದ್ರೆ ಮತ್ತೆ ಸತ್ತ ಮೇಲೆ ಊಟ ಮಾಡ್ಲಿಕ್ಕಿಲ್ಲ, ಬೇಯಿಸಿದ್ದ ಅಲ್ವಾ. ಊಟ ಹಾಕಿ ಅಂತ ಹೇಳುವ ಒಂದು ಪ್ರೀತಿಯ ಭಾವ ಎಲ್ಲ ಇತ್ತಲ್ಲ, ಅದು ಎಷ್ಟು ಒಂದು ಚಂದ ಇತ್ತು. ಇದು ಇತ್ತು ನಮ್ಮ ಅಜ್ಜಿ ಹಾಗೆ. ಅದು ಉತ್ಸವ ಮುಗಿದ ಮೇಲೆ ಸತ್ತು ಅವರ ದೇಹದಲ್ಲಿ ಎಷ್ಟು ಮಗನನ್ನು ನೋಡಿದ್ರೆ ಸಾಯುವುದಿಲ್ಲ ಅಂತ ಹೇಳುದು, ಇದೆಲ್ಲ ರಜೋಗುಣ. ಮಗನ ಮುಖ ದರ್ಶನ ಆಗದೆ ಸಾಯುವುದಿಲ್ಲ, ಇದೆಲ್ಲ ಖಂಡಿತ ಉಂಟು. ಅದನ್ನು ನೋಡಿದವರಿಗೆ ಅವನ ಮಗ ಮುಖ ಮುಖ ನೋಡದೆ ಸತ್ತರೆ ಪ್ರಯತ್ನ ಆಗ್ತದೆ. ಮಗ ಬಂದು ನಾನು ಬಂದಿದ್ದೇನೆ ಗೊತ್ತಾಗ್ಲಿ ಒಮ್ಮೆ ಕಣ್ಣು ಬಿಟ್ಟು ನೋಡಿದ್ರೆ ಬಾಯಿ ಹಾಕಿದ್ರೆ ಸತ್ತರೆ ಆ ಮೋಹ ಮುಗೀತು. ಆಮೇಲೆ ಅದು ಅದಕ್ಕಿಂತ ಮೇಲಿನ ಸ್ಟೇಜಿಗೆ ಹೋಗ್ತದೆ. ಅದು ಆಗದಿದ್ರೆ ಅದೇ ಸ್ಟೇಜ್ ನಲ್ಲಿ ಬರ್ತದೆ. ಸಾಯುವಾಗಲೂ ನನ್ನ ಮಗನನ್ನು ನೋಡ್ಬೇಕು, ಮಗನನ್ನು ನೋಡ್ಬೇಕು, ಹಾಗೆ ಪ್ರಾಣ ಬಿಟ್ಟು ಬಿಟ್ರೆ ಅದೇ ಬಂಧನದಲ್ಲಿ ಮೋಹ ಇತ್ಯಾದಿ ಇರ್ತದೆ. ಇದು ಬಹಳ ನಮ್ಮ ಕಣ್ಣಿಗೆ ಕಾಣುವ, ನಮಗೆ ಗೊತ್ತಿಲ್ಲ, ಇದು ಎಂಥದ್ದೆಲ್ಲ. ಅದನ್ನು ಹಾಗಾದರೆ ಪ್ರಾಣ ಬಿಡುವಾಗ ಇದ್ದ ಹಾಗೆ ಪ್ರತಿಬದ್ಧತೆ ಸತ್ವಗುಣದಲ್ಲಿ ವಿಮಲ ಲೋಕ. ಶ್ರೀಮಂತನಾದ ಯಾಕೆ ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯ ಪಾಪ ಇಷ್ಟನ್ನು ಹೇಳೋದು ಬೇಡ. ಆ ಹಣೆ ಯಾವುದಿತ್ತು ಅದು ಅದೇ ನಾವು ಮಲಗುವಾಗ ಯಾವುದಿತ್ತೋ ಅದನ್ನು ನಾವು ಮುಂದೆ ಮರು ದಿವಸ ಮಾಡ್ತೇವೆ. ಅದನ್ನು ಹೇಗೂ ತರಬಹುದು. ಈ ಕಾರ್ಯ ಮುಗಿದ ಒಳ್ಳೆ ಇದಾಯ್ತಲ್ಲ ಮುಗೀತು ಅಂತ ಹೇಳಿದ, ಇಲ್ಲ ಇದರಲ್ಲಿ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಅದು ಬೇರೆ ರೀತಿ ಇರ್ತದೆ. ಯಾಕಂದ್ರೆ ಜ್ಞಾನ ಮುಗಿದಿಲ್ಲ, ಮುಗಿದ ಮೇಲೆ ಅದು ಮುಗೀತು ಬಂತು ಎರಡೂ ಗೊತ್ತಾಗುವುದಿಲ್ಲ, ಅದು ಒಂದೇ ಇರ್ತದೆ. ಹಾಗಿಬಿಟ್ರೆ ರಜಸ್ಸಿನ ನೋಡಿ ಎಲ್ಲ ಏನು ಅಂತ ಹೇಳಿದ್ರೆ ಕರ್ಮ ಸಂಗೀತ ತುಂಬಾ ಬೇಕು. ನಮ್ಗೆ ಕರ್ಮ ಮಾಡಬೇಕಲ್ಲ. ಕ್ಷತ್ರಿಯರು ಅಂತ ಹೇಳುವಂತ ಆ ಧರ್ಮವನ್ನು ಬದಿಗಿಟ್ಟರು ಆಡಳಿತ ಮಾಡೋದಕ್ಕೆ ಆಡಳಿತ ಮಾಡುವವರು ಬೇಕು. ಈ ತಮೋ ಗುಣದವರು ಅಲ್ಲಿ ಆಫೀಸ್ನಲ್ಲಿ ಕೂತ್ಕೊಳ್ಳೋದು ಎಂತೆಂತ ಮಾಡುದು, ಇಷ್ಟೆಲ್ಲ ಗಲಾಟೆ ಉಂಟು. ನಮಗೊಂದು ಹೇಳಿರ್ಬೋದ ಬೇಡವಾ? ಹೆಸರು ಬೇಡ, ಹೆಸರು ಬೇಡ, ಘಟನೆ ಮಾತ್ರ ಹೇಳಿ. ಅಲ್ಲ ಹೆಸರಲ್ಲ ಇದ್ರೆ ಇಲ್ಲಿ ಎಂಥದೋ ಪ್ರಕರಣಗಳುಂಟು, ಗವರ್ಮೆಂಟ್ ನ ಮೇಲೆ 106 ಆಕ್ಷೇಪ ಉಂಟು, ನಾವು ಪ್ರತಿ ವರ್ಷ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೇವೆ ಅಂತ ಹೇಳ್ತಾನೆ. ಎಂತ ಹೇಳೋದಕ್ಕೆ ನಮ್ಮ ಊರಲ್ಲ. ಈಗ ಇವತ್ತಿನ ಮೀಟಿಂಗ್ ಅಲ್ಲಿ ಯಾವುದಪ್ಪ ಅದೊಂದು ಘೋಷಣೆ ಹಾಕಿ ನಾವು ಮಾಡ್ತೇವೆ. ವಿರೋಧ ಇದು ಯಾವುದು ತಮೋಗುಣದ ಲಕ್ಷಣವಿನ ರಜೋಗುಣವೂ ಅಲ್ಲ, ರಜೋಗುಣವೂ ಅಲ್ಲ. ನಾನು ಹೇಳಿದ್ರೆ ಆಗ್ಬೇಕು. ಇಂಥದ್ದು ಮನೆ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ ಎಂಬುದನ್ನು ತಿದ್ದಲಿಕ್ಕೆ ಸಾಧ್ಯತೆ ನಮ್ಮವರಲ್ಲಿ ತಿದ್ದಿಕೊಳ್ಳಿಕ್ಕೆ ಉದಾಹರಣೆಗಳು ವಿನಃ ಯಾರನ್ನೂ ದೂರ್ಲಿಕ್ಕಲ್ಲ. ಇದಲ್ಲ. ಹಾಗಾದ್ರಿಂದಲೇ ಇಲ್ಲಿ ಸುಕೃತ ದುಷ್ಕೃತ ಎರಡನ್ನೇ ನಮ್ಮ ಸುಕೃತ ಅಂದ್ರೆ ಒಳ್ಳೆಯದು ಮಾಡಿದ್ದು ಒಳ್ಳೆಯದು. ಈಗ ಇದು ಸುಕೃತವ ದುಷ್ಕೃತವ? ಯಾವುದು ನಾವು ಮಾಡೋದು ಸುಕೃತ. ಅವರಿಗೆ ಬುದ್ಧಿಗಲಿಕ್ಕೆ ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಆಗ ದುಷ್ಕೃತ ಆಗ್ತದೆ. ಒಳ್ಳೆ ಕೆಲಸ ಮಾಡಿದ್ರು ಈಗ ನಮ್ಮ ಪ್ರವಚನ ದುಷ್ಕೃತ ಆಗ್ತದೆ. ಅವನಿಗೆ ಬುದ್ಧಿಗಲಿಗೆ ಇದನ್ನು ನಾನು ಈಗ ಹಾಕಿ ಅವನಿಗೆ
ತಲೆ ಹಾಳು ಮಾಡಬೇಕು ಅಲ್ಲ. ಇದು ನಾವು ತಿಳುವಳಿಕೆಯಿಂದ ಮಾಡೋದು ಸುಕೃತ. ಶಿಕ್ಷಣ ಸುಕೃತವೋ ದುಷ್ಕೃತವೋ? ಎಷ್ಟೋ ಸಲ ದುಷ್ಕೃತ ಆಗಿದೆ ಈಗ ಅಲ್ವಾ, ದುಡ್ಡು ಮಾಡ್ಲಿಕ್ಕೆ. ಅದನ್ನ ಸುಕೃತ ದುಷ್ಕೃತ ಎಂಬುದು ಕರ್ಮ ಅಲ್ಲ, ಮಾಡುವವನ ಉದ್ದೇಶ. ಕೊಲ್ಲುವುದು ಸುಕೃತ ಆಗಬಹುದು. ಒಮ್ಮೆ ಹೇಳಿಬಿಟ್ರೆ ಖಂಡಿತ ಎಲ್ಲರೂ ಬೈತಾರೆ, ಆದ್ರೆ ನಮ್ಗೆ ಈಗ ಅರ್ಥ ಆಗ್ತದಲ್ಲ, ಅದರ ಪರಿಣಾಮ ಸುಷ್ಟು ಒಳ್ಳೆಯದು ಹಿತ ಆಗುವುದೆಲ್ಲ ಸುಕೃತ. ಅದೇ ರಾವಣನನ್ನು ರಾಮ ಕೊಂದದ್ದು ಸುಕೃತವೇ. ಅದಕ್ಕೆ ಈಗ ರಾವಣ ಪಕ್ಷದವರು ಏನಾದ್ರು ಹೇಳಿದ್ರು ನಮಗೆ ಅದು ತಲೆಗೆ ರಾವಣ ಮಾಡಿದ್ದು ದುಷ್ಕೃತವೇ, ಸೀತೆ ಅಪಹಾರ ಮಾಡಿದ್ದು ತಪ್ಪಲ್ಲ. ನನ್ನದು ಸ್ವಲ್ಪ ಕೆಲವು ವಾದ ಉಂಟು. ನಾನೆಲ್ಲ ಇದ್ರೆ ಅದು ಯಾರ್ಯಾರ ಕೈಯಲ್ಲಿ ಹೋಗಿ ಏನೇನು ಆಗ್ತಿತ್ತು. ಬಿಟ್ಟು ಹೋಗಿದಾರಲ್ಲ, ಒಂದು ಹೆಣ್ಣನ್ನು ಬಿಟ್ಟು ಹೋಗಿದಾರಲ್ಲ, ನಟನೆಗೆ ತಂದು ಎಷ್ಟೆಂತ ವಾದಗಳುಂಟಲ್ಲ. ಅದ್ರಲ್ಲಿ ಬೇಕಾದಷ್ಟು ನನ್ನ ಹತ್ರ ಉಂಟು. ಆದ್ರೆ ಅದು ದುಷ್ಕೃತ ಅಂತ ನಮ್ಗೆ ಕಲಿ ಗೊತ್ತಾಗ್ತಲ್ಲ. ಮತ್ತೆ ನಿರ್ಣಯ ಮಾಡೋದು ಧರ್ಮಶಾಸ್ತ್ರ. ನಾವು ಸುಕೃತ ಸುಕೃತಕ್ಕೆ ನಿರ್ಮಲ ಫಲ. ಅದಕ್ಕೆ ಏನಾದ್ರೂ ಒಂದು ಕೊಳೆ ಕಷ್ಮಲದಿಂದ ಕೂಡಿದ ಅಥವಾ ನಮ್ಮ ಬುದ್ಧಿಯನ್ನು ಹಾಳು ಮಾಡುವಂತಹ ಫಲ ಸಿಗುವುದಿಲ್ಲ. ತೆಂಗಿನ ಮರ ಇಟ್ಟರೆ ತೆಂಗಿನದೇ ಆಗ್ತದ? ಅದು ಬೇವಿನ ಮರನಷ್ಟು ಸಿಹಿ ಫಲವನ್ನು ಹಿಡಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಪದಗಳೆಲ್ಲ ಉಂಟಲ್ಲ. ಹಾಗೆ ಸುಕೃತ ದುಷ್ಕೃತಗಳಿಂದ ಹಾಗೆ ರಜಸ್ಸಿನ ಫಲ ದುಃಖವೇ. ರಜಸ್ಸಿಗೆ ಉದಾಹರಣೆ ಕೊಡೋದು ಸ್ವಲ್ಪ ಕಷ್ಟ. ಯಾವುದೋ ಒಂದು ನನಗೆ ದುಡ್ಡು ಮಾಡಲಿಕ್ಕೆ ಅಂತ ದನ ಸಾಕಿದಾಗಲೂ ಹೌದು, ಅದು ದನ ಅವನು ಯೋಚನೆ ಮಾಡಿದಷ್ಟು ಹಾಲು ಕೊಡದಿದ್ರೆ ದುಃಖವೇ. ಮತ್ತೆಂತ ಅಲ್ಲ, ಅದನ್ನು ಕಾಸಾಯಖಾನೆ ಗಳಿಸ್ತಾನೆ, ಎಂತೆಂತ ಮಾಡ್ತಾನೆ, ಎಂತದೆಂತ ಮಾಡ್ತಾನೆ, ಅದರ ಫಲ ದುಃಖವೇ. ದನ ಸಾಕಿದ್ದು ದುಡ್ಡು ಬರೋವರೆಗೆ ಸುಖ ಆಯ್ತು, ಅದು ಕೊಡೋದು ದುಃಖ ಆಯ್ತು. ಅದನ್ನು ಮತ್ತೆ ಯಾವುದೇ ಪ್ರೀತಿ ಇಲ್ಲದೆ ಬೇಕಾದ್ರೆ ಏನು ಮಾಡ್ತದೆ. ಇಂಥದ್ದೆಲ್ಲ ರಜಸ್ಸಿನ ಫಲದ ಅಪೇಕ್ಷೆಯಿಂದ ಕರ್ಮ ಮಾಡಿದವ. ಹಾಗಾಗಿ ಆ ಕರ್ಮದ ಇದು ರಜಸ್ಸಿನ ಫಲ ದುಃಖ ವಿನಃ ಸುಖ ಅಲ್ಲ. ಸುಖ ಅಲ್ವಾ? ಅದು ಸಿಕ್ಕಿದ್ದು ತಾತ್ಕಾಲಿಕ, ನಿರಂತರ ಸುಖ ಅಲ್ಲ. ದನ ಸಾಕಬೇಕು ಅಂತ ಸಾಕಿದವನಿಗೆ ಅದು ಸತ್ತ ಮೇಲೂ ಸುಖ ಆಗ್ತದೆ. ನಮ್ಮಲ್ಲಿ ಒಂದಂತ ದನ ಇತ್ತು, ಅದು ಮತ್ತೆ ಹಾಲು ಕೊಡದಿರುವಾಗಲೂ ಅದನ್ನು ಪ್ರೀತಿಯಿಂದ ಸಾಕಿದ ನಮ್ಮಲ್ಲಿ ಇರ್ತದೆ ಮಾತ್ರ. ಅದು ಅಲ್ಲಿ ಏನಿಲ್ಲ, ಯಾವಾಗಲೂ ಅದರಲ್ಲಿ ದುಷ್ಟ ಫಲ ಇಲ್ಲ. ದನ ಸಾಕುವ ಪ್ರೀತಿಯಿಂದ ಸಾಕುವುದು. ಹಾಲು ಮಾರಿದ್ದುಂಟು, ತುಪ್ಪ ಮಾರಿದ್ದುಂಟು ಎಲ್ಲ, ಅದೇನು ತಪ್ಪಿಲ್ಲ. ಹಾಗೆ ಹಾಲು ಮಾರಲಿಕ್ಕಾಗಿ ದನ ಸಾಕುವುದು ರಜಾ. ಅದರಲ್ಲಿ ನಿಜವಾದ ಸುಖ ಅಲ್ಲ, ದುಃಖ. ಈಗ ಹಾಲು ಕಡಿಮೆ ಆಯ್ತು, ನಮ್ಮ ಹತ್ರ ದುಡ್ಡು ಬರುವುದು ಕಡಿಮೆ ಆಗಿದೆ, ಹೀಗೆ ಯೋಚಿಸ್ತಾನೆ ನಾವು. ನನಗೆ ಬೈರೂ ಬೇಡ ಅಲ್ವಾ? ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಮಾಂಸಕ್ಕಾಗಿ ಮಾಡುವುದು ಇದೆಲ್ಲ ಮಾಡುವಂತದ್ದು ಹೇಳಬಹುದಾ ಏನ? ಬೇಡ, ಬಿಟ್ಟು ಬಿಡುವ ಅದನ್ನು. ತಮಸ ಫಲ ಅಜ್ಞಾನ. ಜ್ಞಾನ ಉದ್ಧಾರ ಆಗುದಿಲ್ಲ. ಕರ್ಮ ಮಾಡಿ, ಕೃಷಿ ಮಾಡಿ ಅವನು ಉದ್ಧಾರ ಆಗ್ಬೋದು, ದುಃಖ ಮಾಡಿಕೊಳ್ಬಹುದು, ಅದರಿಂದ ಉದ್ಧಾರ ಆಗದೆ ಇರಬಹುದು. ಅದು ತಮಸ್ಸು ಗುಣದ ಪ್ರಭಾವ ವಿನಃ ಆ ಕರ್ಮದ ಪ್ರಭಾವ ಅಲ್ಲ. ಯಾವುದೇ ಕರ್ಮವನ್ನು ನಾವು ಹೇಳುವುದು ಅದರ ಗುಣದ, ಅದರ ಹಿನ್ನೆಲೆಯಲ್ಲಿರುವ ಪ್ರಚೋದಕ ಚೋದಕ ಗುಣವನ್ನೇ ಹೇಳಬೇಕು. ಈಗ ಪುನಃ ಇದು ಯಾಕೆ ಇದು ಸ್ವಲ್ಪ ಉದ್ದವು ಬೇರೆ ಬೇರೆ ರೀತಿಯಲ್ಲಿ. ಸತ್ಯದಿಂದ ಜ್ಞಾನ, ರಜಸ್ಸಿನಿಂದ ಲೋಭ, ಆಮೇಲೆ ತಮಸ್ಸಿನಿಂದ ಪ್ರಮಾದ, ನಿದ್ದೆ, ದುಃಖ ಎಲ್ಲ ಬರ್ತದೆ. ಸತ್ವ ಗುಣದವರು ಉದ್ಧಾರ ಆಗ್ತಾ ಹೋಗ್ತಾರೆ. ನಾವು ಉದ್ಧರೇದ ಆತ್ಮನಾತ್ಮ ಹೇಳುವಾಗ ಇಲ್ಲಿ ನಮ್ಮೊಂದು ಸಿಕ್ಕಿತು. ಸತ್ವ ಗುಣ ಬೆಳೆಸಿಕೊಳ್ಬೇಕು, ರಜೋ ಗುಣ ಬೆಳೆಸಿಕೊಂಡ್ರೆ ಇದ್ದಲ್ಲೇ ಇರ್ತೇವೆ. ಪುನರಪಿಜನಂ ಪುನರಪಿರಣಂ. ಕ್ಷತ್ರಿಯನು ಬ್ರಾಹ್ಮಣನಾಗಬೇಕಾದ್ರೆ ಸಣ್ಣ ಉದಾಹರಣೆ, ಅವನು ಸತ್ವ ಗುಣ ಬೆಳೆಸಿಕೊಳ್ಬೇಕು ಕ್ಷತ್ರಿಯತ್ವದಲ್ಲಿ. ಇಲ್ಲದ್ರೆ ಕ್ಷತ್ರಿಯನಾಗಿ ಇರ್ತಾನೆ, ಶೂದ್ರನಾಗಿ ಇರ್ತಾನೆ, ಅಥವಾ ಬಡವನಾಗಿ ಇರ್ತಾನೆ. ಎಂಥದವನಾಗ್ತದೆ. ಬಡವ ಶ್ರೀಮಂತ ಆದ, ಮತ್ತೆ ಬಡವನ, ಬಡತನ ಶ್ರೀಮಂತ, ಸುಖ ದುಃಖ, ಇದು ಇದ್ದಲ್ಲೇ ಇರುವುದು. ಅದು ಚಕ್ರ ತಿರುಗುವುದಾಗ್ತದೆ. ಅಲ್ಲಿ ಶ್ರೀಮಂತಿಗೆ ಬಂತು, ಸುಖ ಬಂತು ಎಂಬುದು ತಾತ್ಕಾಲಿಕ. ಆದರೆ ಅದನ್ನು ಮೀರಿ ನಿಂತು ಸತ್ವಗುಣದಲ್ಲಿ ಅದನ್ನು ಮೀರಿ ನಿಂತು ಮೇಲೆ ಮೇಲೆ ಹೋಗ್ತದೆ. ಆದರೆ ಜಗನ್ಯ ಗುಣ ಇರುತ್ತೆ, ಅದೋ ಗಚ್ಚಂತಿ ತಮಸಃ. ನಮ್ಮ ಒಂದು ಉದಾಹರಣೆ ಆಗಿ ಸಸ್ಯಗಳು ಇದೆಲ್ಲ ಆದ ಕಾರಣ ತಾಮಸ ಗುಣ ಪ್ರಧಾನ ಆಗಿದ್ದವನು ಹಾಗೆ ಇರ್ತಾನೆ. ಚೇತನವನ್ನು ಉಪಯೋಗಿಸಿದವ ಮರ ಆಗ್ತಾನೆ, ಅವನಿಗೆ ಚೇತನ ಉಪಯೋಗಿಸಲಿಕ್ಕೆ. ಮನುಷ್ಯನಾಗಿದ್ದವನು ಮರ ಆಗ್ಲಿಕ್ಕೆ ಕಾರಣ ಈ ಅನಂತರ ವ್ರತ ಕಥೆಯಲ್ಲಿ ಮತ್ತೆ ಈ ಕೆಲವು ಕಥೆಗಳಲ್ಲಿ ಅಂತ ಇದು ಬರ್ತದೆ. ಯಾಕೆ ಮರ ಆದ? ಜ್ಞಾನ ಇದ್ದು ಯಾರಿಗೂ ಹೇಳಿಕೊಡ್ಲಿಲ್ಲ, ಅವನು ಮರ ಆದ.
ಅಥವಾ ಗೋವಾದ ಕಥೆಗಳನ್ನು ನಾವು ಹಾಗೆ ಕೇಳಿಬಿಡ್ಬೇಕು. ಆ ಪುಣ್ಯಕ್ಕೆ ಅಂತ ಕೇಳುವುದನ್ನು ಬಿಟ್ಟು ಹಾಗೆ ಕೇಳಿದರೆ ನಾವು ಅಧೋಗಚ್ಚಂತಿ. ಬ್ರಾಹ್ಮಣದ ಏನಾದ ಏನೋ ಅದ, ಶ್ರೀಮಂತರು ಏನಾದ ದರಿದ್ರ ನಮ್ಗೆ ಕಾಣ್ತಲ್ಲ. ಎಷ್ಟೋ ಮಂತರು ಶ್ರೀಮಂತರು ಮತ್ತೆ ಸಾಯುವಾಗಲೇ ಬಡವರಾಗಿದ್ದಾರೆ, ಇನ್ನೊಮ್ಮೆ ಅವರು ಅತ್ಯಂತ ಬಡವರಾಗಿ ದರಿದ್ರಾಗಿರ್ತಾರೆ. ಸಣ್ಣ ಕಥೆ ಒಂದು, ಈ ತಿಪ್ಪೆಯಿಂದ ತೆಗೆದು ನೋಡಿ ಒಬ್ಬರು ಹೇಳಿದಂತೆ, ಕೊಡು ಮಾರ ಇರ್ಲಿ ಕರುಣ ದಿವಸ. ಇಲ್ಲವೂ ನಾವು ಇವತ್ತಿನ ಒಂದು ಕೆಲಸ ಶುರು ಮಾಡ್ಬೇಕು, ಎಲ್ಲ ಇಲ್ಲಿ ಭಿಕ್ಷುಗಳಿಗೆ ಊಟ ಮಾಡ್ಲಿಕ್ಕೆ ಒಂದು ಆಶ್ರಮ ಕಟ್ಟಬೇಕು, ದುಡ್ಡು ಸಂಗ್ರಹಿಸಬೇಕು, ದುಡ್ಡು ಸಂಗ್ರಹಿಸಬೇಕು, ಒಂದು ದೊಡ್ಡ ಟ್ರಸ್ಟ್ ಮಾಡಬೇಕು, ಎಲ್ಲರಿಗೂ ಊಟ ಹಾಕಬೇಕು. ನೋಡು, ಸುಮ್ಮನೆ ಬರ್ತ್ಯಾ ಇಲ್ವೋ? ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಅವನ ಹತ್ರ ಇತ್ತು, ತಿಪ್ಪೆಗೆ ಬಿಸಾಡಿದ್ದಾನೆ, ಅದು ಮುಗಿಯುವವರೆಗೆ ಅಲ್ಲಿಂದ ಹೆಕ್ಕಿ ತಿಂತಾನೆ, ಮತ್ತೆ ಪುನಃ ಶ್ರೀಮಂತನಾಗ್ತಾನೆ, ಪುನಃ ಹಾಗೆ ಮಾಡ್ತಾನೆ, ಪುನಃ ಬಿಡ್ತಾನೆ. ಇದು ಕಥೆ. ರಾಮಾಯಣದ ಒಂದು ಜಾನಪದ ರಾಮಾಯಣದಲ್ಲಿ ಇನ್ನೊಂದು ಕಥೆ ಉಂಟು. ಸೀತೆ ಹೇಳಿದಂತೆ ಎಲ್ಲರಿಗೂ ಮನೆಯಲ್ಲಿ ಊಟ, ಇಲ್ಲಿ ಊಟ ಹಾಕ್ಬೇಕು, ಅವರ ಒಂದು ಕಷ್ಟ ಮಾಡುದು ನೋಡ ಅಂತ. ಆಯ್ತು. ಮತ್ತೊಂದು ಮಳೆಗಾಲದಲ್ಲಿ ಅವರ ಮನೆ ಸೋರಿತಂತೆ, ರಿಪೇರಿ ಮಾಡುವ ಮುಳಿ ಮನೆ ಎಂತದ್ದು ಬೇಕಾದ್ರೆ ಆಗಲಿ, ಜನಪದದಲ್ಲಿ ಹಾಗೆ ಬರೋದವರು. ರಿಪೇರಿ ಮಾಡ್ಬೇಕಂದ್ರೆ ಯಾರು ಬರ್ಲಿಕ್ಕೆ ಆಗಲಿಲ್ಲ. ಇವತ್ತೊಂದು ಕೆಲಸ ಮಾಡುವಾಗ ಯಾಕೆ ಮಾಡ್ಬೇಕು, ಮಧ್ಯಾಹ್ನ ಊಟ ಸಿಗ್ತದೆ ಧರ್ಮಕ್ಕೆ, ಯಾಕೆ ಮಾಡ್ತಾನೆ ಅಲ್ವಾ? ಯಾವುದೇ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಈ ಗವರ್ಮೆಂಟಿನ ಎಲ್ಲಾ ಹುಚ್ಚುಗಳಿಗೆ ಉದ್ಧಾರ ಮಾಡಬೇಡಿ, ಅವರಿಗೆ ದಾರಿ ತೋರಿಸಿ. ಅದೇ ಅಂದ್ರೆ ಈ ಎಲ್ಲ ವೈಪರೀತ್ಯ ಅಂದ್ರೆ ಈಗ ಎಲ್ಲ ಗುಣಗಳಿಂದಾಗಿ ಆ ರೀತಿ ಆಗ್ತದೆ. ಅಂದ್ರೆ ಗುಣ ಕರ್ಮ. ಹೌದು. ಅಂದ್ರೆ ಈಗ ನನ್ನ ಸತ್ವಗುಣದವರಿಗೆ ಅದು ಈಗ ಯಾವುದೇ ಒಂದು ಲೋಕೋಪಕಾರಿ ಆದಂತದ್ದು ಮಾಡುದು ಅವರಿಗೆ ಆಗುದಿಲ್ಲ. ರಾಜಸದವರಿಗೆ ಅದು ಮಾಡದೆ ಉಪಾಯ ಇಲ್ಲ. ತಮಸ್ಸಿನವರಿಗೆ ಕೆಡಿಸುದೇ ಕೆಲಸ. ಅದೇ ಈಗ ಸಣ್ಣದು ಇದನ್ನು ಅರ್ಥ ಮಾಡಿಕೊಂಡು ಇನ್ನೊಂದೇನು, ಶ್ರೀಮಂತನಾಗಿದ್ದ ದಾನ ಮಾಡಬಹುದಿತ್ತು, ಏನೋ ಮಾಡಬಹುದಿತ್ತು. ಬಿಸಾಡಿದ ಅವ ತಿಪ್ಪೆಯಲ್ಲಿ ಹೆಕ್ಕುವ ಬಡವನಾಗಿ ಭಿಕ್ಷುಕನಾಗಿ ಹುಟ್ಟಿದ. ಯಾವುದದು? ಗುಣ ಮತ್ತು ಕರ್ಮ. ಬಿಸಾಡುವ ಕರ್ಮ ಬಂದದ್ದು ಯಾವುದರಿಂದ? ತಾಮಸ ಗುಣದಿಂದ. ದಾನ ಮಾಡಬೇಕು ಅಂತ ಹೇಳುವ ಕಾರಣ, ಅದನ್ನು ವ್ಯಾಪಾರಕ್ಕೆ ಮಾಡಬೇಕು ಅಂತ ಹೇಳಿ ಬಂದದ್ದು ರಜೋಗುಣ. ನಿಶ್ಚಯವಾಗಿ ಹೆಚ್ಚು ಉಂಟು ಬಡವರಿಗೆ ಕೊಡುವ ಅಂತ ಹೇಳುದು. ಬಡವರ ಉದ್ಧಾರ ಮಾಡ್ಲಿಕ್ಕೆ ಕೊಡುವುದು ಅಂತ ಹೇಳಿದ್ರೆ ಅಲ್ಲಿ ಪುನಃ ರಾಜಸ ಬರ್ತದೆ. ರಾಜಸ ತಾಮಸ ಬರ್ತದೆ, ಅದು ಹುಚ್ಚು ಅಂತ ಹೇಳುದು. ಅದಕ್ಕೆ ನಾವು ಕರುಣೆ ಅಂತ ಊಟ ಹಾಕುವ. ಸರಿ, ಈ ಆಡಂಬರಕ್ಕೆ ಊಟ ಹಾಕುವವರು ಅದು ಅದರಿಂದ ಎಷ್ಟು ಸೂಕ್ಷ್ಮ ಅಂದ್ರೆ, ನಾವು ನಿರ್ಣಯ ಮಾಡಬೇಕಾದ್ರೆ 10 ಸಲ ಯೋಚಿಸಬೇಕು. ಲೋಕದ ಬಗ್ಗೆ, ದೇವರ ಬಗ್ಗೆ 100 ಸಲ ಯೋಚಿಸಬೇಕು. ಅದು ಸುಲಭ, ಕಷ್ಟ ಏನಿಲ್ಲ. ಆದ್ರಿಂದಲೇ ಊರ್ಧ್ವಂಗಚ್ಚಂತಿ ಇದೆಲ್ಲ. ಹಾಗಾದ್ರೆ ನಮ್ಮ ಉದ್ಧಾರಕ್ಕೆ ದಾನ ಮಾಡೋದಾ, ಬಿಸಾಡೋದಾ, ಅಥವಾ ಅದನ್ನು ಬ್ಯಾಂಕಿನಲ್ಲಿ ಇಡುದ? ನಮ್ಮ ಉದ್ಧಾರಕ್ಕೆ. ನಮ್ಮ ಉದ್ಧಾರ ಮತ್ತೆ ಪತನ ಅಲ್ಲ, ನಮ್ಮದಕ್ಕೆ ವಿನಃ ಬೇರೆಯವರದಕ್ಕೆಲ್ಲ. ಲೋಕೋದ್ಧಾರ, ಲೋಕದ ಇದು ಇಲ್ಲ. ಆದ್ರೆ ಶಬ್ದ ಹಾಗೆ ಉಪಯೋಗಿಸ್ತೇವೆ. ಅವನಿಗೆ ಲೋಕೋಪಕಾರಿ ಶಬ್ದ ಉಪಯೋಗಿಸ್ತೇವೆ. ಆದ್ರೆ ಅವು ಮಾಡಿದ್ದು ಲೋಕ ಉದ್ಧಾರಕ್ಕ ಅವನಿಗೆ ಅಂತ ಕೇಳಿದ್ರೆ ಧರ್ಮ ಎಂದು ಮಾಡಿ, ಅದು ಎರಡೇ ಶಬ್ದ ಸಾಕು. ಕರ್ತವ್ಯ ಕರ್ಮ ಕಾರಣ. ಇದು ನನ್ನ ಕರ್ತವ್ಯ. ನನ್ನ ಹತ್ರ ಹಣ ಉಂಟು, ಅವನು ನನ್ನ ಹತ್ರ ಕಾರು ಉಂಟು, ಅವನು ನಡೆದುಕೊಂಡು ಹೋಗ್ತಾನೆ. ಆದ್ರೆ ಅವನಿಂದ ನನಗೆ ಭಾಷಣ ಮಾಡಿದ ಆಗ ಕೂತ್ಕೊಂಡು ಏನೇನು ಮಾಡ್ತಾನೆ ಅವ, ಈಗಿನ ಕಾಲಕ್ಕೆ ಹೇಳ್ತಾನೆ ಅವ. ಆದ್ರೆ ನಮ್ಗೆ ಗುರ್ತಿದ್ದವರನ್ನಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ, ನಾನೇ ಕರ್ಕೊಂಡು ಹೋಗ್ಬೇಕು. ಅದು ರಾಜಸ ತಾಮಸ ಗುಣದ ಲಕ್ಷಣ. ಸತ್ವಗುಣದಲ್ಲಿ ಏನು ಮಾಡಬೇಕು ಎಂಬುದು ನಿರ್ಣಯ ಇಲ್ಲ. ಈಗ ಅವೇ ಉಪಕಾರ ಮಾಡ್ಲಿಕ್ಕೆ ಹೋಗಿ ಸಿಕ್ಕಿ ಬೀಳ್ತಾನೆ ಅಂತ ಹೇಳುವುದು ಬೇರೆ. ಅದನ್ನು ನಾವು ಬೇರೆ ದೃಷ್ಟಿಯಲ್ಲಿ ನೋಡುವ. ಊರ್ಧ್ವಂಗಚ್ಚಂತಿ. ಈಗ ಇಷ್ಟು ಹೇಳಿದ ಮೇಲೆ ಇನ್ನು ಪುನಃ ದೇವರು ತನ್ನನ್ನು ಬಿಡಿಸಿಕೊಳ್ತಾನೆ. ನಾನು ಈ ಗುಣ ಮಾಡಿದ್ದಲ್ಲ, ಅದು ಪ್ರಕೃತಿಯಲ್ಲಿ ಬಂದದ್ದು. ಈಗ ಅಲಸಂಡೆ ಬೀಜ ಕೊಟ್ಟ ಅಲಸಂಡೆ ಮಾಡಿದ್ದದು. ಮಾವಿನ ಗುಣ ಆ ಮಾವಿನ ಬೀಜದ್ದೇ ಬಂದದ್ದು. ಬೀಜಕರ್ತ ನಾನು ಅಂತ ಹೇಳಿದ ಪುನಃ ನೀನು ಅದನ್ನು ಹೇಳ್ತಿರಲ್ಲ, ಹಾಗಾದ್ರೆ ದೇವರಿಂದ ಬಂದದ್ದು ಅಂತ. ಇಲ್ಲ, ಅದು ಪ್ರಕೃತಿಯಲ್ಲಿ ಬಂದದ್ದು. ಪ್ರಕೃತಿಯನ್ನು ಉಪಯೋಗಿಸುವ ಸ್ವಾತಂತ್ರ್ಯವ, ವಿವೇಕವ ಮನುಷ್ಯನಿಗೆ ಕೊಟ್ಟಿದೆ. ಮಾವಿನ ಮರಕ್ಕೆ ಕೊಡ್ಲಿಲ್ಲ. ಅದರಿಂದ ಹಾಗೆ ಇರ್ತದೆ. ಹುಳಿ ಮಾವಿನ ಮರದ ಬೀಜದ ಮರ, ಅದರಲ್ಲಿ ಹುಳಿ ಮಾವಿನ ಹಣ್ಣೆ ಆಗ್ತದೆ. ನಮಗೆ ನಷ್ಟ ಇಲ್ಲ, ಲಾಭ ಇಲ್ಲ. ಆದ್ರೆ ಮನುಷ್ಯನಲ್ಲಿ ಆ ರೀತಿ ಇದ್ದಾಗ ರಾಜಸ ಹೆಚ್ಚಿದ್ರೆ ಅವನದನ್ನು ಸತ್ವವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬಹುದು. ಎಲ್ಲವೂ ಮಾಡಬಹುದು. ಅದು ಪ್ರಕೃತಿಯ ಮೇಲೆ ಹಿಡಿತ ಮನುಷ್ಯನಿಗೆ ಉಂಟ.
ಉಂಟು ಅದನ್ನೇ ವಿವೇಕ, ಯುಕ್ತ ಯುಕ್ತ ಗುಣ. ಅಲ್ಲಿ ಹೇಳೋ ಗುಣ ಬೇರೆ, ಇಲ್ಲಿ ಹೇಳೋ ಗುಣ. ಹೌದೌದು. ಈಗ ಮಾವಿನ ಮರಕ್ಕೆ ಗುಣವನ್ನು ಬದಲಾಯಿಸಲಿಕ್ಕೆ ಗೊತ್ತಿಲ್ಲ. ಅದು ಹೇಗಿರೋದೇ ಚಂದ ನಮ್ಗೆ. ಯಾಕಂದ್ರೆ ಉಪ್ಪಿನಕಾಯಿ ಮಾವಿನ ಮರವನ್ನೇ ಹಿಡ್ಕೊಂಡು ಹೋಗ್ತೇವೆ. ಸಿಹಿನ ಮರದ ಇದರಲ್ಲಿ ಉಪ್ಪಿನಕಾಯಿ ಹಾಕುದಿಲ್ಲ. ಎಲ್ಲವೂ ಅದರ ಉಪಯೋಗ ಉಂಟು. ಅದು ಉಪಯೋಗ ಮಾಡುವ ಯಾರು? ಇವ ಮನುಷ್ಯರಿನ ಬೇರೆ ಯಾರು ಅಲ್ಲ. ಹಕ್ಕಿಗಳು ಮಾಡ್ತವೆ, ಅವುಗಳಿಗೆ ಬೇಕಾದ್ದನ್ನು ನೋಡಿರ್ತವೆ. ವಿನಃ ಅಲ್ಲಿ ಬದಲಾವಣೆ ಆಗುವುದಿಲ್ಲ. ಬದಲಾವಣೆ ಮಾಡಿಕೊಳ್ಳುವ ಮನುಷ್ಯ. ಆದ್ರಿಂದ ತಾಮಸ ಗುಣದವನು ಉದ್ಧಾರ ಆಗ್ಬಹುದು, ಹೌದು, ಉದ್ಧಾರ ಮಾಡಿಕೊಳ್ಬಹುದು. ಈಗ ನಾವು ಶುರು ಮಾಡಿದ್ದನ್ನೇ ಗಟ್ಟಿ ಮಾಡುವ. ಉದ್ಧರೆ ಆತ್ಮನಾತ್ಮ. ನಾನು ಅತ್ಯಂತ ನಿಕೃಷ್ಟ ಸ್ಥಿತಿಯಲ್ಲಿದ್ದೇನೆ ಮಾಡು, ಅತ್ಯಂತ ಊರ್ಧ್ವ ಸ್ಥಿತಿಯಲ್ಲಿದ್ದೇನೆ, ಅವಸಾದ ಅಲ್ಲಿಂದ ಇವನು ಕೆಳಗೆ ಬೀಳಲಿಕ್ಕೂ ಸಾಕು. ಈ ಹಾವು ಏಣಿ ಆಟದ ಉಂಟಲ್ವ, ಮೇಲೆ ಹೋಯ್ತು ಹೋಯ್ತು ಹೋಯ್ತು, ಮತ್ತೊಂದು ಸರ್ಪದ ಬಾಯಿ ಬಿದ್ರೆ ಅಲ್ವ, ಅದು ನೆನ್ಪಿಟ್ಟಲ್ಲ. ಅದೇ ಈ ಲೋಕ. ಆ ಬೀಳುವುದು ಎಂಬುದರಲ್ಲಿ ಅಲ್ಲಿ ಕಾಯಿಯಿಂದ ಬರುವುದು, ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ನಮ್ಗೆ ಸ್ವಾತಂತ್ರ್ಯ. ಹೌದು, ನಾವು ಏಣಿಯ ಮೆಟ್ಲು ಹತ್ತಬೇಕು ವಿನಃ ಸರ್ಪದ ಬಾಯಿ ಬೀಳಲಿಕ್ಕೆ. ಅದು ಸರ್ಪ ಎಂಬುದು ತಾಮಸ ರಜಸ ಅದೆಲ್ಲ. ಸ್ವಲ್ಪ ಆದ್ರೆ ರಜಸ್ಸು. 49ರಿಂದ 0ಕ್ಕೆ ಬರುವಂತಹದ್ದು ತಮಸ್ಸು ಅಷ್ಟೇ. ಹೌದು, ಅದೇ 99ರಿಂದ 0ಕ್ಕೆ ಹೋಗುದು. ಅದು ಆಟದೊಳಗೆ ಆಡಿದ್ದು ಕಡಿಮೆ ಆದ್ರೆ ನೆನಪಾಗ್ತದೆ. ಇದು ಈ ಜಗತ್ತು. ಯಾರು ಮಾಡಿದ್ದಾರೆ ಅಂತೇಳಿ ಇನ್ನು ಪ್ರಶ್ನೆ ನಮಗೆ ಬೇಡ. ಆದ್ರಿಂದ ನಾನಲ್ಲ ಅಂತೇಳಿ ದೇವರು ಕೈ ತೊಳ್ಕೊಳ್ತಾನೆ. ನಾನಲ್ಲ ಅಂತೇಳಿ ಬೈಬಲಲ್ಲಿ ಉಂಟು. ಯೇಸು ಇದಕ್ಕೆ ಹಾಕ್ಯವ, ನನಗೆ ಇದು ನಾನಿಲ್ಲ, ಕೈ ತೊಳ್ಕೊಂಡ ಅಂತ ಜಡ್ಜಿ ಒಬ್ಬ. ಅದು ಒಂದು ಕತೆ ಉಂಟು, ಅದು ಬೇಡ ನಮಗೀಗ. ಅಂದ್ರೆ ನಾವು ಬಿಡಿಸಿಕೊಳ್ಬಹುದು ಅಂತ ಹೇಳೋದಕ್ಕದು. ಯೇಸು ಕ್ರಿಸ್ತನದ್ದು ಕಥೆ ಅಂತದ್ದು. ಯೇಸು ಕ್ರಿಸ್ತನಿಗೆ ಜನಗಳು ಅವನನ್ನು ಆಟ ಕೂಡ ಮಾಡಿದ್ದೇವೆ. ಅದರಲ್ಲಿ ಆ ಜಡ್ಜಿ ಆಗಿದ್ದವರಿಗೆ ಬೇಡ ಅಂತ ಖಂಡಿತು. ಬೇಡ ಅಂತ ಹೇಳಿದ್ರೆ ಇವ್ರು ಕೇಳುದಿಲ್ಲ. ಅದರಿಂದ ಅವರನ್ನು ಕ್ರಾಸಿಗೆ ಹಾಕಿ ಇದು ಕೊಟ್ಟ. ಹಾಕಿದ್ದು ಅಂತ ಎಲ್ಲ ಆಮೇಲೆ ಅಲ್ಲಿ ಅವರಿಗೆ ಖಂಡಿತ ಇದು ಸರಿ ಅಲ್ಲ ಅಂತ ಖಂಡಿತಂತೆ. ಈ ಒಂದು ಇದಕ್ಕಿರಲ್ಲಿ ನಾನು ತಪ್ಪಿದಷ್ಟಲ್ಲ ಅಂತ ಕೈ ತೊಳ್ಕೊಂಡ ಅಂತ ಉಂಟು. ಅದು ಅವರ ಸಂಪ್ರದಾಯ. ಅಂದ್ರೆ ಪಶ್ಚಾತ್ತಾಪಟ್ಟ, ಅವರನ್ನ ಬಿಡಿಸಿಕೊಂಡ ಅಂತ. ನಮ್ಮಲ್ಲಿಗೆ ಅದು ಅನುಕೂಲ ಆಗ್ತಾನೆ ಮಾತ್ರ. ನಾವು ತಪ್ಪು ನಮ್ಮ ಮೂಲಕ ಆದ್ರೂ ನಾನಲ್ಲ ಅಂತ ಬಿಡಿಸಿಕೊಳ್ಬಹುದು. ಹೌದೌದು, ನಾನು ಅದು ಕಾರಣ ಬೇರೆಯವರು ಅಂತಾದ್ರೆ ಬಿಡಿಸ್ಕೊಳ್ಳಿಕ್ಕೆ ಬರ್ತದೆ. ಬುದ್ಧಿವಂತಿಕೆ ಒಂದು ಮಾರ್ಗ ಕೂಡ ಉಂಟು. ಅಹಂಕರ್ತ ಅಧಿಕರ್ತ ಭಾವುಕನಾಗ್ಬೇಕು. ಬುದ್ಧಿಜೀವಿ ಹಾಗೆ ಹೇಳಿದ್ರೆ ಅರ್ಥ ಇಲ್ಲ. ಆದ್ರೆ ಭಾವುಕ ಹೇಳಿದ್ರೆ ಮಾಡಿಸುವ ಒಳ್ಳೆದ ಕೆಟ್ಟದ ನನಗೆ ಗೊತ್ತಿಲ್ಲ. ಅದು ಒಳ್ಳೆ ಭಾಗದಲ್ವಾ, ಅದು ಕೈ ಅಂದ್ರೆ ಅವನು ಆ ಭಕ್ತಿ ಮಾರ್ಗದಲ್ಲೇ ಇರ್ಬೇಕು. ಆ ದಿನಕ್ಕೆ ಅವನು ದೇವರು ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಮಾತಲ್ಲ, ಅದು ಭಾವ. ಹೌದು, ಕರೆಕ್ಟ್. ಅದೇ ಅಲ್ಲಿ ಪುಣ್ಯ ಪಾಪ ಒಳ್ಳೆದು ಕೆಟ್ಟದು ಎಲ್ಲ ಮೀರಿ ನಿಂತ ಭಾವ. ಅದು ಬಹಳ ಮೇಲ್ಮಟ್ಟದಲ್ಲಿರುವುದು. ನಾವು ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಆ ಮಟ್ಟಕ್ಕೆ ಮುಟ್ಟದೆ ಮಾತಾಡಿ ಅಲ್ಲ. ನಾನಂದ್ರೆ ಹೇಳಿದ್ದೇನೆಂದ್ರೆ ಅಲ್ಲಿಯವರೆಗೆ ಭಕ್ತಿ ಯಾವುದು ಇಲ್ಲದವನು ಆ ದಿವಸದ ನಂತರ ಹೇಳಿದ್ರೆ ಅದು ಅದಲ್ಲ. ಆದ್ರೆ ಅದು ಇದು ವಾಲ್ಮೀಕಿ ಮತ್ತೆ ಇವನ ಅಜಾಮಿಳನ ಕಥೆಯಲ್ಲಿ ಅದು ಬರ್ತದೆ. ಅದು ಸರಿಯಾಗಿತ್ತು. ಅದು ಮರೆ ಮಾಡಲು. ಹೌದು, ಮರೆ ಮಾಡಲ್ಪಟ್ಟಿದ್ದು. ಈಗ ಹೊತ್ತು ಕಂಚಿದ ಮೇಲೆ ಯಾವುದು ಕಾಣಲಿಲ್ಲ, ಆದ್ರೆ ಹೊತ್ತು ಮುಡಿದಾಗ ಕಾಣ್ತದಲ್ಲ, ಅದು ಒಂದು ಪ್ರಕಾಶ ಬರುವುದು ಅಥವಾ ಒಂದು ಹೊಳಪಿನಲ್ಲಿ ಅದು ಬರ್ಬೋದು. ಅಂತಹದ್ದು ಒಂದು ಉಂಟು. ಹೌದೌದು, ಅದು ಅಪರೂಪದ ಕೆಲವು ವಿಚಾರಗಳು ಮಾತ್ರ ಅಲ್ಲ. ಸಾಧನೆ ಮಾಡಿದ್ದು ಸಿದ್ಧಿ ಆಗುವುದಕ್ಕೆ ತಡ ಆದಷ್ಟೇ. ಸಿದ್ಧಿ ಆಗ್ಲಿಕ್ಕೆ ತಯಾರಾಗಿತ್ತು. ಅದು ಅಂತಹದ್ದೊಂದುಂಟು. ಆದ್ರೆ ಸಾಮಾನ್ಯ ಮಾರ್ಗದಲ್ಲಿ ಅದಲ್ಲ. ನಿಧಾನವಾಗಿ ಸಿದ್ಧಿಗೆ ಹೋಗ್ಬೇಕು. ನಾವು ಮಾತಾಡುವುದಕ್ಕೆ ಕಲ್ತ ಕೂಡಲೇ ಏನೂ ಪ್ರಯೋಜನ ಇಲ್ಲ. ಹೌದು, ವಾದದಲ್ಲಿ ಅಪ್ರತಿಷ್ಠ. ವಾದವು ಬೇರೆ, ಮಾತು ಬೇರೆ. ಅದರಿಂದ ಇದಾಗ್ತದೆ. ಹಾಗಾದ್ರಿಂದ ನಾನಲ್ಲ ದ್ರಷ್ಟಾನ ಪಶ್ಯತಿ ವೇತಿ ಅದ್ಭಾವಂ ಸೋದಿಗಚ್ಚತಿ. ಪ್ರಕೃತಿ ಅಂತ ನಾವು ಸರಿ ಗುರುತಿಸಬೇಕು. ಹೌದು, ದೇವರಲ್ಲ, ನಾನಲ್ಲ, ಪ್ರಕೃತಿ. ಪ್ರಕೃತಿ ಅಂದ್ರೆ ನಾವು ಪ್ರಕೃತಿಯಿಂದ ಏನಾದವರು ಪಡೆದವರು. ನಮಗೆ ಆಹಾರ ಪ್ರಕೃತಿ, ಇದು ಪ್ರಕೃತಿ. ಆದ್ರೆ ಆ ಪ್ರಕೃತಿಯನ್ನು ಮೀರಿ ನಾವು ಹೋಗಬಹುದು. ಪ್ರಕೃತಿಯನ್ನು
ನಾವು ಮೀರಿ ಹೋಗ್ಲಿಕ್ಕೆ ಆಗ್ತದೆ. ಇದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಆದ್ರಿಂದ ಪ್ರಕೃತಿಯನ್ನು ಮೀರಿ ಹೋಗ್ಬೇಕು ಅಂತ ಹೇಳಿದವ ಇನ್ನೊಂದು ಸಣ್ಣ ಅಲ್ಲ, ಪ್ರಕೃತಿಯನ್ನು ಮೀರಿ ಹೋಗುದು ಅಂತಂದ್ರೆ ಹೇಗೆ ಅದು? ಪ್ರಕೃತಿನಿಂದ ತಮೋಗುಣ ಸರಿ ಸರಿ ಬರ್ಬೋದು. ಹೌದು. ಮಾವಿನ ಮರಕ್ಕೆ ಅದಾಗುದಿಲ್ಲ. ಸರಿ, ಅಷ್ಟೇ, ಮತ್ತೇನಿಲ್ಲ. ಬರಬಹುದು, ಬರಬೇಕು ಅಂತಲ್ಲ, ಬರುವುದಿಲ್ಲ, ಬರಬಹುದು. ಪ್ರಕೃತಿಯ ಪ್ರಕಾರ ಇರ್ತವೆ, ಅದು ಪ್ರಕೃತಿ. ಆದ್ರೆ ಬರಬಹುದು. ಅಂದ್ರೆ ನನ್ನಲ್ಲಿ ತಮೋಗುಣ ಇರುವುದು, ನಾನು ಅದನ್ನು ಅಭ್ಯಾಸ ಪೂರ್ವಕವಾಗಿ ಅದನ್ನು ರಾಜಸಕ್ಕೆ ಅಥವಾ ಸತ್ವಕ್ಕೆ ಪರಿವರ್ತನೆ ಮಾಡಿಕೊಳ್ಬಹುದು. ದರಿದ್ರನಾಗಿ ಹುಟ್ಟಿದೆ, ಸಾಯೋ ಹೊತ್ತಿಗೆ ಶ್ರೀಮಂತನಾಗಬಹುದು. ಅಲ್ಲಿ ಏನು ಗುಣವನ್ನು ಬಿಡುವ, ಅದು ಯಾರ ಕೈಯಲ್ಲಿ ಉಂಟು? ನಮ್ಮ ಕೈಯಲ್ಲಿ ಉಂಟು. ದರಿದ್ರ ತನ್ನಷ್ಟಕ್ಕೆ ಶ್ರೀಮಂತ ಆಗುವುದಿಲ್ಲ. ಕಳ್ಳತನ ಮಾಡಿದ ಇದು ಮಾಡಿದ ಅದನ್ನು ಪುನಃ ಬೇರೆ ಬದಿಗಿಡುವ ಆಡುವುದಲ್ಲ, ಅಂತದಲ್ಲ. ಎಲ್ಲವೂ ಮಾರ್ಗಗಳು, ಅದನ್ನು ಗುಣ ಬೇರೆ ಪುನಃ ಸುಕೃತ ದುಷ್ಕೃತವನ್ನು ಬದಿಗಿಟ್ಟರು ಸಾಧ್ಯ ಯಾರಿಗೆ ಮಾತ್ರ? ಅದಕ್ಕಿಲ್ಲ. ಸಸ್ಯಗಳಿಗೆ, ಜಡ ವಸ್ತುಗಳಿಗೆ, ಕೀಟಗಳಿಗೆ ಎಲ್ಲ ಇಲ್ಲ, ಅವುಗಳಷ್ಟೇ. ಮನುಷ್ಯನಿಗೆ ಅದು ಸಾಧ್ಯ. ಆಮೇಲೆ ಸಾಧು ನೋಡ್ಬೇಕು, ದುಡ್ಡು ಮಾಡ್ಲಿಕ್ಕೆ ಸಾಧ್ಯ, ಸಾವಿರ ದಾರಿ ಹೇಳಿಕೊಡ್ತಾರೆ. ಆದ್ರೆ ಅದು ಸಾಧುವೋ? ಅವನೆಲ್ಲಿಯೋ ಇದೆ, ದೇವಸ್ಥಾನ ದುಡ್ಡು ಕೊಂಡು ಹೋಗುದು ಸಾಧು ಅಂತ ಹೇಳಿದ ಒಬ್ಬ. ಅದನ್ನೆಲ್ಲ ನಾವೀಗ ಸೂಕ್ಷ್ಮ ಬೇಡ ನಮಗೆ. ಆದ್ರೆ ಸರಿಯಾದ ಮಾರ್ಗ ಉಂಟು. ತಾಮಸಿಯು ಸಾತ್ವಿಕನಾಗಬಹುದು, ಒಂದೇ ಜನ್ಮದಲ್ಲಿ ಉದ್ಧಾರ ಆಗ್ಬಹುದು, 106 ಜನ್ಮದಲ್ಲಿ ಉದ್ಧಾರ ಆಗ್ಬಹುದು. ಅದು ಸ್ವಲ್ಪ ಸುಲಭ ಮಾಡುವ. ನಾವು ನಮ್ಮ ಇದ್ದಲ್ಲಿಂದ ಮೇಲೆ ಹೋಗುವ. ಇಡೀ ಇಷ್ಟು ಬರುವುದಷ್ಟೇ, ನಾವು ಇಲ್ಲಿದ್ದೇವೆ ಅಂತ ತಿಳ್ಕೊಂಡು ಒಂದೊಂದೇ ಮೇಲೆ ಹೋಗುವ. ಅಥವಾ ಒಮ್ಮೆ ಮೇಲೆ ಹೋಗ್ಲಿಕ್ಕೂ ಸಾಧ್ಯ ಉಂಟು, ಗುರುಗಳ ಅನುಗ್ರಹದಿಂದ, ದೈವಾನುಗ್ರಹದಿಂದ. ಇದು ಒಂದು ಸಣ್ಣ ಬೇರೆ ವಿಷಯ ಬರ್ತದೆ. ಗುರುವಿನ ಅನುಗ್ರಹದಿಂದ ತೋಟಕಾಚಾರ್ಯ ಇತ್ಯಾದಿಗಳ ಕಥೆಗಳು ಒಮ್ಮೆ ಬುದ್ಧನ ಕಥೆಯಲ್ಲಿ ಉಂಟು. ಅದನ್ನು ಒಪ್ಪಿಕೊಳ್ಬೇಕು ನಾವು. ಆದ್ರೆ ಸಾಮಾನ್ಯ ಮಾರ್ಗ ಅದಲ್ಲ. ಈಗಿನ ಲಿಫ್ಟ್ ಎಲ್ಲ ನಮ್ಮ ಹತ್ರ ಇಲ್ಲ. ಇದ್ರೆ ಆಯ್ತಲ್ಲ, ಒಮ್ಮೆ ಮೇಲೆ ಹೋಗುತ್ತೆ. ಅದೇ ಇದ್ರೆ ಲಿಫ್ಟ್ ಮತ್ತು ಮೆಟ್ಲಿದ್ದಲ್ಲಿ ಸಾಮಾನ್ಯರಿಗೆ ಮೆಟ್ಲೆ. ಹೌದು, ಲಿಫ್ಟ್ ಹತ್ತಿರ ಬೇಗ ಹೋಗ್ತಾನೆ, ಅದನ್ನು ತಲೆಗೆಡಿಸೋದು. ಮೆಟ್ಲಲ್ಲಿ ಅಂತೂ ಒಂದೊಂದೇ ಮೆಟ್ಲ ಮೇಲೆ ಮನೆ ಹೋಗುವುದೇ ಕಂಡಿಲ್ಲ. ಅದು ಅಲ್ಲಿಯ ಪೂರ್ಣ ಅಲ್ಲದಿದ್ರು ಆ ಮಾರ್ಗನ ಅರ್ಥ ಮಾಡಿಕೊಂಡಾಗ ನನಗೆ ಯಾವುದು ಸಿಕ್ಕಿದೆ ಅದರಲ್ಲಿ ಮೇಲೆ ಹೋಗುದು. ನಾನು ಮೆಟ್ಲಾದ್ರೆ ಮೆಟ್ಲು, ಲಿಫ್ಟ್ ಆದ್ರೆ ಲಿಫ್ಟ್. ಅಥವಾ ಒಂದು ಹಗ್ಗ ಇಟ್ಕೊಂಡು ನೇತಾಡಿಕೊಂಡು ಮೇಲೆ ಹೋಗುದಾದ್ರೂ ಹೋಗುವ ಅಲ್ವಾ? ಹೌದೌದು. ಮೇಲೆ ಹೋಗ್ಬೇಕು ಅಂದ್ರೆ ನಮಗೆ ಅನಿಸುವಂತಾಗ ಅದಕ್ಕೆ ಮಾರ್ಗಗಳು ಬೇರೆ 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 ಬೇರೆ. ನಿಧಾನ ಮತ್ತೆ ಇದು ಕೂಡ ಉಂಟು. ಆದ್ರೆ ನಾವು ಪ್ರಯತ್ನ ಮಾತ್ರ ಮೇಲೆ ಹೋಗುವಂತದ್ದು ಮಾಡ್ಬೇಕು. ಕೆಳಗೆ ಬೀಳುವಂತ ಪ್ರಯತ್ನ ಮಾಡು. ಕೆಳಗೆ ಬೀಳ್ಲಿಕ್ಕೆ ಸುಲಭ ಮಾಡಬಾರದು. ಇಷ್ಟನ್ನು ಹೇಳಿ ಇನ್ನು ಈ 3 ಗುಣವು ಬೇಡ ಯಾರಿಗೆ ಅಂತ ಹೇಳ್ತಾರೆ. ಈಗ ನಮಗೆ ಸ್ವಲ್ಪ ತಲೆ ಕೇಳ್ತದೆ. ಗುಣ ಅತೀತ, ಇದು ಅಲ್ಲಿ ಒಂದು ಸ್ಥಿತ ಪ್ರಜ್ಞೆ ಹೇಳಿದ, ಇಲ್ಲಿ ಮತ್ತೊಂದು ಕಡೆ ಎಂತದ ಒಂದು ಹೇಳಿದ, ಭಕ್ತಿಮಾನ್ ಅವರ ಗುಣ ಹೇಳಿದ. ಹಾಗೆ ಗುಣಾತೀತನಾಗುವುದೇ ಮೋಕ್ಷ. ಗುಣಗಳಲ್ಲಿ ಬಂಧನ ಅಲ್ಲ, ಸತ್ವಗುಣವೂ ಒಂದು ಬಂಧನವೇ. ಸುಖ ಸಂಜ್ಞೇನ ಬಂಧನಾತಿ, ಸುಖದಲ್ಲಿ ನೀನು ಬಂಧಿಸಿಕೊಳ್ಳಬೇಡ, ಅದು ಗುಣಾತೀತ. ಸತ್ವಗುಣದಿಂದ ಸುಖ ಬಂತು, ಆ ಸುಖದಲ್ಲಿ ಬಂಧಿಸಿಕೊಳ್ಳಬೇಡ. ಹೆಚ್ಚು ಬಂಧಿಸಿಕೊಂಡ್ರೆ ಕೆಳಗೆ ಐತಿ, ಸ್ವಲ್ಪ ಬಂಧಿಸಿಕೊಂಡ್ರು ನೀನು ಅದಕ್ಕಿನ ಮೇಲೆ ಹೋಗುವುದು ಇಲ್ಲ. ಸ್ವರ್ಗದಲ್ಲಿ ದೀರ್ಘಕಾಲ ಲಾಭ. ಆದ್ರಿಂದ ಅದಕ್ಕೆ ಇರಬೇಕು. ಹಾಗಾಗುವಾಗ ಈಗ ಸತ್ವಗುಣವೇ ಆದ್ರೂ ಅಲ್ಲಿ ಅಲ್ಲ ತಿರುಗೋದು. ಸುಖ ಒಳ್ಳೆಯದಾಗಿ ಹುಟ್ಟಿದಾಗ ಅಲ್ಲೇ ತಿರುಗಿ. ಆದ್ರೆ ಹುಟ್ಟು ಸಾವಿನಿಂದ ಬಿಡಿಸಿಕೊಳ್ಳಬೇಕಾದ್ರೆ 3 ಗುಣಗಳನ್ನು ಮೀರಿ ಹೋಗ್ಬೇಕು. ಇದಕ್ಕೆ ಅರ್ಥ ಆಗುತ್ತಲ್ಲ. ಮೋಕ್ಷವು 3 ಗುಣ. ಸುಖವು ಸತ್ವಗುಣದಿಂದ, ರಜಸ್ಸು ಗುಣದಿಂದ ಅಲ್ಲಿ ಇದ್ದಲ್ಲೇ ತಿರುಗಾಡುವುದು, ತಮೋ ಗುಣದಿಂದ ಅಧಪತನ ಆಗುವುದು. ಆದ್ರೆ ಈ ಚಕ್ರದಿಂದ ಬಿಡುಗಡೆ ಆಗಬೇಕಾದ್ರೆ 3 ಗುಣ ಅತೀತ. ಅದು ಮತ್ತೆಂತ ದೊಡ್ಡ ವಿಷಯ ಅಲ್ಲ. ಅದರಲ್ಲಿ ನಾವು ಬಂಧಿಸಿಕೊಳ್ಬಾರ್ದು, ಅದರಲ್ಲಿ ಅಂಟಿಕೊಳ್ಬಾರ್ದು. ಮಾಯಣದಲ್ಲಿ ಬಂದು ಕೂತ್ಕೊಂಡು ಅಂಟಿಕೊಳ್ಳದ ಹಾಗಷ್ಟೇ. ಹಲಸಿನ ಹಣ್ಣಿನ ರಸ ಕುಡಿಬೇಕು ಎಲ್ಲ ಕೂತ್ಕೊಂಡು, ತುಂಬಿ ಹೂವಿನಲ್ಲಿ ಕುಡಿದ ಹಾಗೆ. ಮತ್ತೆ ಹಾಗೆ ಹೋಗ್ಬೇಕು. ರಸ ಕುಡಿದ ಮೇಲೆ ಅಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ? ಅದು ಬದಲಾತಿ. ಸಾತ್ವಿಕ ಗುಣವನ್ನೇ ನಾವು ಮಹಾ ಅಂತ ಹೇಳಿಕೊಂಡು ಅಲ್ಲೇ ಕೂತ್ಕೊಂಡ್ರೆ ಏನಾಗ್ತದೆ? ಅಲ್ಲೇ ಅಂತ ಅದನ್ನು ಈಗ ಅರ್ಜುನ ಹೇಳ್ತಾನೆ. ಅವನು ಹೇಗಿದ್ದಾನೆ ಅಂತ
ಹೇಗೆ ಬಿಡಿಸಿಕೊಳ್ಳಬೇಕೆಂಬ ಪ್ರಶ್ನೆ ಬರುವುದಿಲ್ಲ. ಹೇಗಿರ್ತಾನೆ ಮೂರು ಗಣದಿಂದ ಅತೀತನಾದವನು ಹೇಗಿರ್ತಾನೆ? ಅವನಲ್ಲಿ ಓಜಸ್ಸು, ಪ್ರಕಾಶ ಇದೆಲ್ಲ ಇರ್ತದೆ. ಪ್ರವೃತ್ತಿ ಶುದ್ಧವಾದಕ್ಕೆ ಮಾತ್ರ ಪ್ರವೃತ್ತನಾಗ್ತಾನೆ, ಅಶುದ್ಧನಾಗಿರ್ಬಾರ್ದು. ಅವನು ಬಹುಮಟ್ಟಿಗೆ ಗುರುವಾಗಿ ಬೇರೆಯವರನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಅಂಥದ್ದನ್ನು ಮಾಡುವಂತ ಇದು ನ ದ್ವೇಷ್ಟಿ ಸಂಪ್ರವೃತ್ತಾನಿ. ಸುಖ ಬಂದಾಗ ಅದನ್ನು ಅಂಟಿಕೊಳ್ಳುವುದಿಲ್ಲ, ದುಃಖ ಬಂದಾಗ ಅದಕ್ಕೆ ದುಃಖ ಬರುವುದಿಲ್ಲ. ಇದು ಎಲ್ಲ ಬಂದದ್ದು ನಮ್ಮ ಸಮತ್ವ ಯೋಗ ಉಚ್ಯತೆ, ಅದರ ಹೊಸ ರೂಪ. ಹಾಗಾದ್ರೆ ತ್ರಿಗುಣಗಳಿಗೆ ಅಂಟಿಕೊಳ್ಳದವನು ಸುಖ ಸಹದ ಬಗ್ಗೆಯೂ ಅಂಟಿಕೊಳ್ಳುವುದಿಲ್ಲ, ದುಃಖ ಬಂದಾಗಲೂ ದ್ವೇಷ್ಟಿ. ಇದನ್ನೇ ಹೇಳಿದ್ದನ್ನೇ ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಹೇಳುದು, ಒಂದೊಂದೇ ಸಾಲದಾಗುವುದಿಲ್ಲ. ನ ದ್ವೇಷ್ಟಿ ನಿವೃತ್ತಾನಿ ಆಗ್ತದೆ. ಹಾಗಾದ್ರೆ ಏನಾಯ್ತು? ಅಪೇಕ್ಷೆ ಇಲ್ಲ, ದ್ವೇಷ ಇಲ್ಲ, ರಾಗದ್ವೇಷ ಮುಕ್ತ. ಕರ್ಮಯೋಗದಲ್ಲಿಯೂ ಅದೇ, ನಮ್ಮ ಜ್ಞಾನಯೋಗದಲ್ಲಿಯೂ ಅದೇ, ಜ್ಞಾನಯೋಗದಲ್ಲಿ ಭಕ್ತಿ ಯೋಗದಲ್ಲಿಯೂ ಅದೇ, ಕರ್ಮಯೋಗದಲ್ಲಿಯೂ ಅದೇ, ಎಂಥದ್ರಲ್ಲಿಯೂ ಅದೇ. ಅಥವಾ ಇನ್ನೆಂಥ ಯೋಗಗಳನ್ನು ಬೇಕಾದ್ರೆ ಇನ್ನೊಂದು 4 ಹೊಸ ಸೇರಿಸುವ ವಿಷಯ ಮಾತ್ರ ಅದೇ ಅದೇ. ಹೌದು, ನನಗೆ ರಾಗದ್ವೇಷ ಇದ್ರೆ ಮೋಕ್ಷ ಇಲ್ಲ, ಸುತ್ತುವರಬೇಕಷ್ಟೇ, ಸುತ್ತುವರದಕ್ಕೆ ಅಡ್ಡಿಲ್ಲ. ಆಮೇಲೆ ಉದಾಸೀನವತ್ ಆಸೀನ, ಬಹಳ ಕಷ್ಟ ಆಯ್ತು. ಯಾಕೆ ನೀನು ಕೂತ್ಕೊಂಡದ್ದು? ಏನಾಗ್ತದೆ ನೋಡುವಷ್ಟೇ. ಆದ್ರೂ ನನಗೆ ಒಳ್ಳೆಯದೆಲ್ಲ ಕೆಟ್ಟದಿಲ್ಲ. ಯಾಕೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿದಾಗ, ನಾನು ಹುಟ್ಟಿದ್ದೇನೆ, ಇದ್ದೇನೆ ಈ ಮನೆಯಲ್ಲಿ. ಯಾಕೆ ನೀನು ಮನೆ ಬಿಟ್ಟು ಹೋಗುದಿಲ್ಲ? ಯಾಕೆ ಮನೆಯಲ್ಲಿದ್ದೇನೆ. ಉದ್ಧಾರ ಆದ್ರೂ ಆದೀತು, ಹಾಳಾದ್ರೂ ಆದೀತು, ಇಂಥದ್ದಾದ್ರೂ ಆದೀತು. ಉದಾಸೀನವತ್ ಆಸೀನ, ಅದು ಶಬ್ದವನ್ನೇ ಬರ್ಲಿಕ್ಕೆ ಬರುವುದಿಲ್ಲ. ಕೆಲವು ಉದಾಸೀನ ವದಾಸೀನ ಅಂತ ಹೇಳಿ ಬರ್ತದೆ, ಸಂಸ್ಕೃತ ಗೊತ್ತಿರ್ಬೇಕು. ಉದಾಸೀನವತ್ ಆಸೀನ. ನಾವು ಆಸಕ್ತಿಯಿಂದ ಕೂತ್ಕೊಂಡಿದ್ದೇವೆ. ನಿಮ್ಗೆ ಜ್ಞಾನ ಬರ್ಬೋದು, ಇದ್ರ ಫಲ ಸಿಗಬಹುದು ಅಲ್ಲ, ಸಿಗ್ಬೇಕಲ್ಲ. ನಾವು ಪ್ರವಚನದ ಫಲ ಸಿಗ್ಬೇಕಂತಲ್ಲ, ನಾವು ನೀರು ಹೋಗ್ಲಿಕ್ಕೆ ನಿಂತವರಲ್ಲ. ಇನ್ನೊಬ್ಬ ಅವನಿಗೆ ಗೊತ್ತುಂಟು ಬೇಕು ಅಂತಿಲ್ಲ, ಆದ್ರೆ ಚಂದ ಮಾಡಿ ಕೂತ್ಕೊಂಡು ಕೇಳ್ತಾನೆ. ಅದು 3 ಗುಣವನ್ನು ಮೀರಿ ಹೋದವು. ಕೇಳ್ತಾನೆ. ಯಾವುದಕ್ಕೆ ಕೇಳುದು? ಉದ್ಧಾರ ಆಗಲಿಕ್ಕೆ ಕೇಳುವುದಲ್ಲ, ಪತನ ಆಗ್ತಿರಂತೆ ಕೇಳುದು. ಅವನಿಗೆ ಏನೋ ಒಂದು ಅದರಲ್ಲಿಯೂ ಆನಂದ ಸಿಗ್ತದೆ, ಕೇಳುವುದರಲ್ಲಿ ಆನಂದ ಸಿಗ್ತದೆ. ಉದ್ದೇಶ ಇಟ್ಟು ಕೇಳುವುದಲ್ಲ. ಎಲ್ಲ ಕಡೆ ಇರ್ತಾನೆ ಅದೇ ತುಲಾಧಾರ ವೈಶ್ಯ, ಇದರಲ್ಲಿ ಮಾಂಸ ಮಾರುವವ, ಅವರೆಲ್ಲ ಉದಾಸೀನವತ್ ಆಸೀನ. ಅದರಲ್ಲಿ ಆಸಕ್ತರು ಅಲ್ಲ, ಲಾಭದೃಷ್ಟಿ. ನನ್ನ ಕರ್ಮ ಮುಗಿತು. ನೇಣಿಗೆ ಹಾಕುವನು ಹೌದು, ಉದಾಸೀನವತ್ ಆಸೀನ. ನನ್ನ ಕರ್ಮ, ನಾನು ಇದನ್ನು ಮಾಡಬೇಕು, ಆಯ್ತು. ಇದು ಒಳ್ಳೆದಲ್ಲ ಅಂತ ಹೇಳಿದ್ರು ಸಿಕ್ಕಿ ಬಿಡ್ತಾನೆ. ಅದನ್ನ ಮಾಡುವಲ್ಲಿ ಆಸಕ್ತಿ ಇದ್ರೂ ಸಿಕ್ಕಿ ಬಿಡ್ತಾನೆ. ಅದರಿಂದ ಗುಣ ಅತೀತ ಹೇಳುವಾಗ ಒಂದು ಒಳ್ಳೆ ಕೌಶಲ್ಯ, ಅದು ಸುರುವಿನಲ್ಲಿ ಹೇಳಿದ್ರು, ಯೋಗ ಕರ್ಮಸು ಕೌಶಲ. ಕರ್ಮ ಉಂಟು, ನಾನು ಕೂತ್ಕೊಂಡಿದ್ದೇನೆ, ಅವನು ಕೂತ್ಕೊಂಡು ಇವ ಬಾಯ ಕಳಿಸಿಕೊಂಡು ಇದು ಮಾಡಿಕೊಂಡು ಗಂಟೆ ನೋಡಿಕೊಂಡು ಯಾವಾಗ ಮುಗಿಯುತ್ತದೆ ಇದು ಕಿರಿಕಿರಿ. ತಾಮಸ. ರಜಸವ ಆಸಕ್ತಿಯಲ್ಲಿ ನೋಡ್ತಾನೆ, ಸತ್ವಗುಣದಲ್ಲಿ ಆನಂದ ಆಗ್ತದೆ ನೋಡ್ತಾನೆ. ಇವ ಕೂತ್ಕೊಳ್ತಾನೆ. ತಾಮಸ ಪ್ರವೇಶ ಆಗುಲ್ಲ, ರಾಜಸವೂ ಇಲ್ಲ, ಸತ್ವವೂ ಇಲ್ಲ. ಯಾಕೆಂದ್ರೆ ನನ್ನ ಕರ್ಮ, ನಾನು ಇಲ್ಲಿದ್ದೇನೆ, ಇದು ನಡೀತದೆ, ನಾನು ಕೂತ್ಕೊಳ್ತೇನೆ. ಅವನಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ, ಕೂತ್ಕೊಳ್ಳೋದು ನನ್ನ ಕರ್ಮ ಅಂತ ಎಂತದ್ದು. ಅದು ಈಗ ಅಷ್ಟು ಹೇಳಿಕೆ ಸುಲಭ ಇಲ್ಲ. ಅಂದ್ರೆ ಪ್ರಾಪ್ತವಾದನ್ನು ಉಪಾಸಿಸ್ತಾನೆ ನಾವು. ಸುಖವನ್ನು ದುಃಖವನ್ನು, ಈಗ ಪ್ರವಚನವಾಗುವುದು ಬೈಯುವುದನ್ನು ಕೇಳ್ತಾನೆ ನಾವು. ಜಗಳ ಮಾಡುವುದನ್ನು ನೋಡ್ತಾನೆ ಅಷ್ಟೇ, ಓಡಿ ಹೋಗುದಿಲ್ಲ. ನಾವು ಓಡಿ ಹೋಗ್ತೇವೆ, ಆದ್ರೆ ಅವನು ಓಡಿ ಹೋಗುದಿಲ್ಲ. ಆದ್ರೆ ಅವನಿಗೆ ಅದರ ಬಂಧನ ಇಲ್ಲ, ಮತ್ತೆ ಅವನು ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಉದಾಸೀನವತ್ ಆಸೀನ ಅಲ್ಲ. ಅಲ್ಲಿ ಯಾವ ಜಗಳ ಆಗ್ತದೆ, ನಾನು ಎಲ್ಲಿ ಕೊಡಬೇಕು? ಅಥವಾ ಇನ್ನಲ್ಲಿ ಹೋದ್ರೆ ನನಗೆ ಮತ್ತೆ ಎಂತ ಸಿಗ್ತದೆ ಅದು ಗೊತ್ತಿಲ್ಲ. ಜ್ಯೋತಿಷ್ಯ ಸ್ವಲ್ಪ ಹೇಳ್ತಾ ಇರ್ತದೆ, ನೀನು ಬದಲಾಯಿಸಿದ್ರೆ ಆಗುದಿಲ್ಲ, ನಿನ್ನ ಯೋಗ ಬದಲಾಗಬೇಕು ಅಂತ. ಇಲ್ಲಿ ಯೋಗವೂ ಇಲ್ಲ. ಇವರು ಯಾವುದು ಉದಾಸೀನವತ್ ಆಸೀನ ಎಂಬುದು ಬಹಳ ಒಂದು ಚಂದದ ಪ್ರಯೋಗ. ಅದು ಮಾತ್ರ ಇಷ್ಟು ಹೇಳಿಕೂ ಕಷ್ಟ. ಇನ್ನು ನಾವು ಅದರ ಒಂದು ಚಿಂತನೆ ಮಾಡುವುದು. ಅದನ್ನು ಮಾಡಿಕೊಂಡು ಗುಣೇಯೋನ ವಿಚಾಲ್ಯತೆ, ಅಲ್ಲಿ ಇನ್ನೊಂದಕ್ಕೆ ಒಂದು ಒಳ್ಳೆಯ ಮಾತು ಹೇಳಿದ. ಎಂತದಪ್ಪ ಅದು? ಗುಣ ಗುಣೇಶು ವರ್ತಂತೆ. ಸತ್ವಗುಣವು ಸುಖ ಕೊಂಡು ಹೋಗ್ತಾರೆ. ಆಯ್ತು, ನಾನು ವಿಮಾನದಲ್ಲಿ ಕೂತ್ಕೊಂಡ್ರೆ ಬೇಗ ಹೋಗಿ ಮುಟ್ತಾರೆ.
ರೈಲ್ನಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ತಡ ಆಗಿ ಹೋಗುತ್ತದೆ, ಬಸ್ನಲ್ಲಿ ಮತ್ತೊಂದರಲ್ಲಿ. ನಾನು ಕೂತ್ಕೊಳ್ಳುದಪ್ಪ, ಕೂತ್ಕೊಳ್ಳೋದು ಯಾಕೆ ಅಂತಲೂ ಇಲ್ಲ, ಹೋಗ್ಬೇಕು ಅಂತಲೂ ಇಲ್ಲ, ಹೋಗ್ಬಾರ್ದು ಅಂತ ಇಲ್ಲ, ಬೇಗ ಹೋಯಿತು ಅಂತಲೂ ಸಂತೋಷ ಇಲ್ಲ, ಅದಿಲ್ಲ. ನಮ್ಗೆ ಅದರಲ್ಲೇ ಹೋಗ್ಬೇಕು, ಇದರಲ್ಲೇ ರಜೋಗುಣದವರಿಗೆ ಉಂಟಲ್ಲ, ಹೌದೌದು, ನಮ್ಮ ಕೆಲಸ ಆಗ್ಬೇಕಾದ್ರೆ ವಿಮಾನದಲ್ಲಿ ಹೋಗ್ಬೇಕು, ಇದು ಹೋಗ್ಬೇಕು, ಅದು ಹೋಗ್ಬೇಕು. ಈಗ ಹಿಂದಿನವರು ಯಾತ್ರೆಗೆ ಹೋಗುದು ಅಷ್ಟೇ, ನಡೆದುಕೊಂಡು ಹೋಯ್ತು, ಹೋಗ್ತಾ ಇರುದು, ಯಾತ್ರೆಗೆ ಹೋಗ್ಬೇಕಷ್ಟೇ. ಅದು ಸಾಲದು, ಅದು ಒಂದು ಕರ್ಮ ಆಯಿತು. ಆದ್ರೆ ಇವನು ಹಾಗಲ್ಲ, ನಾನು ಇದ್ದೇನೆ ಅಂತಷ್ಟೇ. ಇದು ಅವರು ಸಾಯುವುದೂ ಇಲ್ಲ, ಬಿಡುವುದೂ ಇಲ್ಲ, ಹಿಡಿಯುವುದು ಇಲ್ಲ, ಬಯಸುವುದೂ ಇಲ್ಲ, ಇದಿಲ್ಲ. ಅಂತಹದ್ದನ್ನು ಗುಣ ಗುಣೇಶು ವರ್ತಂತೆ. ನೀನು ಯಾಕೆ ಈ ಕೆಲಸ ಮಾಡಿದ ಮರ ಅಂತ ಕೇಳಿದ್ರೆ ಮತ್ತೆ ಕಡೆಗೆ ಒಂದು ಗೊತ್ತಾಗ, ನನ್ನಲ್ಲಿ ತಾಮಸ ಗುಣ ಇತ್ತು, ಆಗಿದ್ರೆ ಮಾಡಿದೆ. ನೀನು ಯಾಕೆ ಕಣ್ಣು ಗುರುತಿ? ಕಣ್ಣು ಗುರುತಿ ನಿದ್ದೆ ಬಂತು, ನಿದ್ದೆ ಮಾಡಿದೆ ಅಷ್ಟೇ. ನಷ್ಟವೂ ಇಲ್ಲ, ಲಾಭವೂ ಇಲ್ಲ. ಆ ತಾಮಸ ಗುಣ, ರಜೋಗುಣ. ಈಗ ಒಂದು ಬಿತ್ತು ನಿನಗೆ ತೆಗೆದುಕೊಟ್ಟವ, ಉಪಕಾರ ಮಾಡ್ಲಿಕ್ಕೂ ಅಲ್ಲ, ಅವನಿಗೊಂದು ಅಭ್ಯಾಸ ಆಗಿದೆ. ಎಂತ ಕೆಳಗೆ ಬಿತ್ತು, ಅದು ಏನೋ ಒಂದು ಮಾಡಿದ. ಅದರಲ್ಲಿ ಆಸಕ್ತಿ, ಲಾಭ ಬೇಕು ಅಂತ ಮಾಡುವುದಲ್ಲ, ಸಹಜವಾಗಿ ಕರ್ಮ ಮಾಡುವುದು. ಇದೊಂದು ಗಾಳಿ ಬೀಸುವುದು ಅದೆಲ್ಲ ಸ್ವಲ್ಪ ಹಾಗೆ ಉಂಟು. ಹಾಗೆ ಆ ರೀತಿಯಲ್ಲಿ ಅದು ಇದನ್ನು ಬಹುಶಃ ಹೇಗೆ ಕಷ್ಟ ಆಗುವುದಕ್ಕಿಂತ ನಾವು ಅದನ್ನು ಕುರಿತು ಚಿಂತನೆ ಮಾಡಬೇಕು. ಮಾಡ್ತಾನೆ, ಅದರ ಫಲದ ಬಗ್ಗೆ ಏನೇನೂ ಸಂಪರ್ಕ ಇಲ್ಲ ಅವನಿಗೆ, ಮಾಡ್ತಾನೆ, ಮಾಡಬೇಕು, ಮಾಡ್ತಾನೆ ಅಷ್ಟೇ. ಅಂಥದ್ದೊಂದು ದೇಶದಲ್ಲಿ ಅವತಿಷ್ಠತೆ ಗುಣಾವರ್ತಂತೆ ನೈಂಗತೆ, ಅದರಲ್ಲಿ ಅವನು ತೊಡಗಿಕೊಳ್ಳುವುದೇ ಲಾಭ ನಷ್ಟ ಇಲ್ಲ. ಈಗ ತೆಗೆದುಕೊಟ್ಟಿದ್ದಾನೆ, ಅದಕ್ಕೆ ನಾನು ಭಕ್ಷಿಸಿಕೊಟ್ಟು ಸಿಗಬೇಕು ಅಂತಲೇ ಇಲ್ಲ. ಕೆಲವು ಸಲ ಸಿಕ್ಕಿದ್ರು ತೆಗೆದುಕೊಳ್ಬಾರದು ಅಂತಲೂ ಇಲ್ಲ, ತೆಗೆದುಕೊಳ್ಬೇಕು ಅಂತಲೇ ಇಲ್ಲ. ಬಹುಶಃ ಬ್ರಾಹ್ಮಣ ದಕ್ಷಿಣೆಯಲ್ಲಿ ಆ ಮಟ್ಟಕ್ಕೆ ಬಂದಿರಬೇಕು. ಕರ್ಮ ಮಾಡ್ತಾರೆ, ದಕ್ಷಿಣೆ ಕೊಡ್ಲಿಲ್ಲ, ತುಂಬಾ ಕೊಟ್ಟರು, ಬೇಡ ಅಂತ ಹೇಳುವುದು ಇಲ್ಲ. ಯಾಕೆಂದ್ರೆ ಬ್ರಾಹ್ಮಣ ದಕ್ಷಿಣೆ ಬೇಡ ಹೇಳಬಾರ್ದು ಅಂತ ಹೇಳ್ತಾನೆ. ಇದು ಪುನಃ ಸಣ್ಣ ಸೂತ್ರ. ದಕ್ಷಿಣೆ ಕೊಡೋದು ಅವನ ಉದ್ಧಾರಕ್ಕೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ ನಾನೇನು ಮಾಡಬೇಕು? ಬೇಕಾದ ಉಪಯೋಗಿಸೋದು, ಮರು ದಿವಸಕ್ಕೆ ಅದನ್ನು ಯಾರಿಗಾದ್ರೂ ಕೊಟ್ಟು ಬಿಡಬೇಕು. ದಾನ ತೆಗೆದುಕೊಳ್ಳುವುದು, ದಾನ ಕೊಡುವುದು, ಮರು ದಿವಸಕ್ಕೆ ಇಟ್ಟುಕೊಳ್ಳಲಿಕ್ಕಿಲ್ಲ. ಅಶುದ್ಧ ಬ್ರಾಹ್ಮಣ ಧರ್ಮ ಎಲ್ಲೇ ಬರ್ತದೆ, ಬಹಳ ಚಂದ. ಬ್ರಾಹ್ಮಣ ಆಗಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತು. ಸಂಗ್ರಹ ಇಲ್ವೇ ಇಲ್ಲ. ಹಾಗಾದ್ರೆ ಬೇಡ ಅಂತ ಹೇಳುವುದಿಲ್ಲ. ಇಡೀ ಭೂಮಿಯನ್ನು ದಾನ ಕೊಟ್ಟರು ಅವನಿಗೆ ಬಂಧನ ಇಲ್ಲ ಅಂತ ಹೇಳಿ, ಬಂಧನ ಇಲ್ಲ, ಅವು ಆಡುವುದಿಲ್ಲ, ಇದೆಲ್ಲ ಮಾಡುವುದಿಲ್ಲ. ಅದನ್ನು ಪುನಃ ನಾವು ಹೇಳಿದ್ದನ್ನೇ ಪುನಃ ಹೇಳೋದು. ಚಿನ್ನವು ಒಂದೇ, ಮಣ್ಣು ಒಂದೇ. ಚಿನ್ನವು ಒಂದೇ, ಮಣ್ಣು ಒಂದೇ. ಅದೆಂತದ ಬ್ರಹ್ಮಕಪಾಲದಲ್ಲಿ ಮಣ್ಣು ಕೊಟ್ಟಂತಕ್ಕೆ ಶಾಪ ಕೊಟ್ಟ ಅಂತ ಉಂಟು. ಇದು ಅದು ಮಾಡುದಿಲ್ಲ. ಮಣ್ಣು ಕೊಟ್ಟರೆ ಮಣ್ಣನ್ನು ತಿನ್ಲಿಕ್ಕೂ ಸಾಕು. ಜಡ ಇತ್ಯಾದಿ ಜಡ ಭರತ ಇದರಲ್ಲಿ ಬರ್ತದೆ. ಮಾನಾಪಮಾನ ಒಂದೇ, ಸ್ತುತಿ ಮೋಂಜಿ ಒಂದೇ. ಇದು ನಾವು ಸಾಧನೆಯಿಂದ ಮಾಡಬಹುದು. ಸ್ವಭಾವವಾಗಿ ಬಂದ್ರೆ ಅವನು ಜಡ, ಈ ಹಠಯೋಗದಲ್ಲಿ ಜಡಯೋಗದಲ್ಲಿ ಅವಧೂತ ಯೋಗಿ ಅಂತ ಹೇಳೋದು ಅಂತವರು. ಶಿವನೇ ಅವಧೂತಕ್ಕೆ ಒಂದು ಆದರ್ಶ. ಶಿವ ಹಾಗಾದ್ರೆ ಅನುಗ್ರಹ ಮಾಡ್ತಾನೆ, ಕೊಲ್ತಾನೆ, ಅದು ನಿನಗಾಗಿ, ಅವನಿಗಾಗಿ. ದಕ್ಷಯಜ್ಞ ನಾಶ ಮಾಡಿದ್ದು ಅವನಿಗಾಗಿ ಅಲ್ಲ. ಹೀಗಾಗಿ ಪಾರ್ವತಿಯನ್ನು ಮದುವೆ ಆದ್ದು ಅವನಿಗಾಗಿ ಅಲ್ಲ, ಅವಳಿಗಾಗಿ. ಅವಳು ಆಯ್ತು, ಮದುವೆ ಆಯ್ತು, ಮಾಡಬೇಕು ಅಂತ ಇವನು ಬಯಸಿದ್ದೂ ಇಲ್ಲ. ಅದು ಕೃಷ್ಣನ ಇದರಲ್ಲಿ ನಾನು ಸ್ವಲ್ಪ ಹೇಳ್ತೇನೆ. ಯಾವ ಹೆಂಡತಿಯನ್ನು ಬಯಸಿಲ್ಲ, ಅಷ್ಟು ಸಹ ಹೆಂಡತಿಯರಿದ್ದಾರೆ, ಆದ್ರೆ ಅವನು ಬಯಸಿದ್ದು ಒಂದು ಇಲ್ಲ. ಅವನು ಬಯಸಿದ್ದಕ್ಕೆ ಬೇಡ ಅಂತ ಹೇಳಿ ಬರ್ರೆ ಬ್ರಾಹ್ಮಣನ ದಕ್ಷಿಣೆ ಆಗಿ ಎಷ್ಟು ಕೊಟ್ಟರು ಅದಿತ್ತು. ಆದ್ರೆ ಅದನ್ನು ಅವನೇನು ಸ್ವಂತಕ್ಕೆ ಉಪಯೋಗಿಸಲಿಲ್ಲ. ಅವನ ಹೇಳಿ ಗುಣಾತೀತ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಅವನಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಇದು ಆದೀತ ಅಂತ ಕೇಳಿದ್ರೆ ಭಕ್ತಿಮಾ ತದೀಯ ವಸ್ತು ಗೋವಿಂದನಾಥ್ ಬೇರೆ ನೀರು ಕೊಟ್ಟದ್ದು ನಿಂದು 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 ನಂದು ಏನಿಲ್ಲ. ಅದು ಎಂತ ದಾಸರ ಬಂದೇ ಬರ್ತದಲ್ಲ, ಏನು ನಿನ್ನ ಕಾಣಿಕೆ ಏನು ತರಲಿ ಅಂತ. ನನ್ನದು ಅಂತ ಏನಿಲ್ಲ, ಎಲ್ಲ ನಿನ್ನದು. ನಾನೆಂತದ್ದು ಕಾಣಿಕೆ ತರದು? ಫಲ ನಿನ್ನದು, ಪುಷ್ಪದಲ್ಲಿ ಪರಿಮಳ ನಿನ್ನದು. ಅದೊಂದು ಪದ್ಯ ಬರ್ತದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಆ ಮಟ್ಟ ಗುಣ, ಇದು ಗುಣಾತೀತನ ಒಂದು ಲಕ್ಷಣ. ಹಾಗಾದ್ರೆ ಕೊಂಡೋಗಬಾರ್ದ? ಆಯ್ತು. ಇದಕ್ಕೆ ಇನ್ನೊಂದು ಸರಿಯಾದ ಶ್ಲೋಕ ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನೀರು ನಂದ, ಆಯ್ತು, ಎಲ್ಲಿಗೆ ಚೆಲ್ಲುದು? ಕೆರೆಗೆ ಚೆಲ್ಲುದು. ತೆಂಗಿನವರೆಲ್ಲ
ಹಾಕಿ ಚೆಲ್ತೇನೆ ಅಂತ ಹೇಳಿದ್ರೆ ನಡೆಯುವ ಗುಣ ಉಂಟು. ಹೌದು, ಅದರಿಂದ ಫಲ ಅಪೇಕ್ಷೆ. ಅದೇ ಹೇಳ್ತಾರೆ, ನಾನು ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕು, ತೆಂಗಿನ ಮರದಲ್ಲಿ ಕೊಡ ಅದಲ್ಲ. ಕೆರೆ ನಾನು ಅರ್ಘ್ಯ ಕೊಡುದು ಸರಿ ಬಾವಿಯಿಂದ ಬಾವಿಗೆ, ಸಾಮಾನ್ಯ ನಮ್ಮ ಕ್ರಮ ಹಾಗೆ. ನದಿಯಿಂದ ನದಿಗೆ, ನದಿಯಲ್ಲೇ ಕೂತ್ಕೊಂಡು ಅರ್ಘ್ಯ ಕೊಡುದು. ಅಲ್ಲಿ ಗುಣಾತೀತನ ಲಕ್ಷಣ ಬರ್ತದೆ. ಕೆರೆಯ ನೀರನ್ನು ಕೆರೆಗೆ ನನ್ನದು ಅಂತ ಕೊಟ್ರೆ ಯಜ್ಞ ತ್ಯಾಗ. ನಾ ಮಾಮ ಅದು ಸ್ವರ್ಗಕ್ಕೆ. ನನ್ನದು ಅಂತ ಗುರುತಿಸುವುದು ಮತ್ತೆ ಅದನ್ನು ತ್ಯಾಗ ಮಾಡುವುದು, ಅದು ಯಜ್ಞ. ಯಜ್ಞ ಎಂಬುದನ್ನು ಅರ್ಥ ಆದ್ರೆ ಒಳ್ಳೆಯದು. ಅದರಿಂದ ಯಜ್ಞಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟದಾಗಿದೆ ನೋಡು. ಅದನ್ನು ಕಲಿ. ನನ್ನದು ನನ್ನದು ಬೇಡ, ನನ್ನದು ಎಂಬುದನ್ನು ತ್ಯಾಗ ಮಾಡು. ನನ್ನದು ಎಂಬುದನ್ನು ತಪ್ಪು ಅಂತ ಹೇಳಿ ಅಲ್ಲಿಂದ ಒಮ್ಮೆ ಮೇಲೆ ಹಾಲಿಕ್ಕೆ ಹೇಳಲಿಲ್ಲ. ಯಜ್ಞವು ಒಳ್ಳೆಯದು ಕರ್ಮ, ಹಾಗೆ ಅದನ್ನು ಇದನ್ನು ಮಾಡಿದ ಹಾಗೆ ಮಾಂಸ. ಇನ್ನು ನನ್ನಲ್ಲಿ ಭಕ್ತಿ, ಏನು ಗಡಿಬಿಡಿ ಮಾಡುದು ಬೇಡ, ಕೃಷ್ಣ ಬೇಡ ನಮಗೆ. ಇಲ್ಲಿ ಆತ್ಮಾನುಸಂಧಾನ, ದೇಹ ಅಲ್ಲ, ಬುದ್ಧಿ ಅಲ್ಲ, ಇದು ಅಲ್ಲ, ಸೃಷ್ಟಿಯಾದ ಯಾವುದೂ ಅಲ್ಲ. ಸೃಷ್ಟಿಯಾಗದೆ ಇರುವ, ಸೃಷ್ಟಿಯ ಮೊದಲಿಗೂ ಇರುವ, ಮತ್ತೆ ಇರುವಂತಹ ಆತ್ಮ ಅದೆಲ್ಲಿಂಟು? ಅಲ್ಲುಂಟು. ಇದನ್ನು ಆಗಾಗ ಹೇಳದಿದ್ರೆ ನಾವು ಎಲ್ಲೇ ಒಂದು ಕಡೆಯಲ್ಲಿ ಅರ್ಧದಲ್ಲಿ ನಾವು ಸ್ವಲ್ಪ ಮೇಲೆ ಎಲ್ಲ ಕೆಳಗೆ ಇಲ್ಲ ಅಂತ ಆಗ್ತೇವೆ. ಆದ್ರಿಂದಲೇ ಅವ್ಯಭಿಚಾರೇಣ ಭಕ್ತಿ. ಆ ಭಕ್ತಿಯಲ್ಲಿ ಒಂದು ಚೂರು ನಮ್ಮದೇ ಇದು ದಾನ ತೆಗೆದುಕೊಂಡವನಿಗೆ ಭೋಗದ ಅಪೇಕ್ಷೆ ಇರ್ಲಿಕ್ಕೆ ಇಲ್ಲ. ಆಯ್ತು. ಆಮೇಲೆ ಗುಣಾನ್ ಸಮಚಿತ್ಯೇತನ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮದಲ್ಲಿ ಸೇರಿಬಿಡ್ತಾನೆ. ಅದಕ್ಕೆ ಸಣ್ಣ ಉದಾಹರಣೆ ಅದೇ, ನದಿಯು ಸಮುದ್ರದಲ್ಲಿ ಸೇರಿದ ಹಾಗೆ. ಅಲ್ಲಿ ಸ್ವಂತ ಅಸ್ತಿತ್ವ, ಸ್ವಂತವಾದ ಸುಖ ದುಃಖ, ಸ್ವಂತವಾದದ್ದು ಯಾವುದೂ ಇರುವುದಿಲ್ಲ. ಆದರೆ ನಾಶ ಅಲ್ಲ, ಬ್ರಹ್ಮನಲ್ಲಿ ಸೇರುವುದು. ಬ್ರಹ್ಮೈವ ಗಚ್ಚತಿ. ನಾನು ಬ್ರಹ್ಮ ಅಂತ ತಿಳಿಯುವುದು ಮೊದಲು. ನಾನು ಅದು ಅಂತ ತಿಳ್ಕೊಂಡಂತ ಅಜ್ಞಾನದಿಂದ ಅಥವಾ ರಜಾತಮ ಸತ್ವಗುಣದಿಂದ ಮೀರಿ ಹೋಗುವುದು, ಆಮೇಲೆ ಅದರಲ್ಲಿ ಸೇರಿ ಹೋಗುವುದು. ಇದು ಗುಣಾತೀತ ಲಕ್ಷಣ ಧರ್ಮಸ್ಯ. ಇದು ಶಾಶ್ವತವಾದ ಧರ್ಮದ ಸುಖದ ಸುಖ, ಏಕಾಂತಿಕ ಸುಖ ಅಂತ ಹೇಳ್ತಾರೆ. ಸುಖ ಮಾತ್ರ, ದುಃಖದ ಇದಿಲ್ಲ. ಸ್ವರ್ಗದಲ್ಲಿಯೂ ದುಃಖದುಂಟು. ನಾಳೆ ಹೋಗ್ಬೇಕಲ್ವೋ, ಆಫೀಸ್ ಬಿಟ್ಟುವಾಗಲೂ ಉಂಟು, ನಾಳೆ ಹೋಗ್ಬೇಕಲ್ವೋ. ಆ ಸಂಬಂಧ ಬಂಧಗಳಿಂದ ಹೋಗುವಂತಹದ್ದು ಇದು. ಆದ್ರಿಂದ ಇದೆ ಎಲ್ಲಾ ಕಡೆಯಲ್ಲಿಯೂ ಒಂದು ಶ್ರೇಷ್ಠವೇ. ಇದೀಗ ನಮ್ಮೊಂದು ರೀತಿಯಲ್ಲಿ ಒಂದು ಶ್ರಾವಿತು. ಗುಣಾತೀತ, ಗುಣಗಳ ಲಕ್ಷಣ. ಗುಣಗಳು ನಾವು ನಿಜವಾಗಿ ನಾವು ಮಾಡುವುದಲ್ಲ, ಗುಣಗಳು ಮಾಡುವುದು. ಹೌದು, ಗುಣಗಳಿಂದ ಗುಣಗಳು ಮಾಡಿಸುವುದು. ಮಾಧ್ವರು ಹೇಳಿದ ಮಾತೆ, ನಾ ಕರ್ತ ಹರಿಕರ್ತ. ನನ್ನ ಸತ್ವಗುಣ ನನ್ನ ನೀರು ಮಾಡಿಸಿತು, ನನ್ನ ರಜೋಗುಣ ಇದು ಮಾಡಿಸಿತು, ತಮೋಗುಣ ಇದು ಮಾಡಿಸಿತು. ಬಿಡಿಸಿಕೊಳ್ಳಿಕ್ಕಾಗ್ತದೆ. ನಾನು ಅಂತ ಹೇಳಿದ ಕೂಡಲೇ, ನಾನು ಅವನನ್ನು ಕೊಂದೆ ಅಂತ ಹೇಳಿದ ಕೂಡಲೇ ಶಿಕ್ಷೆಗೆ ಗುರಿಯಾಗಬೇಕು. ನ್ಯಾಯಾಲಯ ಅಲ್ಲ. ನಾನು ಮಾಡಿದೆ ಅಂತ ಹೇಳಿದ್ರೆ ಶುಭಾಶುಭ ಫಲ ಉಂಟು. ಆದರೆ ಗುಣಗಳು ಮಾಡಿದವೆ ಅಂತ ಹೇಳಿದ್ರೆ ಇಲ್ಲಲ್ಲ, ಅದು ಪರಾವರ್ತನ ಪ್ರತಿಕ್ರಿಯೆ. ಕಣ್ಣು ತನ್ನಷ್ಟಕ್ಕೆ ಮುಚ್ಚಿಕೊಳ್ತದೆ ಕಣ್ಣಿಗೆ ಏನಾದರೂ ಬಂದು. ಆದ್ರೆ ಹಾಗೆ ನಮ್ಮ ಕೆಲಸಗಳಾಗಬೇಕು. ಅದು ಪ್ರಕೃತಿಯ ಪ್ರಕೃತಿ ಎಂಬುದನ್ನು, ಪುರುಷ ಎಂಬುದನ್ನು, ಬ್ರಹ್ಮ ಎಂಬುದನ್ನು ಹೀಗೆ ಈ ರೀತಿಯಿಂದಲೂ ಅರ್ಥ ಮಾಡಿಕೊಂಡಾಗ ನಮ್ಮೊಂದು ರೀತಿಯಲ್ಲಿ ಪೂರ್ಣ ಆಯಿತು. ಇನ್ನು ಮುಂದೆ ನಾವು ಅದನ್ನೇ ವಿವರಿಸುವಂತಹ ಈ ಯಾವುದು ಭಾಗ ಅಂತ ಹೇಳಿದ್ರೆ, ಇನ್ನೊಂದು ನಾವು ನಿತ್ಯ ಉಪಯೋಗಿಸುವ ಪುರುಷೋತ್ತಮ ಊಟ ಮಾಡುವಾಗ ಹೇಳುವಂತಹ ಅದು ಅಷ್ಟೇ ಚೆನ್ನ ಉಂಟು. ಸಣ್ಣದಾದ